ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಸ್ವಾಗತ ಎಲ್ಲರಿಗೂ. ಸೊ ಇವತ್ತಿನ ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಸೊ ಈಗ ಮೊದಲನೇ 6 ಅಧ್ಯಾಯಗಳು ಕರ್ಮದಿಂದ ಹೇಗೆ ನಾವು ದೇವರನ್ನ ಅಂದ್ರೆ ಅರ್ಥ ಮಾಡ್ಕೊಳ್ಬಹುದು, ಕರ್ಮದಿಂದ ನಾವು ಹೇಗೆ ಕನೆಕ್ಟ್ ಮಾಡ್ಬೋದು ದೇವ್ರ ಜೊತೆ, ಹೇಗೆ ಸಂಬಂಧನ ಸ್ಥಾಪಿಸುವಂತದ್ದು ಅಂತ ಕರ್ಮದಿಂದ ಮೊದಲನೇ 6 ಅಧ್ಯಾಯ. ಮತ್ತೆ 6 ಅಧ್ಯಾಯ 7ರಿಂದ 12 ಭಕ್ತಿಯಿಂದ ಹೇಗೆ ಅಂತ. ಈಗ ಜ್ಞಾನದಿಂದ. ಸೊ 13ರಿಂದ 18ರವರೆಗೆ ಜ್ಞಾನದಿಂದ ಹೇಗೆ ನಾವು ದೇವ್ರ ಜೊತೆ ಅಂದ್ರೆ ಭಗವಂತನೊಟ್ಟಿಗೆ ಸಂಬಂಧನ ಸ್ಥಾಪಿಸ್ಬೋದು ಅಂತ ಹೇಳಿ. ಸೊ ಈಗ ಪ್ರಶ್ನೆ, ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಸೊ ಸತ್ಯದಲ್ಲಿ ಇಡೀ ಭಗವದ್ಗೀತೆಯ ಭಕ್ತಿ ಒಂದನೇ 6 ಅಧ್ಯಾಯಗಳು ಭಕ್ತಿ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತದೆ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದು ವಿವರಿಸುತ್ತದೆ. ಸೊ ಬೇಸಿಕಲಿ ಭಕ್ತಿಯನ್ನೇ ಜ್ಞಾನದಿಂದ, ಅಂದ್ರೆ ಬರೇ ಜ್ಞಾನ ಅಲ್ಲ. ಯಾಕಂದ್ರೆ ಬರೇ ಜ್ಞಾನ ಆದ್ರೆ ಪ್ರಭುಪಾದ ಹೇಳುವಂತದ್ದು philosophy without religion is a mental speculation. So it should not be a mental speculation ಆಗ್ಬಾರ್ದು ಬರೇ. ಸೊ ಭಕ್ತಿಯನ್ನ ಸಾಧಿಸೋದು. ಸೊ ಜ್ಞಾನನ್ನು ನಾವು ಕಲಿಯುವಂಥದ್ದು ಯಾಕೆ? ಸೊ ಅದ್ರ ಮೂಲಕ ನಾವು ಹೇಗೆ ಕೃಷ್ಣನ ಭಕ್ತಿಯಿಂದ ನಾವು ಆರಾಧಿಸ್ಬೋದು ಅನ್ನೋ ಒಂದು ವಿಷಯಕ್ಕೋಸ್ಕರ ನಾವು ಜ್ಞಾನನ ಕಲಿಯುವಂಥದ್ದು. ಸೊ ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿ ಬಗ್ಗೆ ಚರ್ಚೆ. ಓಕೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಸೊ ಹೇಗೆ ಕೃಷ್ಣನಿಗೆ ಶರಣಾಗತರಾದ್ರೆ ಆ ಭಕ್ತರನ್ನ ಹೇಗೆ ಕೃಷ್ಣ ಕಾಪಾಡ್ತಾನೆ, ಸಮುದ್ರದಿಂದ ಹೇಗೆ ಎತ್ತಾನೆ ಅಂತ ನಾವು ನಿನ್ನೆ ನೋಡಿದ್ವಿ. ಅಂದ್ರೆ ಸಮುದ್ರನ ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚದಲ್ಲಿರೋ ಅಂದ್ರೆ ತೊಂದರೆಗಳೇನಿದೆ, ನಾವು ಸಫರ್ ಆಗ್ತದೆ, ಆ ಸಫರಿಂಗ್ ಇಂದ ಹೇಗೆ ನಮ್ಮನ್ನ ಮುಕ್ತಿ ಕೊಡ್ತಾನೆ ದೇವ್ರು ಅಂತ. ಸೊ ಆದ್ದರಿಂದ ಕೊನೆ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸ್ತದೆ. ಸೊ ತಾತ್ವಿಕ ಜ್ಞಾನ ಅಂದ್ರೆ ಫಿಲಾಸಫಿ. ಸೊ ಈಗ ಫುಲ್ ಇದು ಮೋರ್ ಆಫ್ ಲೈಕ್ ತಿಳ್ಕೊಳ್ಳುವಂಥದ್ದು. ಅಂದ್ರೆ ತುಂಬಾ ಹೊಸ ವಿಷಯಗಳನ್ನ ನಾವು ಕಲಿತೀವಿ ಈ 13ರಿಂದ 18 ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಅಂದ್ರೆ ಆ ವಿಷಯಗಳನ್ನ ತಿಳ್ಕೊಂಡು ನಾವು ಹೇಗೆ ಆಧ್ಯಾತ್ಮಿಕದಲ್ಲಿ ಸೀರಿಯಸ್ ಆಗ್ಬೋದು ಅಂತ ಗೊತ್ತಾಗತ್ತೆ. ಮಾಯೆಯಿಂದ ನಮ್ಮ ಹೇಗೆ ಬೇರ್ಪಡುವಿಕೆ ಮತ್ತು ಕೃಷ್ಣನೊಂದಿಗೆ ನಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ.
ಆದುದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಸೊ ಇದು ಪ್ರಶ್ನೆ, ಅರ್ಜುನನ ಪ್ರಶ್ನೆ ಹಾಗೂ ಭಗವಂತನ ಉತ್ತರ. ಸೊ ಪ್ರಕೃತಿ ಅಂತ ಹೇಳಿದ್ರೆ ಏನು? ಸೊ ನಾವು ಇಲ್ಲಿ ನೆಕ್ಸ್ಟ್ ಶ್ಲೋಕ ಇದೆ, ಶ್ಲೋಕ ಮಾಡಿ ಬರೋಣ ಅಲ್ಲಿ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೇದಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರವೆಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಓಕೆ, ಸೊ ಈಗ ಚಾಟಿಗೆ ಹೋಗೋಣ. ಸೊ ಪ್ರಕೃತಿ ಅಂತ ಹೇಳಿದ್ರೆ ಭೌತಿಕ ಪ್ರಕೃತಿ, ಹಾಗೂ ಪುರುಷ ಅಂದ್ರೆ ಭೋಗ್ತಾರ. ಸೊ ಆಕ್ಚುಲಿ ನಮ್ಮ ಹೃದಯದಲ್ಲಿ ಇಬ್ರು ಪುರುಷರು, ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಸೊ ಪರಮಾತ್ಮ ಇಸ್ ದ ಅಂದ್ರೆ ಎಂಜಾಯರ್, ಭೋಗ್ತಾರ. ಮತ್ತೆ ಕ್ಷೇತ್ರ ಅಂದ್ರೆ ನಮ್ಮ ದೇಹನ ಈ ಶರೀರ ಏನಿದೆ ಅದನ್ನೇ ಕ್ಷೇತ್ರ ಅಂತ. ಸೊ ಕ್ಷೇತ್ರಜ್ಞ ಅಂತ ಹೇಳಿದ್ರೆ ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಅಂದ್ರೆ ನಮಗೆ ನಮ್ಮ ದೇಹದಲ್ಲಿ ಏನಾಗ್ತಿದೆಯೋ ಅದು ಮಾತ್ರ ನನಗೆ ಅರಿವಿದೆ. ಅದೇ ನನಗೆ ಬೇರೆಯವರ ಅಂದ್ರೆ ಇನ್ನೊಬ್ರ ದೇಹದಲ್ಲಿ ಏನಾಗ್ತಿದೆ ಅದರ ಅರಿವು ನನಗಿಲ್ಲ. ಆದ್ರೆ ಪರಮಾತ್ಮನಿಗೆ ಎಲ್ಲರ ದೇಹದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅದರ ಅರಿವಿದೆ ಅಂತ ಕ್ಷೇತ್ರಜ್ಞ. ಸೊ ಜ್ಞಾನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನನ್ನು ಅರ್ಥೈಸಿಕೊಳ್ಳುವುದೇ ಜ್ಞಾನ. ಸೊ ಈ ಕ್ಷೇತ್ರ, ಈ ದೇಹ ಏನಿದೆ, ದೇಹದ ಒಂದು ರಚನೆ ಏನಿದೆ ಅದು, ಹಾಗೂ ಕ್ಷೇತ್ರಜ್ಞ, ಅದಲ್ಲಿ ವಾಸಿಸಿರುವಂತ ಕ್ಷೇತ್ರಜ್ಞ. ಸೊ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂಥದ್ದೇ ಜ್ಞಾನ ಅಂತ ಕೃಷ್ಣ ಹೇಳ್ತಾ ಇರೋದು. ಸೊ ಜ್ಞೇಯಂ, ಇದರ ಉದ್ದೇಶ ಏನು? ಜ್ಞಾನದ ಗುರಿ ಏನು ಅಂದ್ರೆ ಪರಮಾತ್ಮ. ಸೊ ಎಂಡಲ್ಲಿ ನಾವು ಯಾವುದೇ ಜ್ಞಾನ ಅದು ತಿಳಿಬೇಕಾಗಿರುವಂತದ್ದು ಪರಮಾತ್ಮನ. ಸೊ ಇದು ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ದೇಹವನ್ನು, ಅದರ ಕ್ಷೇತ್ರಜ್ಞನನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಸೊ ಈಗ ನಾವು ಅಂದ್ರೆ ಈಗ ನಮ್ಗೆ ಮೂರು ಅಂದ್ರೆ ಈಗ ಕಾನ್ಶಿಯಸ್ ಅಲ್ಲಿ ಇರುವಂತದ್ದು ಅಂದ್ರೆ ಪ್ರಜ್ಞೆ, ಅಂದ್ರೆ ನಾವು ಫುಲ್ ಎಚ್ಚರ ಸ್ಥಿತಿಯಲ್ಲಿ ಇರ್ತೀವಲ್ಲ, ಅದು ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನೂ ಆಕ್ಟಿವ್, ಹಾಗೂ ನಮ್ಮ ಆತ್ಮ ಕೂಡ ಆಕ್ಟಿವ್ ಸ್ಟೇಜ್ ಅಲ್ಲಿ ಇರುತ್ತೆ. ಆದ್ರೆ ಆತ್ಮಕ್ಕೆ ಈಗ ಹಿಂದಿನ ದಿನ ಏನಾಯ್ತು ಅಂತ ಹೇಳಿದ್ರೆ ನಮಗೆ ನೆನಪಿರಲ್ಲ. ಅಂದ್ರೆ ಇದೇ ಟೈಮಲ್ಲಿ ನಿನ್ನೆ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ನಾವು ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ, ಏನ್ ಮಾಡ್ತಿದ್ದೆ ನಾನಂತ. ಅಂದ್ರೆ ಕಷ್ಟ ನಮಗೆ. ಯಾಕಂತ ಹೇಳಿದ್ರೆ ನಾವು ಆತ್ಮಕ್ಕೆ ನಾವು ಈಗ ಊಟ ಕೊಡ್ತಾ ಇಲ್ಲ, ಹಾಗಾಗಿ ಅದು ಆಕ್ಟಿವ್ ಇಲ್ಲ. ಸೊ ಹಾಗಾಗಿ ಅದು ಎಚ್ಚರದಲ್ಲಿದ್ದಾಗ್ಲೂ ನಮಗೆ ಏನಾಯ್ತು ಅಂತ ಅದು ಗೊತ್ತಾಗಲ್ಲ. ಸೊ ಹಾಗೆ ಇದು ಎಚ್ಚರದಲ್ಲಿರುವಂತದ್ದು. ಮತ್ತೆ ಇನ್ನೊಂದು ಡ್ರೀಮ್ ಸ್ಟೇಜ್ ಅಂತ ಹೇಳಿದ್ರೆ ಕನಸು. ಸೊ ಅಂದ್ರೆ ನಮಗೀಗ ನಿದ್ದೆ ಬಂದಿರುತ್ತೆ ಅಂದ್ರೆ ಬಾಡಿಗೆ, ಬಟ್ ಆದ್ರೆ ಈಗ ಮನ್ಸು ಆಕ್ಟಿವ್ ಇರುತ್ತೆ ಮೈಂಡ್ ಅಲ್ಲಿ. ಅಂದ್ರೆ ನಾವೇನು ದಿನ ಇಡೀ ಮಾಡಿರ್ತೀವಿ ಅದೆಲ್ಲ ನಮಗೆ ಮನ್ಸಲ್ಲಿ ಬರ್ತಾ ಇರುತ್ತೆ, ಕನ್ಸು ಬರ್ತಾ ಇರುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ಏನಾಗುತ್ತೆ, ನಮಗೆ ಎಚ್ಚರ ಆದಾಗ ನಮಗೆ ಅಂದ್ರೆ ರಿಲ್ಯಾಕ್ಸ್ ಅನ್ಸಲ್ಲ. ಯಾಕಂದ್ರೆ ಡ್ರೀಮ್ ಸ್ಟೇಜ್ ಅಲ್ಲಿ ನಮಗೆ ಮೈಂಡ್ ಫುಲ್ ಆಕ್ಟಿವ್ ಇರುತ್ತೆ, ಬಾಡಿ ಮಾತ್ರ ಅಂದ್ರೆ ದೇಹ ಮಾತ್ರ ರೆಸ್ಟ್ ಮಾಡ್ತಾ ಇರುವಂತದ್ದು, ಬಟ್ ಮೈಂಡ್ ತುಂಬಾ ಆಕ್ಟಿವ್ ಇರುತ್ತೆ. ಹಾಗಾಗಿ ನಮಗೆ ಅದು ಅಂದ್ರೆ ಫ್ರೆಶ್ ಅನ್ಸಲ್ಲ, ನಿದ್ದೆ ಮಾಡಿ ಎದ್ದಾಗ ಅದು ಫ್ರೆಶ್ ಅನ್ಸಲ್ಲ ಅದು. ಇನ್ನೊಂದು ಮೂರನೇದು ಬಂದು ಡೀಪ್ ಅಂದ್ರೆ ಗಾಢ ನಿದ್ರೆ, ಡೀಪ್ ಸ್ಲೀಪ್ ಸ್ಟೇಜ್ ಅಂತ ಹೇಳಿ. ಸೊ ಅದ್ರಲ್ಲಿ ಏನಾಗುತ್ತೆ, ನಮಗೆ ಆ ನಿದ್ದೆ ಮಾಡಿ ಹೇಳುವಾಗ ವಿ ಫೀಲ್ ಸೋ ಫ್ರೆಶ್, ಅಂದ್ರೆ ತುಂಬಾ ಫ್ರೆಶ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಮೈಂಡ್ ರೆಸ್ಟ್ ಅಲ್ಲಿ ಇರುತ್ತೆ. ಸೊ ಮತ್ತೆ ಅದ್ರ ನಾಲ್ಕನೇದೊಂದು ಸ್ಟೇಜ್ ಇದೆ, ತುರಿಯ ಸ್ಟೇಜ್ ಅಂತ ಹೇಳ್ತಾರೆ ಅದು. ಸೊ ಆ ನಾಲ್ಕನೇ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಗ ಆತ್ಮ ಕಂಪ್ಲೀಟ್ ಆಗಿ ಪರಮಾತ್ಮನಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಮೊದಲನೇದ್ರಲ್ಲೂ ಆಕ್ಟಿವ್, ಲಾಸ್ಟ್ ಅಲ್ಲಿ ತುರಿಯೋದಲ್ಲಿ ಆಕ್ಟಿವ್. ಆದ್ರೆ ಏನ್ ಡಿಫ್ರೆನ್ಸ್ ಅಂದ್ರೆ ಆಗ ನಮಗೆ
ಪ್ರಜ್ಞೆ ಅಷ್ಟು ಇದಿಲ್ಲ, ಸ್ಪಷ್ಟ ಇಲ್ಲ ಎಚ್ಚರ ಸ್ಥಿತಿಯಲ್ಲಿ. ಅದೇ ತುರಿಯ ಸ್ಟೇಜ್ ಅಲ್ಲಿ ನಾವು ಕೃಷ್ಣನೊಟ್ಟಿಗೆ ಕನೆಕ್ಟ್ ಆಗಿರ್ತೀವಿ ಅಂತ ಹೇಳಿ. ಸೊ ಇದು ಈ 3 ಸ್ಟೇಜಸ್ ಬಗ್ಗೆ. ಸೊ ಈಗ ಕ್ಷೇತ್ರಜ್ಞನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ಒಂದು ಇದು ಕ್ಷೇತ್ರ ಅಂದ್ರೆ ಫೀಲ್ಡ್, ಒಂದು ಒಬ್ರದ್ದು ಅಂದ್ರೆ ಗದ್ದೆ ಇದೆ ಅನ್ಕೊಳ್ಳೋಣ. ಸೊ ಅಲ್ಲಿ ಏನಂದ್ರೆ ಈಗ ಹೊಲದಲ್ಲಿ ಏನೋ ಹಾಕಿದ್ದಾರೆ. ಸೊ ಅವನಿಗೆ ಈಗ ಇವನೀಗ ಕ್ಷೇತ್ರಜ್ಞ ಅಂದ್ರೆ ಇವನೀಗ ಫಾರ್ಮರ್, ರೈತ. ಅವನ ಗದ್ದೆಯಲ್ಲಿ ಏನ್ ಹಾಕಿದಾನೆ ಅದರ ಬಗ್ಗೆ ಅವನಿಗೆ ಜ್ಞಾನ ಇರುತ್ತೆ. ಅದೇ ಪಕ್ಕದಲ್ಲಿ ಇರುವಂತದ್ದು ಅವನ ನೇಬರ್ಸ್ ಯಾರ್ದಾರು ಇರ್ಬೋದು. ಸೊ ಅದರ ಬಗ್ಗೆ ಏನಂತ ಅವನಿಗೆ ಜ್ಞಾನ ಇಲ್ಲ. ಆದ್ರೆ ಸೂರ್ಯನಿಗೆ ಎಲ್ಲ ಕಾಣ್ತಾ ಇರುತ್ತೆ. ಸೂರ್ಯನಿಗೆ ಎಲ್ಲ ಕಾಣ್ತಾ ಇರುತ್ತೆ. ಅದೇ ತರ ದೇವರಿಗೆ, ಈಗ ಪರಮಾತ್ಮನಿಗೆ ನಮಗೆ ಆತ್ಮಕ್ಕೆ ಬರೀ ನನ್ನ ದೇಹದಲ್ಲಿ ಏನಾಗ್ತಿದೆ ಅಂತ ಗೊತ್ತು. ಆದ್ರೆ ಪರಮಾತ್ಮನಿಗೆ ಎಲ್ಲಾ ದೇಹದಲ್ಲಿ ಎಲ್ಲಾ ಜೀವಿಗಳ ದೇಹದಲ್ಲಿ ಏನಾಗ್ತಾ ಇದೆ ಅನ್ನೋದೊಂದು ಕಂಪ್ಲೀಟ್ ಅರಿವಿದೆ. ಲೈಕ್ ಅಂದ್ರೆ ಈಗ ತೋಟ ಇರ್ಬೋದು ಮತ್ತೆ ಮಾಲಿ. ಸೊ ತೋಟಕ್ಕೂ ಮಾಲಿಗೂ ಡಿಫ್ರೆನ್ಸ್ ಇದೆ. ಸೊ ತೋಟನೇ ಬೇರೆ, ತೋಟ ಇದೆ ಆದ್ರೆ ಅದನ್ನ ನೋಡ್ಕೊಳ್ಳೋನೊಬ್ಬ ಮಾಲಿ ಇದ್ದಾನೆ. ಹಾಗಾಗಿ ಅದೇ ತರ ನಮ್ ದೇಹ ಇದೆ ಆದ್ರೆ ನೋಡ್ಕೊಳ್ಳೋನೊಬ್ಬ ಮಾಲಿ ಇದ್ದಾನೆ. ಒಂದು ಆತ್ಮ, ಇನ್ನೊಂದು ಅದನ್ನ ಅಬ್ಸರ್ವ್ ಮಾಡುವಂತದ್ದು. ಆ ಪರಮಾತ್ಮ ಜಸ್ಟ್ ಅಬ್ಸರ್ವ್ ಮಾಡುವಂಥದ್ದು. ಉಪದಷ್ಟಾನು ಮಂತಾಚ ಅಂದ್ರೆ ಸ್ಯಾಂಕ್ಷನ್ ಮಾಡುವಂಥದ್ದು, ಹಾಗೂ ಅಬ್ಸರ್ವ್ ಮಾಡುವಂಥದ್ದು, ವೀಕ್ಷಿಸುವಂಥದ್ದು ಅಷ್ಟೇ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮ ಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಅಂದ್ರೆ ಈಗ ವೇದವ್ಯಾಸದ ವ್ಯಾಸ ಮುನಿಗಳು, ಸೊ ವ್ಯಾಸದೇವರು ಅವರು ಈಗ ಮಹಾಭಾರತ ಬರ್ದಿರುವಂತದ್ದು ವ್ಯಾಸ. ಸೊ ಮತ್ತೆ ಶ್ರೀಮದ್ ಭಾಗವತಂ ಏನಿದೆ ಅದನ್ನು ಬರ್ದಿರೋದು ವ್ಯಾಸದೇವರು. ಹಾಗೂ ವೇದ ಸೂತ್ರಗಳು ಅಂದ್ರೆ ಈಗ ಫಾರ್ಮುಲಾಸ್ ತರ, ಅಂದ್ರೆ ಅದಕ್ಕೆ ತುಂಬಾ ಎಕ್ಸ್ಪಾನ್ಷನ್ ಇರುತ್ತೆ. ಅಂದ್ರೆ ದೊಡ್ಡದನ್ನ ಚಿಕ್ಕದಾಗಿ ಬರೆಯುವಂತದ್ದು. ಲೈಕ್ ಈಗ ನಾವು ಈಗ ಆಲ್ಜಿಬ್ರಾದಲ್ಲಿ ಇರ್ಬೋದು, ಅಥವಾ ಈಗ ಫಾರ್ಮುಲಾಸ್ ಇರುತ್ತೆ. ಸೊ ಅದಕ್ಕೆ ಮೀನಿಂಗ್ ಇರುತ್ತೆ. ಅದನ್ನ ಶಾರ್ಟ್ ಆಗಿ ಬರೆಯುವಂತದ್ದು. ಲೈಕ್ ಈಗ ಇವನ್ ಇನ್ ಇದ್ರಲ್ಲಿ ಈ ತರ ಯೂಸ್ ಮಾಡ್ತೀವಿ. ಈಗ ಆಫೀಸ್ಗಳಲ್ಲೆಲ್ಲ ಈಗ COF ಅಂತ ಹೇಳಿದ್ರೆ ಕಾಸ್ಟ್ ಆನ್ ಫ್ರೈಟ್, ಅಥವಾ COD ಬೇಸಿಸ್ ಅಂತೀವಿ, ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ. ಸೊ ಹೇಗೆ ಶಾರ್ಟ್ ಫಾರ್ಮ್ಸ್ ಇರುತ್ತೆ. ಸೊ ಆ ತರ ಇಡೀ ವೇದಾಂತವನ್ನ ಅವರು ಸೂತ್ರಗಳ ರೂಪದಲ್ಲಿ ಬರೆದಿರುವಂತದ್ದು. ಸೊ ಎಲ್ಲಾ ಸೂತ್ರಗಳಲ್ಲೂ ಹೇಳುವಂತದ್ದು ಅದರಲ್ಲಿ ಭಗವಂತನ, ಸೊ ಫೈನಲ್ ಡೆಸ್ಟಿನೇಷನ್ ಏನಂತ ಹೇಳಿದ್ರೆ ಭಗವಂತನ ತಿಳ್ಕೊಳ್ಳುವಂಥದ್ದೇ ಎಲ್ಲಾ ವೇದೈಸ್ಯ ಸಾಹಂ ಅಹಮೇವ ವೇದ್ಯ. ಸೊ ವೇದಗಳ ಸಾರ ಏನು, ಭಗವಂತನ ತಿಳ್ಕೊಳ್ಳುವಂಥದ್ದು. ಸೊ ಪರಶುರ ಮುನಿಗಳು ಬರೀತಾರೆ, ಅಹಂ ತ್ವಂ ಚ ಥಾ ಅಥ ಅನ್ಯ, ಅಂದ್ರೆ ನಾನು, ನೀನು ಹಾಗೂ ಮತ್ತೆ ಇತರ ಅಂದ್ರೆ ಜೀವಿಗಳು. ಸೊ ಎಲ್ಲವೂನು ಆಧ್ಯಾತ್ಮಿಕವಾದದ್ದು. ಸೊ ಅಂದ್ರೆ ಈಗ ನಮ್ ದೇಹ ಬಂದಿರೋದೇನಿದೆ ಅದು ನಮ್ಮ ಕರ್ಮ ಅನುಸಾರದಿಂದ ನಮಗೆ ಈ ತರ ಒಂದು ದೇಹ ಬಂದಿದೆ. ಅಲ್ದಿದ್ರೆ ಆಕ್ಚುಲಿ ಆತ್ಮಕ್ಕೆ ಆತ್ಮ ಸಚ್ಚಿದಾನಂದ ಅಂತ ಹೇಳಿ ಅವರು ಅದ್ರಲ್ಲಿ ಬರೀತಾರೆ. ಹಾಗೂ ಇದರಲ್ಲಿ ಬೇರೆ ಬೇರೆ ಒಂದು ಲೆವೆಲ್ಸ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಈಗ ನೆಕ್ಸ್ಟ್ ಇದ್ರಲ್ಲಿ ನೋಡ್ತೀವಿ ನಾವು ಕೋಶಗಳ ಬಗ್ಗೆ. ಸೊ ಮೊದಲಿಗೆ ಅನ್ನಮಯ ಕೋಶದಲ್ಲಿ ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಬರೇ ತಿನ್ನೋದು ಮಲ್ಗೋದು ಎರಡೇ. ಅಂದ್ರೆ ಬೇರೆ ಯಾವುದೇ ಒಂದು ಅಂದ್ರೆ ಬೇರೆ ಯಾವುದೇ ಇಲ್ಲ ಜೀವನದಲ್ಲಿ, ಗುರಿ ಆಗ್ಲಿ ಅಥವಾ ಆಧ್ಯಾತ್ಮಿಕ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಇಲ್ಲ. ಅಂದ್ರೆ ಇದ್ರಲ್ಲಿ ಏನಂದ್ರೆ ನಮಿಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅನ್ನಮಯ ಕೋಶ ಅಂತ ಹೇಳಿದ್ರೆ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೆ ಏನಿಲ್ಲ. ಸೊ ಇದನ್ನ ತಾಮಸಿಕ ಗುಣಕ್ಕೆ ಹೋಲಿಸ್ಬೋದು. ಹಾಗೂ ಇದರಲ್ಲಿ ವೇದಾಂತ ಸೂತ್ರದಲ್ಲಿ ಇದನ್ನ ಪ್ರಭುಪಾದವರು ಭಾವಾರ್ಥದಲ್ಲಿ ಕೊಡ್ತಾರೆ. ಸೊ ಇದನ್ನ ನಾವು ಈಗ ಅಂದ್ರೆ ಬ್ರಹ್ಮನ್ ಅಂದ್ರೆ ಊಟದಿಂದ, ಅಂದ್ರೆ ಬರೀ ಫುಡ್ ಅಲ್ಲಿ ನಾವು ದೇವ್ರನ್ನ ನೋಡುವಂಥದ್ದು ಇದರಲ್ಲಿ. ಅಂದ್ರೆ ಊಟ ಮತ್ತು ನಿದ್ದೆ ಅಲ್ವಾ. ಸೊ ಫುಡ್ ಅಲ್ಲಿ ಅಂತ ಹೇಳಿ
ಮತ್ತೆ ನೆಕ್ಸ್ಟ್ ಬರುವಂತದ್ದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ಏನಂದ್ರೆ ಮನುಷ್ಯನಿಗೆ ಅಂದ್ರೆ ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಗಳಿಸ್ಬೇಕು. ಮತ್ತೆ ಆದ್ರೆ ಏನಂತ ಹೇಳಿದ್ರೆ ಇದು ತುಂಬಾ ಅತಿ ಆಸೆ, ಮತ್ತೆ ತುಂಬಾ ಸಂಪಾದನೆ ಮಾಡ್ಬೇಕು. ಮತ್ತೆ ಅವನಿಗೆ ಏನಂತ ಹೇಳಿದ್ರೆ ನಾನು ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಮೇಲೆ ಮಟ್ಟಿಗಿರ್ಬೇಕು, ನನ್ನ ಎಲ್ಲರೂ ಹೊಗಳ್ಬೇಕು, ನನ್ನ ಸಾಧನೆಯನ್ನ ಮೆಚ್ಚಬೇಕು ಅಂತ ಹೇಳಿ ಆ ಒಂದು ಕಾಂಪಿಟೇಷನ್ ಇರುತ್ತೆ. ಅಂದ್ರೆ ಅವನು ಇದಕ್ಕಿಂತ ಬೆಟರು, ಅನ್ನಮಯ ಕೋಶಕ್ಕಿಂತ ಬೆಟರು. ಆದ್ರೂ ಪ್ರಾಣಿಗಳ ಲೆವೆಲ್. ಯಾಕೆ ಅಂತ ಹೇಳಿದ್ರೆ ಆಹಾರ, ನಿದ್ರಾ, ಭಯ, ಮೈಥುನ. ಸೊ ಆಹಾರ ಅಂದ್ರೆ ಊಟ ಮಾಡುವಂಥದ್ದು, ನಿದ್ದೆ ಮಾಡುವಂಥದ್ದು, ಭಯ. ಭಯ ಅಂತ ಹೇಳಿದ್ರೆ ನಾವು ಭಯ, ನಾಳೆ ದಿನ ಏನಾಗ್ಬೋದು ಅಂತ ಹೇಳಿ ನಾವು ಸಂಪಾದನೆ ಮಾಡಿರ್ತೀವಿ. ಹಾಗೆ ಪ್ರಾಣಿಗಳು ಸಹ ಕೂಡಿಡ್ತವೆ. ಹಾಗಾಗಿ ಅದರಲ್ಲೂ ಏನೂ ಡಿಫ್ರೆನ್ಸ್ ಇಲ್ಲ. ಮತ್ತೆ ಮೈಥುನ, ಸೊ ಅಂದ್ರೆ ಮಕ್ಕಳು ಮಾಡುವಂಥದ್ದು. ಸೊ ಅವರು ಪ್ರಾಣಿಗಳಿಗೂ ಅಂದ್ರೆ ನಮಿಗೂ ಮಕ್ಕಳಾಗುವಂಥದ್ದು, ಹಾಗೂ ಪ್ರಾಣಿಗಳು ಏನು ಕಮ್ಮಿ ಇಲ್ಲ, ಅಂದ್ರೆ ಅವ್ರಿಗೂ ಆಗುತ್ತೆ. ಸೊ ಹಾಗಾಗಿ ಪ್ರಾಣಮಯ ಕೋಶ ಇದನ್ನು ಹೆಚ್ಚು ಕಡಿಮೆ ಇದು ಪ್ರಾಣಿಗಳೂನು ಇದೇ ಲೆವೆಲ್ ಅಲ್ಲಿ ಇರ್ತವೆ. ಸೊ ಇದು ರಾಜಸಿಕ ಗುಣಕ್ಕೆ ಕಂಪೇರ್ ಮಾಡುವಂಥದ್ದು. ಹಾಗೂ ಜ್ಞಾನಮಯ ಅಥವಾ ಮನೋಮಯ ಕೋಶ. ಸೊ ಇಲ್ಲಿ ಬಂದಾಗ ಮನುಷ್ಯ ಒಂದ್ ಸ್ವಲ್ಪ ಜ್ಞಾನದಲ್ಲಿ ಅವನಿಗೆ ಒಲವಿರುತ್ತೆ. ಅಂದ್ರೆ ಬೇರೆ ಬೇರೆ ವಿಷಯಗಳು ತಿಳ್ಕೊಳ್ಳುವಂಥದ್ದು. ಅಂದ್ರೆ ಸ್ವಲ್ಪ ಮನ್ಸು ಒಳ್ಳೆ ವಿಷಯಗಳಲ್ಲಿ ಅವನು ಆಸಕ್ತಿ ಇರುತ್ತೆ, ಕಲಿಯುವಂಥದ್ದು. ಬೇರೆ ಅಂದ್ರೆ ಮ್ಯೂಸಿಕ್ ಇರ್ಬೋದು, ಮತ್ತೆ ಈಗ ನಮ್ಮ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಹಾಗೂ ಕವಿಗಳೆಲ್ಲ ಈ ಒಂದು ಇದ್ರಲ್ಲಿ ಬರ್ತಾರೆ. ಆದ್ರೆ ಇಲ್ಲಿ ಕೂಡ ದೇವ್ರ ಜೊತೆ ಕನೆಕ್ಟ್ ಆಗಿಲ್ಲ. ಇದು ಸತ್ವಗುಣ. ಸತ್ವಗುಣ ಅಂದ್ರೆ ಎಲ್ಲ ಒಳ್ಳೇದ್ ಮಾಡುವಂಥದ್ದು. ಸೊ ಆ ಗುಣದಲ್ಲಿ ಇರ್ತಾರೆ. ಸೊ ಇದು ಜ್ಞಾನಮಯ ಕೋಶ ಈ ತರ ಇದ್ರೆ. ಸೊ ವಿಜ್ಞಾನಮಯ ಕೋಶ ಅಂತ ಹೇಳಿದ್ರೆ ಆಗ ಮನುಷ್ಯನಿಗೆ ಒಂದು ಪ್ರಶ್ನೆ ಬರುವಂತದ್ದು, ನನ್ನ ಜೀವನ ಇಷ್ಟೇನಾ, ನನ್ನ ಜೀವನದ ಗುರಿ ಇಷ್ಟೇನಾ, ನಾನ್ ಯಾರು, ನಾನು ಬರೀ ಈ ದೇಹನ ಅಲ್ಲ. ಅವನಿಗೆ ಅರ್ಥ ಆಗುತ್ತಾಗ ನಾನು ಆತ್ಮ. ಸೊ ಅದನ್ನೆಲ್ಲ ತಿಳ್ಕೊಳ್ಳುವಂಥದ್ದು. ನಾನಿಗೆ ಮತ್ತೆ ಆಗ ದೇವ್ರು ಯಾರು, ಅಂದ್ರೆ ದೇವರಿಗೂ ನನಗೆ ಏನ್ ಸಂಬಂಧ, ನಾನು ಇಲ್ಲಿ ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಾನು ಯಾಕೆ ಈ ಜಗತ್ತಲ್ಲಿ ಇಷ್ಟೊಂದು ಸಫರಿಂಗ್ ಯಾಕೆ ನಾನು ಈ ತೊಂದರೆಗೆ ಸಿಕ್ಕಾಕೊಂಡಿದ್ದೀನಿ, ಈ ತರ ಎಲ್ಲ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು ಅಂದ್ರೆ ಈಗ ನಾವೀಗ ಭಗವದ್ಗೀತೆಯಲ್ಲಿ ಕಲಿತಾ ಇದೀವಿ. ನಮಗೆ ಈಗ ಅಂದ್ರೆ ನೀವೆಲ್ಲ ಈಗ ಇಷ್ಟು ದಿನ ಈಗ ಸ್ಟೇ ಆಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ಅದೊಂದು ಇಂಟ್ರೆಸ್ಟ್ ಬಂದಿದೆ. ಅಂದ್ರೆ ಕಲಿಬೇಕು ಏನಿದೆ ಅಂದ್ರೆ ಇದ್ರಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ ಕೃಷ್ಣ ಅಂತ ಹೇಳಿ ಇದೆಲ್ಲ ತಿಳ್ಕೊಳ್ಬೇಕು ಅಂತ. ಸೊ ಇದು ವಿಜ್ಞಾನಮಯ ಕೋಶ. ಸೊ ಅದಕ್ಕಿಂತ ಮೇಲೆ ಇರುವಂತದ್ದು ಆನಂದಮಯ ಕೋಶ. ಸೊ ಆನಂದಮಯ ಕೋಶದಲ್ಲಿ ಅಂದ್ರೆ ಇದೇನಂದ್ರೆ ಈಗ ಇದನ್ನ ನಾವು ಥಿಯರಿ ಅಂತ ಹೇಳ್ಬೋದು. ಥಿಯರಿ ಅಂದ್ರೆ ಇದೆಲ್ಲ ತಿಳ್ಕೊಳ್ಳುವಂಥದ್ದು. ಮತ್ತೆ ಆನಂದಮಯದಲ್ಲಿ ಎಕ್ಸಿಕ್ಯೂಟ್ ಮಾಡುವಂಥದ್ದು. ಸೊ ನಾನು ಆಮೇಲೆ ಕೃಷ್ಣನ ಒಂದು ಸೇವೆಯಲ್ಲಿ ನನ್ನ ತೊಡಗಿಸ್ಕೊಳ್ಳುವಂಥದ್ದು. ಸೊ ಇದು ಆಕ್ಚುಲಿ ಇಲ್ಲಿಗೆ ತಲುಪಬೇಕು ನಾವು, ಆನಂದಮಯ ಕೋಶಕ್ಕೆ ತಲುಪುವಂಥದ್ದು. ಸೊ ಇದು 5 ಕೋಶಗಳು. ಸೊ ಜೀವೇರೇ ಸ್ವರೂಪವೇ ನಿತ್ಯರೇ ಕೃಷ್ಣರೇ ನಿತ್ಯ ದಾಸ್. ಸೊ ಜೀವಿಯ ಈ ಸ್ಥಾನ ಏನು ಅಂತಂದ್ರೆ ಕೃಷ್ಣನ ದಾಸ ಆಗುವಂಥದ್ದು. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವಾದದ್ದು, 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯ ವಿಷಯಗಳು, ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ ಚೇತನ, ಧೃತಿ, ಸಂಕ್ಷಿಪ್ತವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳು ಎಂದು ಪರಿಗಣಿಸುತ್ತಾರೆ. ಅಂದ್ರೆ ಇಲ್ಲಿ ಪಂಚಮಹಾಭೂತಗಳು ಅಂದ್ರೆ ಭೂಮಿ, ಆಪೋ ಅಂದ್ರೆ ನೀರು, ಹಾಗೂ ಅನಿಲೋ ಅಂತ ಹೇಳಿದ್ರೆ ಬೆಂಕಿ, ವಾಯು, ಭೂಮಿರಾಪೋ ನಲೋ ವಾಯು ಗಾಳಿ, ಹಾಗೂ ಖಮ್ ಅಂತ ಹೇಳಿದ್ರೆ ಈಥರ್ ಆಕಾಶ. ಸೊ ಇದು 4 ಬಂದು ಪಂಚಮಹಾಭೂತಗಳು. ಮತ್ತೆ ನೆಕ್ಸ್ಟ್ ಬರುವಂತದ್ದು ಅಹಂಕಾರ ಅಂದ್ರೆ ಓಕೆ, ಇಲ್ಲಿ ಅಹಂಕಾರ ಅಂದ್ರೆ ಫಾಲ್ಸ್ ಈಗೋ. ಸೊ ಓಕೆ, ಇದು ಬರೋಣ ಈಗ. ಮತ್ತೆ 5 ನಮ್ಮ ಜ್ಞಾನೇಂದ್ರಿಯಗಳು ಯಾವುದೆಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಸ್ಪರ್ಶ. ಸೊ ಇದು ಜ್ಞಾನೇಂದ್ರಿಯಗಳು. ಹಾಗೂ ಮತ್ತು ಕರ್ಮೇಂದ್ರಿಯಗಳು ಅಂತ ಕೆಲಸ ಮಾಡೋದು ಯಾವುದೆಲ್ಲ, ನಮ್ಮ ವಾಯ್ಸ್ ಅಥವಾ ಮೌತ್. ಮತ್ತೆ ಕಾಲು, ಬಾಯಿ, ಕೈ ಮತ್ತು ಜನನಾಂಗ,
ಮತ್ತು ಇದು ಮಲ ವಿಸರ್ಜನೆ ಮಾಡುವಂಥದ್ದು, ಮತ್ತೆ ಇದು ಜನನಾಂಗ. ಸೊ ಇದೆಲ್ಲ ವರ್ಕಿಂಗ್ ಸೆನ್ಸಸ್ ಅಥವಾ ಕರ್ಮೇಂದ್ರಿಯಗಳು ಅಂತ ಹೇಳ್ತೀವಿ ಇದಕ್ಕೆ. ಮತ್ತೆ ಬರುವಂತದ್ದು ಮನಸ್ಸು, ಮತ್ತೆ ಬುದ್ಧಿ ಅಥವಾ ಇಂಟೆಲಿಜೆನ್ಸ್, ಫಾಲ್ಸ್ ಈಗೋ ಅಥವಾ ಫಾಲ್ಸ್ ಈಗೋ ಅಂತ ಹೇಳಿದ್ರೆ ಅಹಂಕಾರ, ಮತ್ತೆ ಬರುವಂತದ್ದು ಪ್ರಧಾನ ಅಂತ ಹೇಳಿದ್ರೆ ಮೂರು ರಜಸ್, ತಾಮಸ್ ಹಾಗೂ 3 ಗುಣಗಳು. ಓಕೆ, ಈ ಮೂರು ಗುಣಗಳು. ಮತ್ತೆ ಬರುವಂತದ್ದು ಆಬ್ಜೆಕ್ಟ್ ಆಫ್ ಸೆನ್ಸಸ್ ಅಂತ ಹೇಳಿದ್ರೆ ಇಂದ್ರಿಯ ವಸ್ತುಗಳು ಯಾವ್ದೆಲ್ಲ, ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ ಕೇಳ್ಬೋದು, ಹಾಗೂ ಮೂಗಿನಿಂದ ಸುವಾಸನೆ ಸ್ಮೆಲ್, ಮತ್ತೆ ಬಾಯಿಂದ ಟೇಸ್ಟ್ ಮಾಡುವಂತದ್ದು, ರುಚಿ ನೋಡುವಂಥದ್ದು, ಹಾಗೂ ಕೈಯಿಂದ ಸ್ಪರ್ಶ. ಸೊ ಇಲ್ಲಿಗೆ ಎಷ್ಟಾಯ್ತು? 24 ಆಯ್ತು. ಸೊ 24 ಇದು ಸಾಂಖ್ಯ ಫಿಲಾಸಫಿ ಅಂತ ಹೇಳ್ತಾರೆ. ಸೊ 24. ಸೊ ಈಗ ನಾವು ಏನೇ ನಮ್ಮ ಜೀವನದಲ್ಲಿ ಏನೇನಾಗತ್ತೆ ಇದರ ಒಂದು ಮಿಕ್ಸ್ಚರ್ ಇಂದ ಆಗುವಂತದ್ದು. ಅಂದ್ರೆ ಈಗ ಕೆಲವರಲ್ಲಿ ಸಾತ್ವಿಕ ಗುಣ ಜಾಸ್ತಿ ಇರ್ಬೋದು, ಕೆಲವರಲ್ಲಿ ರಾಜಸಿಕ ಜಾಸ್ತಿ ಇರ್ಬೋದು, ಕೆಲವರಿಗೆ ತಾಮಸಿಕ ಜಾಸ್ತಿ ಇರುತ್ತೆ. ಸೊ ಅದು ಮಿಕ್ಸ್ ಆದಾಗ ನಮ್ಮಲ್ಲಿ ಬರುವಂತದ್ದು ಇಲ್ಲಿ ಏನ್ ಹೇಳಿದ್ದಾರೆ, ಇದೆಲ್ಲ ಸೇರುವಾಗ ಬಯಕೆ, ದ್ವೇಷ, ಸುಖ, ದುಃಖ ಇದೆಲ್ಲ ಬರುವಂತದ್ದು ನಮ್ಮಲ್ಲಿ. ಇದೆಲ್ಲ ಅದರ ರಿಸಲ್ಟ್ ಏನು, ಇದರೊಟ್ಟಿಗೆ ಇಂಟ್ರಾಕ್ಟ್ ಆದಾಗ ಪ್ಲೆಷರ್, ಪೇನ್, ಡಿಸೈರ್ ಮತ್ತು ಹೇಟ್ರೆಡ್, ಇಚ್ಛಾ, ದ್ವೇಷ, ಸುಖ, ದುಃಖ. ಸೊ ಅದಲ್ಲದೆ ಇನ್ನು 2 ಇರುವಂತದ್ದು, ಅದು ಯಾವುದು ಅಂತ ಹೇಳಿದ್ರೆ ಈ ಸೂಪರ್ ಸೋಲ್ ಅಂದ್ರೆ ಪರಮಾತ್ಮ ಹಾಗೂ ನಮ್ಮ ಆತ್ಮ ಹಾಗೂ ಪರಮಾತ್ಮ, ಒಟ್ಟು 26. ಸೊ ಇದು ಸೊ ಈಗ ನಾವು ನೋಡ್ಬೋದು, ಲೈಕ್ ನಾವು ಹೇಗೆ ನಮ್ಮ ಮೈಂಡ್ ಅನ್ನ ಎಂಗೇಜ್ ಮಾಡ್ತೀವಿ ಅದರಲ್ಲಿ ನಮ್ಮ ಇಂಟ್ರಾಕ್ಷನ್ ಚೇಂಜ್ ಆಗ್ಬೋದು. ಇದನ್ನ ನಾವು ಚೇಂಜ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಚೇಂಜ್ ಮಾಡ್ಬೇಕು. ನಮ್ಮ ಇಂದ್ರಿಯಗಳಿಂದ ಸ್ಟಾರ್ಟ್ ಆಗುತ್ತದು. ನಾವು ಯಾವ್ದ್ರಲ್ಲಿ ನಾವು ನಮ್ಮ ಕೆಲಸ ಅಂದ್ರೆ ಇಂದ್ರಿಯಗಳನ್ನ ಯಾವ್ದ್ರಲ್ಲಿ ತೊಡಗಿಸ್ಕೋತೀವಿ ಅದರ ಮೇಲೆ ಡಿಪೆಂಡ್ ಆಗತ್ತೆ. ಮತ್ತೆ ಮನಸ್ಸನ್ನ ಯಾವ್ದ್ರಲ್ಲಿ ನಾವು ಗೊಳಿಸ್ತೀವಿ. ಸೊ ಅಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಜಾಸ್ತಿ ನಾವು ಇದ್ ಮಾಡಿದ್ರೆ ನಮಗೆ ನಮ್ಮ ಮನ್ಸುನು ಅದ್ರಲ್ಲೇ ಇನ್ನು ಜಾಸ್ತಿ ಎಂಜಾಯ್ ಮಾಡೋಣ ಅಂದ್ರೆ ಅದ್ರಲ್ಲೇ ಹೋಗುತ್ತೆ. ನಾವು ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೋ ಉಪಜಾಯತೆ. ಅಂದ್ರೆ ಯಾವ್ದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡ್ತೀವಿ, ಯಾವ್ದನ್ನ ಮಾಡ್ತೀವಿ, ಮನ್ಸಲ್ಲೂ ಅದೇ ಬರುವಂತದ್ದು. ಹಾಗಾಗಿ ನಾವು ಇಲ್ಲಿಂದಲೇ ಕೇರ್ಫುಲ್ ಆಗಿರ್ಬೇಕು. ನಾವು ಇಂದ್ರಿಯಗಳನ್ನ ಯಾವ್ದ್ರಲ್ಲಿ ತೊಡಗಿಸ್ತೀವಿ, ನಮ್ಮ ಮನಸ್ಸನ್ನ, ವಾಯ್ಸ್ ಅನ್ನ, ಲೈಕ್ ಹೇಗೆ ಇವ್ರು ಅಂಬರೀಷ್ ಮಹಾರಾಜ್ ಎಲ್ಲಾ ಅವರ ಇಂದ್ರಿಯಗಳನ್ನ ದೇವರ ಇದ್ರಲ್ಲಿ ಇರ್ತಾರೆ. ಅಂದ್ರೆ ಅವರು ಕಣ್ಣಿನಿಂದ ದೇವರ ಒಂದು ರೂಪ ನೋಡುವಂಥದ್ದು, ಕಿವಿಯಿಂದ ಶ್ರವಣ ಮಾಡುವಂಥದ್ದು ದೇವ್ರದ್ದು, ಮೂಗಿನಿಂದ ಇದು ಪ್ರಸಾದ ಸ್ಮೆಲ್ ಮಾಡುವಂಥದ್ದು ಇರ್ಬೋದು, ಅಥವಾ ತುಳಸಿಯ ಸ್ಮೆಲ್ ಮಾಡುವಂಥದ್ದು, ಬಾಯಿಂದ ಟೇಸ್ಟ್ ಮಾಡುವಂಥದ್ದು, ಹಾಗೂ ಭಕ್ತರನ್ನ ಸ್ಪರ್ಶಿಸುವಂಥದ್ದು, ಇದೆಲ್ಲ ನೋಡಿದ್ವಿ ನಾವು ನಿನ್ನೆ ಅಧ್ಯಾಯದಲ್ಲಿ. ಸೊ ಆತರ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಈ ರಿಸಲ್ಟ್ ಕೂಡ ಆಗ ಚೇಂಜ್ ಮಾಡ್ಬೋದು. ಅದರಿಂದ ಬರುವಂತ ಸುಖ ದುಃಖ ಏನಿದೆ ಅಂದ್ರೆ ಇಟ್ ಆಲ್ ಅಗೇನ್. ಮತ್ತೆ ನಮ್ಮ ಡಿಸೈರ್ಸ್, ನಾವು ಏನು ಬಯಕೆಗಳು ಫಸ್ಟ್ ಏನು ನಾವು ಅನ್ಕೊಳ್ತೀವಿ ಆ ಬಯಕೆಯಿಂದನೇ ಎಲ್ಲ ಸ್ಟಾರ್ಟ್ ಆಗುವಂತದ್ದು. ಓಕೆ, ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಲೈಕ್ ಏನಂದ್ರೆ ಹೇಗಿರ್ಬೇಕು ನಾವು ಅಂದ್ರೆ ಕೃಷ್ಣ ಹೇಳುವಂತದ್ದು ಇದು ಜ್ಞಾನ ಅಂದ್ರೆ ಏನು, ನಿಜವಾದ ಜ್ಞಾನ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಇದರಲ್ಲಿ 20 ಪಾಯಿಂಟ್ಗಳಿದೆ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರಮಾತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿರನಭಿಷ್ಪಂಗಃ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮೈ ಚಾನ್ಯನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯತಾ. ನಮ್ರತೆ, ಜಂಬವಿಲ್ಲದಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ, ಸ್ಥೈರ್ಯ, ಆತ್ಮ ಸಂಯಮ, ಇಂದ್ರಿಯ ತೃಪ್ತಿಯ ವಸ್ತುಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಜನ್ಮ, ಸಾವು, ಮುಪ್ಪು ಮತ್ತು ರೋಗಗಳ ಕೆಡುಕನ್ನು ಗ್ರಹಿಸುವುದು ಅಂದ್ರೆ ಜನ್ಮ ಮೃತ್ಯು ಜರವ್ಯಾಧಿ, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತರಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ
ವಾಸ ಮಾಡುವ ಅಭಿಲಾಷೆ, ಜನಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಸೊ ಇದೆಲ್ಲ ಜ್ಞಾನ, ಇದಲ್ಲದೆ ಇರೋದು ಬೇರೆ ಎಲ್ಲ, ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ಅಂದ್ರೆ ಈಗ ನಾವು ಬೇರೆ ಎಲ್ಲ ಅನ್ಕೊಳ್ತೀವಿ, ಅಂದ್ರೆ ಸ್ಕೂಲುಗಳಲ್ಲಿ ನಾವು ಕಲಿಯುವಂತದೆಲ್ಲ ಇದು ಯಾವುದೂ ಇಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ಕೃಷ್ಣನ ಪ್ರಕಾರ ಇದೆ ಅದೆಲ್ಲ ಅಜ್ಞಾನ, ಅಂದ್ರೆ ಸರಿಯಾದ ಜ್ಞಾನ ಅಲ್ಲ, ಪರಿಪೂರ್ಣವಾದ ಜ್ಞಾನ ಅಲ್ಲ ಅಂತ. ಸೊ ಪರಿಪೂರ್ಣವಾದ ಜ್ಞಾನ ಯಾವುದು ಅಂತ ಕೃಷ್ಣ ಇಲ್ಲಿ ಹೇಳೋದು. ಸೊ ಇದನ್ನೇ ಈಶೋಪನಿಷದಲ್ಲೂ ಇದೆ ಒಂದು ಶ್ಲೋಕ, ಅಂದ್ರೆ ಅನ್ಯಾ ದೇವಾಹು ವಿದ್ಯೆಯ ಅನ್ಯದಾಹುರ್ ಅವಿದ್ಯೆಯ ಇತಿ ಶುಶ್ರೂಮ ಧೀರಾನ ಏನಸ್ತದ್ವಿಚ ಚಕ್ಷಿರೆ. ಅಂದ್ರೆ ಒಂದು ವಿದ್ಯೆನ ತಿಳ್ಕೊಳ್ಳೋದ್ರಿಂದ ಒಂದು ರಿಸಲ್ಟ್ ಬಂದ್ರೆ, ಅವಿದ್ಯೆನ ತಿಳ್ಕೊಳ್ಳ, ಅವಿದ್ಯೆ ಅಂದ್ರೆ ಈ ಭೌತಿಕ ಪ್ರಪಂಚ ಹೇಗಾಗಿದೆ ಅದ್ರ ಬಗ್ಗೆ ಹಾಗೂ ಏನು ಭೌತಿಕವಾಗಿ ಏನು ನಾವು ತಿಳ್ಕೊಳ್ತೀವಿ ಅದ್ರ ಬಗ್ಗೆ ಅದರ ರಿಸಲ್ಟೇ ಬೇರೆ, ಎರಡಕ್ಕೂ ಬೇರೆ ಬೇರೆ ರಿಸಲ್ಟ್ ಅಂತ ಹೇಳಿ. ಸೊ ಈ ವಿಷಯಗಳು ಅಂತ ಅದರಲ್ಲಿ ಹೇಳಿದೆ, ಅದನ್ನೇ ಇಲ್ಲೂ ಕೃಷ್ಣ ಹೇಳ್ತಾ ಇರುವಂತದ್ದು. ಸೊ ಇದರಲ್ಲಿ ಒಂದೊಂದೇ ಪಾಯಿಂಟ್ ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಈಗ ಮೊದ್ಲಿಗೆ ಹ್ಯೂಮಿಲಿಟಿ ಅಂದ್ರೆ ಅಮಾನಿತ್ವಂ ಅಂತ ಹೇಳಿದ್ರೆ ಏನು, ನಮ್ರತೆ. ಸೊ ಅಂತ ಹೇಳಿದ್ರೆ ನಮ್ರತೆ ಅಂತ ಹೇಳಿದ್ರೆ ನಮಗೆ ಮರ್ಯಾದೆ ಕೊಡ್ಲಿ, ಅಂದ್ರೆ ನನಗೆ ತುಂಬಾ ಎಲ್ಲರೂ ಮರ್ಯಾದೆ ಕೊಡ್ಬೇಕು ಆತರ ಒಂದು ಅಪೇಕ್ಷೆ ಇಲ್ದೇ ಇರುವಂತದ್ದು, ಹಂಬಲ್ ಆಗಿರುವಂತದ್ದು. ಸೊ ಆದ್ರೆ ನಾವು ಬೇರೆಯವರಿಗೆ ನಾವು ಕೊಡ್ಬೇಕು ಅಂದ್ರೆ ಇವರು ಚೈತನ್ಯ ಮಹಾಪ್ರಭುಗಳು ಹೇಳಿರೋದು ತೃಣಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ. ಸೊ ತೃಣಾದಪಿ ಸೂಷ್ಣೇನ ಅಂದ್ರೆ ಮರದಷ್ಟು ನಾವು ಟಾಲರೇಟ್ ಮಾಡ್ಕೋಬೇಕಂತ. ಅಂದ್ರೆ ಈಗ ಮರದಲ್ಲಿ ನಾವು ಎಷ್ಟೇ ಕಡ್ದ್ರು ಮತ್ತೆ ಅದು ಬೆಳೆಯುವಂತದ್ದು, ಅದಕ್ಕೆ ಹಾಗಾಗಿ ಆತರ ಸಹಿಷ್ಣುತೆ ನಮಗೆ ಯಾರೇ ಏನು ಹೇಳಿದ್ರು ನಾವು ಯಾಕಾಗೆ ಅಂದ್ರೆ ಆಗ ಹ್ಯೂಮಿಲಿಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಆ ಒಂದು ಈಗೋ ಏನಿದೆ, ನಾನು ಈ ಬಾಡಿ ಐಡೆಂಟಿಫಿಕೇಶನ್ ಏನಿದೆ, ನಾನೀ ದೇಹ ಅಲ್ಲ ನಾನು ಆತ್ಮ ಅಂತ ಅಂದಾಗ ನನಗೆ ಆ ಹ್ಯೂಮಿಲಿಟಿ ಆಟೋಮೆಟಿಕ್ ಆಗಿ ಬರುತ್ತೆ. ಇಲ್ಲ ನಾನು ದೇಹದ ಒಂದು ಯಾವಾಗ ಭಾವನೆಯಲ್ಲಿ ಇರ್ತೀನಿ ಆ ಹ್ಯೂಮಿಲಿಟಿ ಇರಲ್ಲ. ಮತ್ತೆ ಪ್ರೈಡ್ಲೆಸ್ನೆಸ್. ಸೊ ಪ್ರೈಡ್ಲೆಸ್ನೆಸ್ ಅಂದ್ರೆ ಅದೇ ಈ ಅಂಡರ್ಸ್ಟ್ಯಾಂಡಿಂಗ್ ನಾವು ಈ ದೇಹ ಅಲ್ಲ ಆತ್ಮ, ಹಾಗೂ ನನಗೆ ಸುಖ ಅಂದ್ರೆ ಆನರ್ ಅಂಡ್ ಡಿಸ್ಆನರ್, ಅಂದ್ರೆ ನನ್ನ ಹೊಗಳುವಂತದ್ದಾಗ್ಲಿ ಅಥವಾ ತೆಗೊಳ್ಳುವಂತದ್ದು ಎರಡರಲ್ಲೂ ಒಂದೇ ಸಮಚಿತ್ತವಾಗಿರುವಂತದ್ದು. ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸಾ ಅಂತ ಹೇಳಿದ್ರೆ ಈ ಇದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯಾವಾಗ ನಾವು ಆಧ್ಯಾತ್ಮಿಕದ ಕಡೆಗೆ ಏನು ಮಾಡಲ್ವೋ ಆಗ ನಮ್ಮ ಆತ್ಮನ ನಾವೇ ಹಿಂಸೆ ಮಾಡ್ತಾ ಇದೀವಿ ಅಂತ. ಸೊ ಆತ್ಮಹನ ಅಂತ ಈಗ ಈಶೋಪನಿಷದಲ್ಲೂ ಇದೆ ಅದು, ಆತ್ಮಹನ ಅಂತ ಕರೀತಾರೆ. ಆತ್ಮಹನ ಅಂತ ಹೇಳಿದ್ರೆ ಯಾರು ಆತ್ಮಕ್ಕೆ ಸರಿಯಾಗಿ ಅಂದ್ರೆ ಆತ್ಮಕ್ಕೆ ಊಟ ಏನು, ಹರೇ ಕೃಷ್ಣ ಮಂತ್ರ, ಕಲಿಯುಗಕ್ಕಿರುವಂತದ್ದು ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದ್ರೆ ಅದು ಹೇಳ್ತಾ ಏನಾಗುತ್ತೆ, ನಮ್ದು ಆತ್ಮ ಪ್ಯೂರಿಫೈ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಏನು ಕೊಡದೆ ನಾವು ಬರೀ ಒಂದು ದೇಹದ ಒಂದು ಭಾವನೆಯಲ್ಲಿ ಇದ್ರೆ ಅದು ಅಹಿಂಸೆ ಅಂತ ಹೇಳಲಾಗುತ್ತೆ. ಸೊ ಮತ್ತೆ ಟಾಲರೆನ್ಸ್. ಸೊ ಟಾಲರೆನ್ಸ್ ಅಂತ ಹೇಳಿದ್ರೆ ಬೇರೆಯವ್ರು ಏನೇ ನಮಗೆ ಹೇಳಿದ್ರು, ಕೆಟ್ಟ ಶಬ್ದಗಳಲ್ಲಿ ಹೇಳಿದ್ರು ಅದನ್ನ ನಾವು ಮನಸ್ಸಿಗೆ ತಗೊಳ್ಬಾರದು. ಈಗ ತುಂಬಾ ಹೈಲಿ ಎಕ್ಸಾಲ್ಟೆಡ್ ಡಿವೋಟೀಸ್ ಎಲ್ಲ ಏನಿರ್ತಾರೆ ಅವರೆಲ್ಲ ಆತರ ತಗೊಳಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ದೇಹದ ಭಾವನೆಯಲ್ಲಿ ಇಲ್ಲ. ಸೊ ಅವ್ರು ಹೇಳ್ತಾ ಇದ್ರು ಕೂಡ ಅವರು ಅದನ್ನ ಅವರಿಗೆ ಅಂದ್ರೆ ತಗೊಳಲ್ಲ ಅದನ್ನ ಅವರು. ಮತ್ತೆ ಸಿಂಪ್ಲಿಸಿಟಿ ಅಂದ್ರೆ ಅಂದ್ರೆ ಯಾವ್ದ್ ಅಂದ್ರೆ ಓಪನ್ ಆಗಿ ಮಾತಾಡುವಂಥದ್ದು, ಅಂದ್ರೆ ಡ್ಯೂಪ್ಲಿಸಿಟಿ ಇಲ್ಲ. ಡ್ಯೂಪ್ಲಿಸಿಟಿ ಅಂತ ಹೇಳಿದ್ರೆ ಮನ್ಸಲ್ಲಿ ಮನ್ಸಲ್ಲಿ ಬೇರೆ ಇರುತ್ತೆ, ಮಾತಾಡೋದು ಇನ್ನೊಂದು, ಮತ್ತೆ ಯೋಚನೆ ಒಂದಿರುತ್ತೆ ಮನ್ಸಲ್ಲಿ, ಅಂದ್ರೆ ಹೇಳೋಂಥದ್ದು ಒಂದಿರುತ್ತೆ ಮತ್ತೆ ಮಾಡೋಂಥದ್ದು ಒಂದಿರುತ್ತೆ. ಆತರ ಇರಬಾರ್ದು, ಎಲ್ಲ ಒಂದೇ ತರ ಇರ್ಬೇಕು, ಅದು ಸಿಂಪ್ಲಿಸಿಟಿ. ಮತ್ತೆ ಅಕ್ಸೆಪ್ಟಿಂಗ್ ಎ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಆಧ್ಯಾತ್ಮಿಕ ಗುರುಗಳನ್ನ ಒಪ್ಕೊಳ್ಳುವಂಥದ್ದು, ಇದು ತುಂಬಾ ಅಗತ್ಯ. ಅಂದ್ರೆ ಈಗ ನಾವು ಭೌತಿಕವಾಗಿಯೂ ಹೇಗೆ ನಾವು ಯಾವುದೇ ಒಂದು ಇದ್ರಲ್ಲೂ ಒಬ್ರು ಗುರುಗಳು ಬೇಕು, ಅದೇ ತರ ಸೊ ಯಾವುದೇ ಒಂದು ಕಾಲೇಜಿಗೆ ಹೋದ್ರು ಅಲ್ಲಿ ಅಂದ್ರೆ ಲೆಕ್ಚರ್ಸ್ ಅವ್ರ ಮುಖಾಂತರ ಗುರುಗಳ ಬೇಕು ನಮಗೆ. ಮತ್ತೆ ಈ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಯಾವ್ದ್ರಲ್ಲಿ ಹೋಗ್ಲಿ ಒಂದು ಗುರುಗಳು ಬೇಕಾಗತ್ತೆ. ಹಾಗಾಗಿ ಅದೇ ತರ ಈ ಆಧ್ಯಾತ್ಮಿಕತೆಯಲ್ಲೂ ಗುರುಗಳು ಬೇಕು. ಗುರುಗಳಿಲ್ಲ ಅಂದ್ರೆ ನಮಗೆ ಇದ್ರ ಏನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಈ ವಿಷಯಗಳನ್ನ. ಮತ್ತೆ ಕ್ಲೆನ್ಲಿನೆಸ್. ಸೊ ಶೌಚತೆ ಅಂತ ಹೇಳಿದ್ರೆ ನಾವೊಂದು ಎರಡು ತರದ್ದು, ಒಂದು ಬಾಹ್ಯವಾದದ್ದು, ಒಂದು ಅಂತರಂಗ.
ಸೊ ಬಾಹ್ಯವಾದ ಶೌಚತೆ ಅಂತ ಹೇಳಿದ್ರೆ ಸ್ನಾನ ಮಾಡಿ ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು. ಅಂದ್ರೆ ಬೆಳಿಗ್ಗೆ ಅಂದ್ರೆ ಅಟ್ಲೀಸ್ಟ್ ಬೆಳಿಗ್ಗೆ ಒಂದ್ಸತಿ, ಹಾಗೂ ಹೊರಗಡೆ ಎಲ್ಲ ಹೋಗಿ ಬಂದ್ರೆ ಸಂಜೆ ಸ್ನಾನ ಎಲ್ಲ ಮಾಡಿ, ಅಂದ್ರೆ ಪ್ರೇಯರ್ಸ್ ದೇವರಿಗೆಲ್ಲ ಪ್ರಾರ್ಥನೆ ಮಾಡುವಂಥದ್ದು. ಹಾಗೂ ಇಂಟರ್ನಲ್ ಅಂದ್ರೆ ಅಂತರಂಗವಾಗಿ ಹೆಂಗೆ ಶುದ್ಧಿ ಇಟ್ಕೊಳ್ಳೋದು ಅಂದ್ರೆ ಜಪ ಮಾಡಿ. ಸೊ ಹರೇ ಕೃಷ್ಣ ಮಂತ್ರನ ಚಾಂಟ್ ಮಾಡುವಂಥದ್ದು. ಮತ್ತೆ ಸ್ಟಡಿನೆಸ್, ಸ್ಥೈರ್ಯಂ ಅಂತ ಹೇಳಿದ್ರೆ ನಾನು ಈ ಆಧ್ಯಾತ್ಮಿಕ ಇದ್ರಲ್ಲಿ ನಾನು ದೃಢ ನಿಶ್ಚಯವಾಗಿರುವಂತದ್ದು. ನಾನು ಪ್ರಗತಿ ಮಾಡೇ ಮಾಡ್ತೀನಿ, ನಾನು ಇದ್ರಲ್ಲಿ ಖಂಡಿತ ಸಾಧನೆ ಮಾಡ್ತೀನಿ ಅನ್ನೋ ಒಂದು, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಮುಂದೆ ಬರ್ತೀನಿ ಅಂತ ಒಂದು ದೃಢ ಚಿತ್ತವಾಗಿರುವಂತದ್ದು. ಮತ್ತೆ ಸೆಲ್ಫ್ ಕಂಟ್ರೋಲ್, ಆತ್ಮ ವಿನಿಗ್ರಹ ಅಂದ್ರೆ ಆತ್ಮಸ್ಥೈರ್ಯ. ರಿಜೆಕ್ಟ್ ಎನಿಥಿಂಗ್ ಫೇವರಬಲ್ ಟು ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ಅಂದ್ರೆ ಯಾವುದೇ ಒಂದು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಅಡೆತಡೆ ಇದ್ರೆ ಅದನ್ನ ಕೂಡ್ಲೆ ರಿಜೆಕ್ಟ್ ಮಾಡುವಂತದ್ದು. ಈಗ ಲೈಕ್ ನಿಮಗೆ ಈಗ ಅಸೋಸಿಯೇಷನ್ ಇರುತ್ತೆ ಈಗ ಆಲ್ರೆಡಿ, ಅಂದ್ರೆ ತುಂಬಾ ಕೆಲವೊಬ್ರೆಲ್ಲ ಫ್ರೆಂಡ್ಸ್ ಎಲ್ಲ ಸುಮ್ನೆ ಕರಿತಾ ಇರ್ತಾರೆ, ಯಾವಾಗ ನೋಡಿದ್ರು ಫಿಲಿಮ್ಗೆ ಹೋಗೋಣ, ಪಾರ್ಟಿ ಮಾಡೋಣ ಅಥವಾ ಇಂಥದೆಲ್ಲ. ಸೊ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಆ ಇದ್ರಲ್ಲಿ ಜಾಸ್ತಿ ಸಿಕ್ಕಾಕೊಂಡ್ರೆ ನಮಗೆ ಈ ಆಧ್ಯಾತ್ಮಿಕದಲ್ಲಿ ಮುಂದೆ ಬರೆಯಕ್ಕೆ ಆಗಲ್ಲ. ಸೊ ಅಂದ್ರೆ ಅಸಂಗ ತ್ಯಾಗ, ಅಂದ್ರೆ ಚೈತನ್ಯ ಮಹಾಪ್ರಭು ಹೇಳೋದು ವೈಷ್ಣವ ಅಂತ ಹೇಳಿದ್ರೆ ಅಸಂಗ ತ್ಯಾಗ. ಅಸಂಗ ತ್ಯಾಗ ಅಂತಂದ್ರೆ ಅಂದ್ರೆ ಯಾರು ಒಳ್ಳೆ ಅಸೋಸಿಯೇಷನ್ ಅಲ್ಲಿ ಇಲ್ಲ, ಬೇಡದ ಚಟುವಟಿಕೆಗಳು ಮಾಡ್ತಾ ಇರ್ತಾರೆ, ಅವರನ್ನ ನಾವು ರಿಜೆಕ್ಟ್ ಮಾಡ್ಬೇಕು ಅಂತ ಹೇಳಿ. ಮತ್ತೆ ರಿನನ್ಸಿಯೇಷನ್ ಆಫ್ ಸೆನ್ಸ್ ಆಬ್ಜೆಕ್ಟ್, ಇಂದ್ರಿಯಾರ್ಥೇಶು ವೈರಾಗ್ಯಂ. ಅಂದ್ರೆ ಭೌತಿಕ ಇದನ್ನ ತುಂಬಾ ಅಟ್ಯಾಚ್ ಆಗಿ ಇರಬಾರ್ದು. ಅಂದ್ರೆ ಇನ್ನು ತುಂಬಾ ಅತಿಯಾದ ಆಸೆ, ಅತಿಯಾದ ಒಂದು ಸಂಪಾದನೆ ಮಾಡಿ ಇನ್ನು ಇದ್ ಮಾಡ್ಬೇಕು, ಅಂದ್ರೆ ಆತರ ಆಸಕ್ತಿ ಇರಬಾರ್ದು ಅಂತ ಹೇಳ್ತಾರೆ ಇಲ್ಲಿ. ಸೊ ನಮಗೆ ದೇಹಕ್ಕೆ ಎಷ್ಟು ಬೇಕು, ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ, ತೀರಾ ಅದಕ್ಕಿಂತ ಜಾಸ್ತಿ. ಯಾಕಂತ ಹೇಳಿದ್ರೆ ನಾವು 8/8/8 ಪ್ರಿನ್ಸಿಪಲ್ ನ ಅಳವಡಿಸ್ಬೇಕು ಲೈಫ್ ಅಲ್ಲಿ. 8 ಗಂಟೆ ದೇಹಕ್ಕೆ, 8 ಗಂಟೆ ಮನಸ್ಸಿಗೆ, ಹಾಗೂ 8 ಗಂಟೆ ಆತ್ಮಕ್ಕೆ ಕೊಡ್ಬೇಕು. ನಾವೀಗ ತುಂಬಾ ಅಷ್ಟು 12 ಗಂಟೆ ನಾವು ದೇಹಕ್ಕೆ ಮತ್ತೆ ಮನಸ್ಸಿಗೆ ಅಂದ್ರೆ ಕೆಲಸ ಮಾಡ್ತಾ ಇದ್ರೆ ಆತ್ಮಕ್ಕೆ ಎಲ್ಲಿದೆ ಟೈಮ್? ಸೊ ಆತ್ಮಕ್ಕೆ ಟೈಮ್ ಇಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಅಷ್ಟೇ, ಜಾಸ್ತಿ ಬೇಡ. ಸೊ ನಾವೇನು ತಗೊಂಡು ಹೋಗಲ್ಲ ಹೋಗುವಾಗ, ಹಾಗಾಗಿ ತುಂಬಾ ಆಸೆ ಇರಬಾರ್ದು. ಮತ್ತೆ ಆಬ್ಸೆನ್ಸ್ ಆಫ್ ಫಾಲ್ಸ್ ಈಗೋ, ಅನಹಂಕಾರ. ಸೊ ಅಹಂಕಾರ ಇರಬಾರ್ದು. ಅಹಂಕಾರ ಅಂತ ಹೇಳಿದ್ರೆ ನಾನು ನನ್ನ ಒಂದು ಪ್ರೆಸ್ಟೀಜ್ ಇರ್ಬೋದು, ಅಥವಾ ನನ್ನ ಒಂದು ಸ್ಥಾನ, ನಾನು ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀನಿ ಸೊಸೈಟಿಯಲ್ಲಿ, ಸೊ ನನಗೆಲ್ಲರೂ ಸೆಲ್ಯೂಟ್ ಹೊಡಿಬೇಕು, ಅಂದ್ರೆ ಈ ತರ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ತರ ಎಲ್ಲ ಇರಬಾರ್ದು. ಅದು ತುಂಬಾನೇ ದೇಹದ ಭಾವನೆಯಲ್ಲಿ ಇರುವಂತದ್ದು. ಸೊ ಐ ಆಮ್ ನಾಟ್ ದಿಸ್ ಬಾಡಿ ಅಂಡ್ ಮೈಂಡ್, ನಾನು ಕೃಷ್ಣನ ಸೇವಕ ಅಂತ ಹೇಳಿ ಅದಿರ್ಬೇಕು ಭಾವನೆ ಯಾವಾಗ್ಲೂ. ಮತ್ತೆ ಪರ್ಸೆಪ್ಷನ್ ಆಫ್ ಈವಿಲ್, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನ. ಸೊ ಇದರಿಂದ ಹೊರಗಡೆ ಬರ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಯಾವಾಗ್ಲೂನು ಪ್ರಾಪರ್ಲಿ ಅಂದ್ರೆ ಸರಿಯಾದ ಒಂದು ಸೋರ್ಸ್, ಸಾಂಪ್ರದಾಯಿಕವಾಗಿ ಬಂದಿದ್ದ ಒಂದು ಆಚಾರ್ಯರಿಂದ ಅವರ ಒಂದು ಇದು ವಾಣಿ ಕೇಳುವಂಥದ್ದು, ಮತ್ತೆ ಭಗವದ್ಗೀತೆ ಆಗ್ಲಿ ಭಾಗವತಂ ಕಲಿಬೇಕು. ಮತ್ತೆ ಡಿಟ್ಯಾಚ್ಮೆಂಟ್. ಸೊ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಹೇಗೆ, ಕೃಷ್ಣ ಅದೇ ಪದ್ಮಪತ್ರದ ಎಕ್ಸಾಂಪಲ್ ನೋಡಿದ್ವಿ ನಾವು 5ನೇ ಚಾಪ್ಟರ್ ಅಲ್ಲಿ. ಹೇಗೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇದ್ಕೊಂಡು ಹೇಗೆ ಅಟ್ಯಾಚ್ ಆಗದೆ ಅಂತ ಹೇಳಿದ್ರೆ, ಇಲ್ಲ ನಾವು ನಮ್ಮ ಅಂದ್ರೆ ಮಾಡ್ಬೇಕು, ಆದ್ರೆ ನಾವು ರಿಸಲ್ಟ್ ಬಗ್ಗೆ ತುಂಬಾ ಯೋಚನೆ ಮಾಡ್ಬಾರ್ದು. ನಮ್ಮ ಕೈಯಲ್ಲಿ ಇರುವಂತದ್ದು ಕರ್ತವ್ಯ ಮಾಡೋದಷ್ಟೇ. ಅವ್ನು ಹೇಳ್ತಾನೆ, ನೀನ್ ಬರೇ ಕೃಷ್ಣ ಹೇಳುವಂತದ್ದು, ನೀನು ಜಸ್ಟ್ ಇನ್ಸ್ಟ್ರೂಮೆಂಟ್ ಅರ್ಜುನ, ನೀನು ಮಾಡಷ್ಟೇ, ಮತ್ತೆ ರಿಸಲ್ಟ್ ಅವನ ಕೈಯಲ್ಲಿಲ್ಲ. ಯಾಕಂದ್ರೆ ಕೃಷ್ಣ ಆಲ್ರೆಡಿ ಎಲ್ಲ ಡಿಸೈಡೆಡ್. ಸೊ ನಾವು ಡಿಟ್ಯಾಚ್ ಆಗಿ ವರ್ಕ್ ಮಾಡ್ಬೇಕು. ಸೊ ಭೌತಿಕ ವಿಷಯಗಳಲ್ಲಿ ಡಿಟ್ಯಾಚ್ಮೆಂಟ್ ಇರ್ಬೇಕು. ಏನೇ ಕೃಷ್ಣನಿಗೋಸ್ಕರ ನಾವು ತ್ಯಾಗ ಮಾಡಕ್ಕೆ ರೆಡಿ ಆಗಿರ್ಬೇಕು. ಸೊ ನೋ ಎಂಟೈಗಲ್ಮೆಂಟ್ ವೈಫ್ ಚಿಲ್ಡ್ರನ್ ಫ್ಯಾಮಿಲಿ ಅಂತ ಹೇಳಿದ್ರೆ, ಹೆಂಡತಿ ಮಕ್ಕಳ ಜೊತೆ ತುಂಬಾ ಓವರ್ ಅಫೆಕ್ಷನೇಟ್. ಅಂದ್ರೆ ಓವರ್ ಅಫೆಕ್ಷನೇಟ್ ಅಂತ ಹೇಳಿದ್ರೆ ನಮಗೆ ಆಗ ಈಗ ರಾಜಸಿಕ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ತುಂಬಾ ಓವರ್ಲಿ ಅಟ್ಯಾಚ್ಮೆಂಟ್, ಹೆಂಡತಿ ಮಕ್ಕಳು ಮತ್ತೆ ಸೊಸೈಟಿ ಹಾಗೆ ಅಂತೆಲ್ಲ. ಸೊ ಆಗ ಈ ಆಧ್ಯಾತ್ಮಿಕ ಇದ್ರಲ್ಲಿ ಏನು ಮಾಡಕ್ಕೆ ಆಗಲ್ಲ ಅವರಿಗೆ. ಯಾಕಂದ್ರೆ ಅವರು ತುಂಬಾ ಫ್ಯಾಮಿಲಿ ಟೈಮೇ ಕೊಡುವಾಗ ಅವರಿಗೆ ಈ ಆತ್ಮದ ಜ್ಞಾನನು ಬೆಳ್ಸಕ್ ಆಗಲ್ಲ. ಹಾಗೂ ಆಕ್ಚುಲಿ ನಾವು ಐ ಮೀನ್ ನಮ್ಮ ಮಕ್ಕಳಿಗೂ ಸರಿಯಾದ ಒಂದು ದಾರಿಯಲ್ಲಿ ನಾವು ತರಕ್ಕಾಗಲ್ಲ. ಆತರ ಒಂದು ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್ ಇದ್ರೆ ಅವ್ರುನು ಹಾಳಾಗ್ತಾರೆ ಮಕ್ಕಳು. ಸೊ ಆದ್ರೆ ಮತ್ತೆ ಬಟ್ ಇದು ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ ಇನ್ನೊಂದ್ರಲ್ಲಿ, ನೀವು ಯುಕ್ತ ವೈರಾಗ್ಯ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಎಲ್ಲವನ್ನು ಕೃಷ್ಣನ ಒಂದು ಕೆಲ್ಸದಲ್ಲಿ ತೊಡಗಿಸ್ಕೋಬೇಕು. ಅಂದ್ರೆ ಲೈಕ್ ಹೇಗೆ ನಾವೀಗ ಮಾಯಾವಾದಿಗಳು ಅವರೆಲ್ಲ ಏನಂತ ಹೇಳಿದ್ರೆ, ಅವರು
ಲ್ಯಾಪ್ಟಾಪ್ ಆಗ್ಲಿ ಇದಾಗ್ಲಿ ಅಥವಾ ಲೇಡೀಸ್ ಹತ್ರ ಮಾತಾಡೋಲ್ಲ, ಯಾಕಂತ ಹೇಳಿದ್ರೆ ಮಾಯೆಯಲ್ಲಿ ಅಟ್ಯಾಕ್ ಮಾಡ್ಬಿಡುತ್ತೆ ಅಂತ. ಬಟ್ ಹಾಗಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಆತರ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲದನ್ನು ಕೃಷ್ಣನ ಒಂದು ಸರ್ವಿಸ್ ಅಲ್ಲಿ ಯೂಸ್ ಮಾಡುವಂತದ್ದು. ನಾವೀಗ ಮೊಬೈಲ್ ಆಗ್ಲಿ, ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಏನೇ ಇರ್ಬೋದು, ನಮ್ಮ ಒಂದು ಇನ್ನೊಬ್ರ ಹತ್ರನು ನಾವು ಕೃಷ್ಣನ ವಿಷಯದ ಬಗ್ಗೆ ಹೇಳೋದಾದ್ರೆ ಅದ್ರಲ್ಲಿ ತಪ್ಪೇನೇ ಇಲ್ಲ. ಮಾತಾಡೋದಾಗ್ಲಿ. ಹಾಗಾಗಿ ಯುಕ್ತ ವೈರಾಗ್ಯ ಮಾಡ್ಬೋದು ಅಂತ ಪ್ರಭುಪಾದ್ ಹೇಳ್ತಾರೆ ಇಲ್ಲಿ. ಸೊ ಇವನ್ ಮೈಂಡೆಡ್ನೆಸ್ ಅಂದ್ರೆ ಮತ್ತೆ ಇನ್ನೊಂದೇನಂದ್ರೆ ಹೆಂಡತಿ ಮಕ್ಕಳು ಎಲ್ಲರೂ ಕೃಷ್ಣ ಪ್ರಜ್ಞೆಲಿದ್ರೆ ಮನೆನೇ ವೈಕುಂಠ ಆಗತ್ತೆ ಅಂತ ಪ್ರಭುಪಾದ್ ಹೇಳ್ತಾರೆ. ಸೊ ಈವನ್ ಮೈಂಡೆಡ್ನೆಸ್, ನಿತ್ಯಂಚ ಸಮಚಿತ್ತತ್ವ. ಸೊ ಯಾವುದೇ ಒಂದು ಅಂದ್ರೆ ಲಾಸ್ ಅಥವಾ ಗೇನ್ ಗಳಿಸುವಂತದ್ದು ಇರ್ಬೋದು ಅಥವಾ ಕಳ್ಕೋಬಹುದು ಲೈಫಲ್ಲಿ ಏನೇ ಆದ್ರೂ ನಾವು ಅದರಿಂದ ಡಿಸ್ಟರ್ಬ್ ಆಗದೆ ಇರುವಂತದ್ದು. ಮೈಂಡ್ ಡಿಸ್ಟರ್ಬ್ ಮಾಡ್ಕೋಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವ್ ಏನ್ ಅನ್ಕೊಳ್ಬೇಕು ಅಂತ ಹೇಳಿದ್ರೆ, ಓಕೆ ಇದು ಕೃಷ್ಣನ ಪ್ಲಾನ್, ಸೊ ಕೃಷ್ಣ ನನಗೇನೋ ಬೆಟರ್ ಇದೆ, ಹಿ ಹ್ಯಾಸ್ ಸಮಥಿಂಗ್ ಬೆಟರ್ ಫಾರ್ ಮೀ. ಸೊ ಆ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಕೃಷ್ಣನ್ ಮೇಲೆ ಇರ್ಬೇಕು ನಮಗೆ. ಮತ್ತೆ ಅನ್ಅಲಾಯ್ಡ್ ಡಿವೋಷನಲ್, ಅನನ್ಯ ಭಕ್ತಿ. ಸೊ ನಿನ್ನೆ ನೋಡಿದ್ವಿ ನಾವು ಭಕ್ತಿಯ ಡಿಫ್ರೆಂಟ್ ಸ್ಟೇಜಸ್ ಕೃಷ್ಣ ಹೇಳ್ತಾನೆ. ಅಂದ್ರೆ ಮೊದ್ಲಿಗೆ ಬರುವಂತದ್ದು ಅನನ್ಯ ಭಕ್ತಿ, ಮತ್ತೆ ನಾವು ನೋಡಿದ್ವಿ ಸಾಧನ ಭಕ್ತಿ ಬಂತು, ಮತ್ತೆ ನಿಷ್ಕಾಮ ಕರ್ಮ ಯೋಗ ನೋಡಿದ್ವಿ. ಅದಾದ್ಮೇಲೆ ಸಕಾಮ ಕರ್ಮ, ಅದಾದ್ಮೇಲೆ ಧ್ಯಾನ, ಜ್ಞಾನ. ಸೊ ಹೀಗೆ ನೋಡಿದ್ವಿ ನಾವು. ಸೊ ಅನನ್ಯ ಭಕ್ತಿ ಮಾಡ್ಬೇಕಂದ್ರೆ ಯಾವುದು 9 ನವವಿಧ ಭಕ್ತಿ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಪಾದ ಸೇವನಂ ಅರ್ಚನಂ, ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಇದು 9 ವಿಧಗಳು. ಸೊ ಇದರಲ್ಲಿ ಭಕ್ತಿ ಮಾಡುವಂತದ್ದು. ಆಸ್ಪೈರಿಂಗ್ ಟು ಲಿವ್ ಇನ್ ಸಾಲಿಟರಿ ಪ್ಲೇಸ್ ಅಂದ್ರೆ ಒಂದು ಸಪ್ರೇಟ್ ಅಂದ್ರೆ ಹೇಗೆ ಅಂತಂದ್ರೆ, ಇದು ಈಗಿನ ಕಾಲದಲ್ಲಿ ನಾವು ಹೋಗಿ ಕಾಡಲ್ಲಿ ಇರಕ್ಕಾಗಲ್ಲ. ಇಲ್ಲಿ ನಾವು ಯಾವ ತರ ತಗೊಳ್ಬಹುದು ಅಂತ ಹೇಳಿದ್ರೆ ಪ್ರಭುಪಾದ್ ಹೇಳುವಂತದ್ದು, ಈ ತುಂಬಾ ಭೌತಿಕ ಅಂದ್ರೆ ಇದ್ರಲ್ಲಿ ಯಾರಿಗೆ ಸಿಕ್ಕಾಬಟ್ಟೆ ಏನಂತಾರೆ ತುಂಬಾ ಇಂದ್ರಿಯ ವಸ್ತುಗಳಲ್ಲಿ ತುಂಬಾ ಇಂಟ್ರೆಸ್ಟ್ ಇರುವಂತವ್ರು, ಆ ಒಂದು ಎಂಜಾಯ್ಮೆಂಟ್ ಇರುವಂತ ಜನರು ಯಾರಿರ್ತಾರೆ ಅವರನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ. ಸೊ ಅವರ ಜೊತೆ ಸ್ವಲ್ಪ ಕಮ್ಮಿ ಅಸೋಸಿಯೇಷನ್ ಮಾಡ್ಬೇಕು, ಹಾಗೂ ಡಿವೋಟೀಸ್ ಜೊತೆ ಅಸೋಸಿಯೇಷನ್ ಮಾಡ್ಬೇಕು. ಅಂದ್ರೆ ನಾವು ಒಂದನ್ನ ಬಿಟ್ಟು ನಾವು ಒಬ್ರೇ ಇರಕ್ಕಾಗಲ್ಲ. ಸೊ ಹಾಗಾಗಿ ಬಟ್ ನಮ್ಗೆ ಅಸೋಸಿಯೇಷನ್ ಬೇಕು, ಡಿವೋಟೀಸ್ ಜೊತೆ ಅಸೋಸಿಯೇಷನ್ ಬೇಕು, ಭಕ್ತರ ಜೊತೆ ನಮ್ಮ ಸಂಘ ಮಾಡ್ಬೇಕು ಅಂತ. ಮತ್ತೆ ಡಿಟ್ಯಾಚ್ಮೆಂಟ್ ಫ್ರಮ್ ಜನರಲ್ ಮಾಸ್ ಆಫ್ ಪೀಪಲ್. ಮತ್ತೆ ಅದೇ ತರ ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ಹೇಗೆ ಅಂತಂದ್ರೆ ಈಗ ಸುಮ್ನೆ ಅಂದ್ರೆ ಬೇಡದ ವಿಷಯಗಳು ಅಥವಾ ರೂಮರ್ಸ್ ಮಾತಾಡುವಂಥದ್ದು, ಅದರಿಂದ ಏನು ಪ್ರಯೋಜನ ಇಲ್ಲ. ಅಂದ್ರೆ ಮತ್ತೆ ನಾವು ಅನ್ನೆಸೆಸರಿ ಇದೆಲ್ಲ ನೋಡ್ತೀವಿ ಅಂದ್ರೆ ನ್ಯೂಸ್ಗಳು ಅದೆಲ್ಲ. ಈಗ ಪ್ರಭುಪಾದು ಕೇಳ್ತಾ ಇದ್ವಿ ಎವ್ರಿ ಡೇ, ಹೇಗೆ ಅಂದ್ರೆ ಜಸ್ಟ್ 5-10 ಮಿನಿಟ್ಸ್ ಬೆಳಿಗ್ಗೆ ಮಾರ್ನಿಂಗ್ ಪೇಪರ್. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಾವ್ ಏನೇ ಬೇಡ ಅಂದ್ರೂ ನೀವು ವಿಷಯ ಬಂದು ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ತೀರಾ ಇಂಪಾರ್ಟೆಂಟ್ ಇದ್ರೆ ಅದು ನಮಗೆ ವಿಷಯ ಹೇಗೋ ಗೊತ್ತಾಗುತ್ತೆ, ಪೇಪರ್ ಓದ್ಲಿಲ್ಲ ಅಂದ್ರೂ ಗೊತ್ತಾಗುತ್ತೆ, ಯಾರೊಬ್ರು ಬಂದು ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಅದ್ರ ಬಗ್ಗೆ 24 ಗಂಟೆ ನ್ಯೂಸ್ ನೋಡ್ಕೊಂಡು ಆತರ ಟೈಮ್ ವೇಸ್ಟ್ ಮಾಡೋದು ಅಗತ್ಯ ಇಲ್ಲ. ಸೊ ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಅದೇ ಇರುತ್ತೆ, ಅದೇ ನ್ಯೂಸ್ ಪೇಪರ್ ಅಲ್ಲಿ ಏನಿರುತ್ತೆ ಡೈಲಿ, ಅಲ್ಲಿ ಒಂದ್ ಸಾವಾಯ್ತು, ಇಲ್ಲಿ ಇದಾಯ್ತು, ಅಥವಾ ಅಲ್ಲಿ ಇನ್ನೇನೋ ಆಯ್ತು ಅಂತ ಹೇಳಿ. ಸೊ ಅದರಿಂದ ನಮಗೆ ಯಾವ ಉಪಯೋಗನೂ ಇಲ್ಲ, ಮತ್ತೆ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗತ್ತೆ ಅಷ್ಟೇ. ಸೊ ಅಕ್ಸೆಪ್ಟಿಂಗ್ ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್, ಆಧ್ಯಾತ್ಮಿಕದ ಇದು ಅದನ್ನ ಒಪ್ಕೊಳ್ಳುವಂಥದ್ದು. ಸೊ ಹೇಗೆ ಅನ್ನೆಸೆಸರಿ ಸ್ಪೋರ್ಟಿಂಗ್, ಸಿನಿಮಾ ಗೋಯಿಂಗ್, ಇದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಯಾವುದು ಕೃಷ್ಣನಿಗೆ ಸಂಬಂಧ ಇಲ್ವೋ, ಅಂದ್ರೆ ಇಂಡೈರೆಕ್ಟ್ಲಿ ಏನಂತಂದ್ರೆ ಕೃಷ್ಣನಿಗೆ ಸಂಬಂಧ ಇಲ್ದೇ ಇರುವಂತದನ್ನ ನಾವು ವೇಸ್ಟಿಂಗ್ ಟೈಮ್ ಮಾಡ್ಬೋದು. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವ್ರಂತೂ ನೀವು ನೋಡಿದ್ರೆ ಅವರು ಆಲ್ಮೋಸ್ಟ್ ತುಂಬಾ ವ್ಯಾಲ್ಯೂ ಮಾಡ್ತಾರೆ. ಅಂದ್ರೆ ಟೈಮ್ ನ ತುಂಬಾ ವೇಸ್ಟ್ ಟೈಮ್ ಮಾಡಲ್ಲ. ಅಂದ್ರೆ ಏನೇ ಇದ್ರೂನು ಅದನ್ನ ಅದ್ರಲ್ಲಿ ಏನ್ ಮಾಡ್ಬೋದು, ಅಥವಾ ಹೊಸದೇನ್ ಕಲಿಬಹುದು, ಕೃಷ್ಣನ್ ಬಗ್ಗೆ ಏನ್ ಕಲಿಬಹುದು, ಅಥವಾ ಬೇರೆ ಸೇವೆ ಏನ್ ಮಾಡ್ಬೋದು. ಸೊ ಸೇವೆ ಮಾಡ್ಬೇಕು, ತುಂಬಾ ಸೇವೆ ಮಾಡೋದ್ರಲ್ಲಿ ಅವರು ಯೋಚನೆ ಮಾಡ್ತಾರೆ. ಮತ್ತೆ ಫಿಲಾಸಫಿಕಲ್ ಸರ್ಚ್, ತತ್ವಜ್ಞಾನ. ಸೊ ಅನ್ನೆಸೆಸರಿ ಅಗತ್ಯ ಇಲ್ದೇ ಇರೋದು ಫಿಲಾಸಫಿ ಬಗ್ಗೆ. ಅಂದ್ರೆ ಕೆಲವರು ತುಂಬಾ ವೇದಗಳು, ಉಪನಿಷತ್ತುಗಳು, ಬೇರೆ ಬೇರೆ ಇದೆಲ್ಲ ಕಲಿಬೇಕು ಹಾಗೆಲ್ಲ ಅನ್ಕೊಳ್ತಾರೆ. ಸೊ ಅದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ತುಂಬಾ. ಸೊ ಇದೆಲ್ಲ 20 ಪಾಯಿಂಟ್ಗಳು ಕೃಷ್ಣ ಹೇಳಿರುವಂಥದ್ದು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ಪರಂ ಬ್ರಹ್ಮ ನ ಸತ್ತನ್ನ ಸದುಚ್ಯತೆ. ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯುವೆಯೋ ಆ ಜ್ಞೇಯವಾದುದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಹಿಕ ಜಗತ್ತಿನ ಕಾರಣದಾಚೆ ಇದೆ. ಸೊ ಈಗ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ.
ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಪರಮಾತ್ಮನು ಎಲ್ಲಾ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಅಂದ್ರೆ ಕೃಷ್ಣ ಆದಿಪುರುಷ. ಸೊ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಆದಿ ಗೋವಿಂದ. ಸೊ ಆದಿಪುರುಷ ಕೃಷ್ಣ. ಮತ್ತೆ ಆದರೂ ಆತನಿಗೆ ಇಂದ್ರಿಯಗಳಿಲ್ಲ. ಇಂದ್ರಿಯಗಳಿಲ್ಲ ಅಂದ್ರೆ ಒಂದು ಇಂದ್ರಿಯಗಳಿಲ್ಲ ಅಂತ ಹೇಳಿದ್ರೆ ಇಂದ್ರಿಯ ಇಲ್ಲ ಅಂತಲ್ಲ, ಒಂದು ಆಧ್ಯಾತ್ಮಿಕವಾದ ಇಂದ್ರಿಯಗಳು. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲೆಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ವಿಗ್ರಹ ಸದುಜ್ವಲಸ್ಯ ಗೋವಿಂದಮಾದಿ ಪುರುಷಂ ತಮಾಂ ಭಜಾಮಿ. ಸೊ ಒಂದು ಇಂದ್ರಿಯದ ಕೆಲಸ ಇನ್ನೊಂದು ಇಂದ್ರಿಯ ಮಾಡಕ್ಕೆ ಸಾಧ್ಯ ಕೃಷ್ಣನಿಗೆ. ಸೊ ಹಾಗಾಗಿ ಅವನು ಇಂದ್ರಿಯಗಳು ಆತನಿಗೆ ಇಂದ್ರಿಯಗಳಿಲ್ಲ ಅಂದ್ರು ಇಲ್ಲ ಅಂತ ಹೇಳಿದ್ರೆ ಅದು ಆಧ್ಯಾತ್ಮಿಕವಾದದ್ದು ಅಂತ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವವನು. ಸೊ ಎಲ್ಲಾ ಜೀವಿಗಳನ್ನು ಪಾಲಿಸುವವರು ಯಾರು? ಕೃಷ್ಣನೇ. ಸೊ ಎಲ್ಲಾ ಜೀವರಾಶಿಯನ್ನು ಯಾಕಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಮಮೈವಂಶ ಜೀವಲೋಕ ಸನಾತನ, ಅಂದ್ರೆ ನನ್ನದೇ ಅಂಶ. ಹಾಗಾಗಿ ಕೃಷ್ಣ ಎಲ್ಲರನ್ನೂ ಸಾಕುವಂಥದ್ದು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನನಾಂ ಏಕೋ ವಾಪಿ ಮಹುನಾ ವಿದದಾತಿ ಕಾಮಾನ್. ಅಂದ್ರೆ ನಿತ್ಯೋ ನಿತ್ಯಾನಾಂ ಅಂದ್ರೆ ನಾನು ಚೇತನ, ಅಂದ್ರೆ ನಾನು ಶಾಶ್ವತ, ಕೃಷ್ಣನು ಅಂದ್ರೆ ಸೋಲ್ ಮತ್ತೆ ಸೂಪರ್ ಸೋಲ್ ಬಗ್ಗೆ ಡಿಫ್ರೆನ್ಸ್ ಅದು. ಆತ್ಮ ಮತ್ತು ಪರಮಾತ್ಮ ಶಾಶ್ವತನೇ. ನಿತ್ಯೋ ನಿತ್ಯನ ಚೇತನಂ ಎರಡು ಸ್ಪಿರಿಟ್, ಆದ್ರೆ ಒಬ್ಬನೇ ಎಲ್ಲರನ್ನು ನೋಡ್ಕೊಳ್ಳುವಂಥದ್ದು ಅಂತ. ಏಕೋ ವಾಪಿ ಬಹುನ ವಿದದಾತಿ ಕಾಮನ್, ಅಂದ್ರೆ ಎಲ್ಲಾ ತರ ಜೀವಿಗಳನ್ನ ಕೃಷ್ಣ ನೋಡ್ಕೊಳ್ಳುವಂಥದ್ದು ಹಾಗೆ. ಮತ್ತೆ ನಿರಾಸಕ್ತನು ಅಂತ ಹೇಳಿದ್ರೆ ಕೃಷ್ಣ ನಮ್ಮ ಕರ್ಮಗಳಲ್ಲಿ ಕೃಷ್ಣ ಇನ್ವಾಲ್ವ್ ಆಗಲ್ಲ. ನಮ್ಮ ಇಚ್ಛೆ ಅನುಸಾರ ನಾವು ಈ ಒಂದು ಭೌತಿಕ ಶರೀರ ಪಡೆದಿದ್ದೀವಿ. ನಾವೇನ್ ಮಾಡ್ತೀವೋ ಅದ್ರಲ್ಲಿ ಕೃಷ್ಣ ಇಂಟರ್ಫಿಯರ್ ಆಗಲ್ಲ, ಮಾಡಕ್ ಬಿಡ್ತಾನೆ. ನಿನಗೆ ಇಂಟ್ರೆಸ್ಟ್, ನಮಗೆ ಅವನು ಜಸ್ಟ್ ಒಂದು ಅಬ್ಸರ್ವರ್ ತರ ನೋಡ್ತಾ ಇರ್ತಾನೆ. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು. ಅಂದ್ರೆ 3 ಗುಣಗಳೇನಿದೆ, ತಾಮಸಿಕ, ರಾಜಸಿಕ ಮತ್ತು ಸತ್ವಗುಣ. ಸೊ ಈ 3 ಗುಣಗಳಿಂದ ಮೇಲೆ ನಿಸರ್ಗದ ಎಲ್ಲಾ ಗುಣಗಳ ಪ್ರಭು. ಯಾಕಂತ ಹೇಳಿದ್ರೆ ಕೃಷ್ಣನ ಅಂಡರ್ ಅಲ್ಲಿ ವರ್ಕ್ ಮಾಡುವಂಥದ್ದು ಈ 3 ದೇವಿ. ಅಂದ್ರೆ ಈಗ ನಾಳಿನ ಚಾಪ್ಟರ್ ಅದೇ ಮೇನ್ ಆಗಿ ನಾವು ಕಲಿಯುವಂಥದ್ದು 3 ಗುಣಗಳ ಬಗ್ಗೆ ನಾಳೆ. ಸೊ ಆ 3 ಗುಣಗಳು ಕೃಷ್ಣನ ಒಂದು ನಿರ್ದೇಶನದ ಮೇಲೆ ಕೆಲಸ ಮಾಡುವಂಥದ್ದು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗೂ ಇದ್ದಾನೆ. ಆತನು ಸೂಕ್ಷ್ಮನಾದುದರಿಂದ ಐಹಿಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಸೊ ಇದು ನಮಗೆ ಇದಕ್ಕೆ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಏನಂತ ಕರೀತಾರೆ, ಇದಕ್ಕೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳಿ ಅವರು ಚೈತನ್ಯ ಮಹಾಪ್ರಭುಗಳು ಇದಕ್ಕೆ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದು ಮತ್ತು ಬೇರೆ, ಅಂದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್ ಅಂಡ್ ಟೋಟಲಿ ಇನ್ಕನ್ಸೀವಬಲ್ ಅಂತ ಹೇಳಿದ್ರೆ ನಮಗೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಇದು ನಮ್ಮ ಸ್ಮಾಲ್ ಇಂಟೆಲಿಜೆನ್ಸ್, ನಮಗೇನಿದೆ ನಮ್ಮ ಬುದ್ಧಿಶಕ್ತಿ ತುಂಬಾ ಕಮ್ಮಿ. ಸೊ ಅದರಿಂದ ನಾವು ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಸೊ ಇದು ಹೇಗೆ ಅರ್ಥ ಆಗುತ್ತೆ ಅಂದ್ರೆ ಕೃಷ್ಣನ ನಮಗೆ ಅರ್ಥ ಮಾಡ್ಕೊಳಕ್ಕೆ ಹೇಗೆ ಸಾಧ್ಯ? ಭಕ್ತಿಯಿಂದ ಮಾತ್ರ ಸಾಧ್ಯ. ಸೊ ಅಂದ್ರೆ ಕೃಷ್ಣ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅಂತ ಹೇಳಿದ್ರೆ ಸಣ್ಣ ಒಂದು ಕಣಕಣದಲ್ಲೂ ಇದ್ದಾನೆ ಅಂತ ಹೇಳ್ತೇವೆ, ಕಣಕಣದಲ್ಲೂ ದೇವರಿದ್ದಾನೆ. ಸೊ ಆಟಮ್ ಅಲ್ಲಿ ಇದ್ದಾನೆ ಹಾಗೂ ಹೊರಗೂ ಇದ್ದಾನೆ. ಸೊ ದೇವ್ರ ಗೋಲೋಕದಲ್ಲೂ ಇದ್ದಾನೆ ಹಾಗೂ ಇಲ್ಲಿ ದೇವ್ರು ಈಗ ನಾವು ದೇವ್ರಿಗೆ ಮುಂದೆ ಪ್ರಸಾದ ಇಡ್ತೀವಿ, ಪ್ರಸಾದನ ಕೃಷ್ಣ ಬಂದು ಸ್ವೀಕಾರ ಮಾಡ್ತಾನೆ. ಸೊ ಅದು ಹೇಗೆ ಸಾಧ್ಯ? ಅದು ಸಾಧ್ಯ, ಕೃಷ್ಣನಿಗೆ ಸಾಧ್ಯ. ಇದು ನಮಗೆ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಐಹಿಕ ಇಂದ್ರಿಯಗಳಿಂದ ಅವನನ್ನು ನೋಡಲಾರವು. ಸೊ ಐಹಿಕ ಇಂದ್ರಿಯಗಳಿಂದ ನಾವು ನೋಡಕ್ಕೆ ಆಗಲ್ಲ. ಈಗ ಭೌತಿಕ ಶರೀರ ಇದೆ ನಮಗೆ, ಇದ್ರಲ್ಲಿ ನಮಗೆ ಆಗಲ್ಲ. ನಮಗೆ ಆಧ್ಯಾತ್ಮಿಕ ಶರೀರ ಸಿಕ್ಕಿದಾಗ, ನಾವು ಕೃಷ್ಣನ ಒಂದು ಧಾಮಕ್ಕೆ ಹೋದಾಗ ನಮಗೆ ಆಧ್ಯಾತ್ಮಿಕ ಶರೀರ ಸಿಗುತ್ತೆ, ಅಲ್ಲಿ ನಾವು ಗೊತ್ತಾಗುತ್ತೆ ನಮಗೆ. ಸೊ ಇದು ಇನ್ನೊಂದು ಈಶೋಪನಿಷದಲ್ಲೂ ಇದೆ, ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಅಂದ್ರೆ ಅವನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಈಗ ನಾವೊಂದು ಇದಕ್ ಮುಂಚೆ ಕ್ಲಾಸ್ ಸ್ಟಾರ್ಟ್ ಆಗುವ ಮಾಡಿದ್ವಿ ನರಸಿಂಹಂದು ಪ್ರಾರ್ಥನೆ, ಅದರಲ್ಲೂ ಅಷ್ಟೇ ಅವನು ಕೃಷ್ಣ ಅದ್ರಲ್ಲಿ ಹೇಳುವಂತದ್ದು ಪ್ರಾರ್ಥನೆಯಲ್ಲಿ, ನೀನು ಹೃದಯದಲ್ಲೂ ಇದೆಯಾ ಹಾಗೂ
ಹೊರಗಡೆನೂ ಇದೆಯಾ ಅಂತ ಹೇಳಿ. ಸೊ ಇದನ್ನ ನಮಗೆ ಇದು ಹೇಗೆ ಗೊತ್ತಾಗತ್ತೆ? ಅಥ ಶ್ರೀಕೃಷ್ಣ ನಾಮಾದಿ ನಾಭವೇದ್ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖೇ ಹಿ ಜಿಹ್ವಾದೋ ಸ್ವಯಮೇವ ಸ್ಫುರತಿ ಯದಃ. ಸೇವೆ ಮಾಡ್ತಾ 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 ಕೃಷ್ಣನ ಸೇವೆ ಮಾಡ್ತಾ ಮಾತ್ರ ಇದು ಅರ್ಥ ಆಗುವಂತದ್ದು. ಇಲ್ಲ ಅಂದ್ರೆ ನಮ್ಮ ಈ ಭೌತಿಕ ಐಹಿಕ ಇಂದ್ರಿಯಗಳಿಗೆ ಕೃಷ್ಣನ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಾಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತುವಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲರ ಹೃದಯಗಳಲ್ಲಿ ಪ್ರತಿಷ್ಠಿತನಾಗಿದ್ದಾನೆ. ಇದು ಸುಮಾರು ಕಡೆ ಕೃಷ್ಣ ಹೇಳಿದ್ದಾನೆ. ಕೃಷ್ಣ ಇರುವಂತದ್ದು ಎಲ್ಲಿ? ನಮ್ಮ ಹೃದಯದಲ್ಲಿ, ಪರಮಾತ್ಮ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಸೂರ್ಯ ಹೇಗೆ ಬೆಳಕು ಎಲ್ಲಾ ಕಡೆ ಕೊಡ್ತಾನೆ, ಅದೇ ತರ ಬೆಳಕಿನ ಮೂಲ ಸೂರ್ಯ. ಅದೇ ತರ ಕೃಷ್ಣ ಇರೋ ಕಡೆ ಆ ತಮಸ್ ಅನ್ನೋದೇನಿದೆ, ಅಂದ್ರೆ ಕತ್ತಲೆ ಏನಿದೆ, ಅದು ಹೋಗುವಂತದ್ದು. ಸೊ ಕೃಷ್ಣ ಇರೋ ಕಡೆ ನಮಗೆ ಪೂರ್ಣ ಜ್ಞಾನ. ಸೊ ಕೃಷ್ಣ ಈಗ ಹೃದಯದಲ್ಲಿ ಹೇಳ್ತಾನಲ್ಲ, ಅಹಂ ಅಜ್ಞಾನಜಂ ತಮಃ. ಸೊ ಯಾವಾಗ ಜ್ಞಾನ ದೀಪೇನ ಭಾಸ್ವತ, ಅಂದ್ರೆ ಜ್ಞಾನ ಇಂದ ಕೃಷ್ಣ ಯಾವಾಗ ನಮಗೆ ಕೃಷ್ಣನಿಗೆ ನಾವು ಧ್ಯಾನ ಮಾಡ್ತಾ ಬರ್ತೀವಿ, ಕೃಷ್ಣನ ಒಂದು ಸೇವೆಯಲ್ಲಿ ತೊಡಗ್ತೀವಿ, ಆಗ ಸ್ಲೋಲಿ ನಮಗೆ ಆ ಜ್ಞಾನ ಸಿಗುವಂತದ್ದು, ಬೆಳಕು ಸಿಗುವಂತದ್ದು ಅಂತ ಹೇಳಿ. ಚಾಟ್ ಅಲ್ಲಿ ಏನೋ ಹಾಕಿದ್ದಾರೆ. ಓಕೆ, ಮುಂದೆ ಹೋಗ್ತಾ ಇಲ್ಲ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ, ಇವನ್ನು ಸಂಗ್ರಹವಾಗಿ ಹೇಳಿದ್ದಾಯಿತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಲೈಕ್ ಹೇಗೆ ನಮಗೆ ಅಂದ್ರೆ ಇದನ್ನ ಕೃಷ್ಣನ ಯಾರು ಚೆನ್ನಾಗಿ ಭಕ್ತಿ ಪೂರ್ವಕವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗ್ತಾರೋ ಅವರಿಗೆ ಕೃಷ್ಣನ ಸ್ವಭಾವ ಬರುತ್ತೆ ಅಂತ. ಸೊ ಹೇಗೆ ಅದು ನಾವು ಹೇಗೆ ಅಸೋಸಿಯೇಟ್ ಆಗ್ತೀವಿ? ಈಗ ನಾವು ನಾವು ಇದನ್ನ ತುಂಬಾ ನೋಡಿರ್ತೀವಿ. ಈಗ ಮಕ್ಕಳು, ಸಣ್ಣ ಮಕ್ಕಳಲ್ಲಿ ಇರುವಾಗ ನಾವು ಎಷ್ಟೋ ಸರ್ತಿ ನೋಡ್ತೀವಿ, ಅಂದ್ರೆ ಅವ್ರ ಸ್ಕೂಲಲ್ಲಿ ಯಾವ ಒಂದು ಜೊತೆ ಅಂದ್ರೆ ಅವರ ಸಂಘ ಇರುತ್ತೆ. ಸೊ ಅವರಿಂದ ಬುದ್ಧಿ ಕಲ್ತು, ಅವ್ರು ಮಾತಾಡೋದಂತದನ್ನ ಕಲ್ತು ಬಂದು ಕಲಿಯುವಂಥದ್ದು. ಅಂದ್ರೆ ಹೇಗೆ ಎಫೆಕ್ಟ್ ಆಗುತ್ತೆ ಅಸೋಸಿಯೇಷನ್ ಅಂತ. ಹಾಗೆ ಸೊ ಅದೇ ರೀತಿ ನಾವು ಯಾವಾಗ ಕೃಷ್ಣನ್ ಜೊತೆ ನಾವು ತುಂಬಾ ನಮ್ಮ ಸೋಲ್ ನ ಕನೆಕ್ಟ್ ಮಾಡ್ಕೊಂಡು ನಾವು ಕೃಷ್ಣನ್ ಜೊತೆ ಇರ್ತೀವಿ, ನಮಿಗೂ ಆಗ ಕೃಷ್ಣನ ಸ್ವಭಾವ ಬರುತ್ತೆ ಅಂತ. ಹಾಗಾಗಿ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ನಾವು ಅದು ಭೌತಿಕವಾಗಿರ್ಬೋದು, ನಾವು ಯಾವುದೇ ಒಬ್ರ ಜೊತೆ ನಾವು ಅಸೋಸಿಯೇಷನ್ ಆಗಿದ್ದಾಗ ಅವರ ಗೊತ್ತಿಲ್ಲದೆ ನಮಗೆ ಅವರದ್ದೊಂದು ಸ್ವಭಾವಗಳು ನಮಿಗೂ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅಸೋಸಿಯೇಷನ್ ತುಂಬಾ ಇಂಪಾರ್ಟೆಂಟ್. ನಾವು ಮಕ್ಕಳಿಗೂ ಹೇಳುವಂತದ್ದು ಅದೇ ಅಲ್ವಾ. ಲೈಕ್ ನೀವು ಶಾಲೆಗಳಲ್ಲಿ ತುಂಬಾ ಕಾಲೇಜ್ ಹೋಗುವಾಗ ಎಲ್ಲರೂ ತಂದೆ ತಾಯಿ ತುಂಬಾ ಭಯ ಪಡುವಂತದ್ದು. ಯಾಕೆ ಅಂತ ಹೇಳಿದ್ರೆ, ಕಾಲೇಜಿಗೆ ಹೋದಾಗ ಅವ್ರದ್ದು ಅಸೋಸಿಯೇಷನ್ ಚೇಂಜ್ ಆಗತ್ತೆ, ಕೆಟ್ಟ ಅಸೋಸಿಯೇಷನ್ ಅಲ್ಲಿ ಮಕ್ಕಳು ಬರ್ತಾರೆ. ಸೊ ಹಾಗಾಗಿ ಈ ಜ್ಞಾನ, ಭಗವದ್ಗೀತೆ ಜ್ಞಾನ ಮಕ್ಕಳಿಗೆ ಕೊಡುವಂತ ತುಂಬಾ ಮುಖ್ಯ. ನಾವು ಕಲಿಯುವಂತದ್ದೊಂದು, ಇನ್ನೊಂದು ಮಕ್ಕಳಿಗೆ ಕಲಿಬೇಕು. ಅಂದ್ರೆ ಮಕ್ಕಳದನ್ನು ಕ್ಲಾಸಸ್ ಎಲ್ಲ ಇದೆ. ನೀವು ಯಾರು ಪೇರೆಂಟ್ಸ್ ಇದ್ದೀರಾ, ಮಕ್ಕಳನ್ನು ಹಾಕಿ. ಯಾಕಂತ ಹೇಳಿದ್ರೆ ಚಿಕ್ಕವರಿಂದ ಈ ಜ್ಞಾನ ಬಂದ್ರೆ ಅವರಿಗೆ, ಅವರು ಕೆಟ್ಟ ದಾರಿಗೆ ಹೋಗೋ ಚಾನ್ಸೇ ಇಲ್ಲ. ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಪರಿಪೂರ್ಣ ಜ್ಞಾನ ಇದೆ ಇದ್ರಲ್ಲಿ, ಕೃಷ್ಣ ಕೊಡುವಂತದ್ದು. ಸೊ ಕ್ಲಿಯರ್ ಆಗಿರ್ತಾರೆ ಅವ್ರು. ಅಂದ್ರೆ ಲೈಫ್ ಅಲ್ಲಿ ಯಾವಾಗ್ಲೂ ರೈಟ್ ಡೆಸಿಷನ್ ಮಾಡ್ತಾರೆ, ತಪ್ಪು ದಾರಿಗೆ ಹೋಗಲ್ಲ. ಸೊ ಇದನ್ನ ಭಕ್ತರಿಗೆ ಮಾತ್ರ ಅರ್ಥ ಆಗುವಂತದ್ದು. ಹೀಗೆ ನಾನು ಕ್ಷೇತ್ರ, ದೇಹ. ಸೊ ಇಲ್ಲಿ ನೋಡ್ಬೋದು, ಇದೊಂದು ಮರದಲ್ಲಿ 2 ಹಕ್ಕಿ ಇದೆ. ಸೊ ಈ ಮರವನ್ನ ದೇಹ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಒಂದು ಮರದಲ್ಲಿ ತುಂಬಾ ಹಣ್ಣುಗಳಿವೆ. ಸೊ ಈ ಆತ್ಮ ಆ ಹಣ್ಣುಗಳನ್ನ ಟೇಸ್ಟ್ ಮಾಡುವಂತದ್ದು. ಸೊ ಒಂದ್ಸತಿ ಸಿಹಿ ಆಗಿರುವಂತದ್ದು ಸಿಗತ್ತೆ ಸ್ವೀಟ್, ಒಂದ್ಸತಿ ಕಹಿ. ಸೊ ನಾವೇನಂದ್ರೆ ಹಾಗೆ ಮಾಡುವಂತದ್ದು ಲೈಫ್ ಅಲ್ಲಿ. ನಾವು ಒಂದಲ್ಲ ಒಂದು ಈ ಮರದಿಂದ ಒಂದು ಮರಕ್ಕೆ ಹಾರ್ತಾ ಇರ್ತೀವಿ. ನಮ್ದು ಆಸೆ ಕೊನೇ ಇಲ್ಲ. ನಾನು ಇದು ಮಾಡ್ತೀನಿ, ಅದು ಮಾಡ್ತೀನಿ. ಇಲ್ಲಿ ಕೃಷ್ಣ ಕಾಯ್ತಾ ಇರ್ತಾನೆ, ನೀನ್ ಯಾವಾಗ ನನ್ ಕಡೆ ತಿರ್ಗ್ತೀಯಾ ಅಂತ. ಬಟ್ ನಾವು ಇಲ್ಲ, ನಾನು ಇದೊಂದು ಕೆಲ್ಸ ಇದೆ, ನನಗೆ ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಹೇಳಿ ನಾವು ಹೀಗೆ ಇದ್ರಲ್ಲೇ ಭೌತಿಕವಲ್ಲೇ ಮುಳುಗಿರ್ತೀವಿ. ನಾವು ಕೃಷ್ಣನ ಕಡೆಗೆ ತಿರ್ಗೋದೇ ಇಲ್ಲ. ಸೊ ಕೃಷ್ಣಂದ ಏನ್ ಕೆಲ್ಸ ಅಂದ್ರೆ, ಇದು ಇನ್ನೊಂದು ಹಕ್ಕಿ. ಈ ಹಕ್ಕಿ ಜಸ್ಟ್ ನೋಡೋ ಅಂತದ್ದು. ನಾನ್ ಮಾಡೋದು ಕೃಷ್ಣ ನೋಡೋ ಅಷ್ಟೇ. ಈಸ್ ಎ ಅಬ್ಸರ್ವರ್, ಉಪದ್ರಷ್ಟ ಹಾಗೂ
ಹನುಮಂತ. ಹನುಮಂತ ಅಂದ್ರೆ ಸ್ಯಾಂಕ್ಷನ್ ಮಾಡುವಂತದ್ದು. ಓಕೆ ಮಾಡು, ನೀನು ಆಸೆ ಪಡ್ತಾ ಇದೀಯಾ, ಓಕೆ ನಾನು ಇಲ್ಲ ನನಗೆ ಹಕ್ಕಿಯಾಗಿ ಹಾರ್ಬೇಕು, ಓಕೆ ನಿನ್ ನೆಕ್ಸ್ಟ್ ಲೈಫ್ ಹಾಗಾದ್ರೆ ಹಕ್ಕಿಯಾಗು. ಇಲ್ಲ ನನಗೆ ಆ ತುಂಬಾ ಅಂದ್ರೆ ಈಗ ಆ ಏನು ನಾನ್ ವೆಜ್ ಅಂದ್ರೆ ಜಾಸ್ತಿ ಅದರಲ್ಲಿ ತಿನ್ನೋರು ಇರ್ತಾರಲ್ಲ, ಪ್ರಭುಪಾದ್ ಹೇಳ್ತಾರೆ ಅವರು ಮುಂದಿನ ಜನ್ಮದಲ್ಲಿ ಹುಲಿ ಅಥವಾ ಸಿಂಹ ಈ ತರ ದೇಹ ತಗೊಳ್ತಾರಂತೆ. ಆಗ ಕೃಷ್ಣ ಯಾಕೆ ಕೊಡುವಂತದ್ದು, ನೀನ್ ಹೇಗೂ ನಿನಗೆ ಅಂದ್ರೆ ಆತರ ಇರ್ಬೇಕು ಅಂತ ಜೀವನದಲ್ಲಿ ಇಷ್ಟ, ಸೊ ಯಾಕೆ ಹ್ಯೂಮನ್ ಲೈಫ್ ಯಾಕೆ ಅದಕ್ಕೆ, ಯಾಕಂದ್ರೆ ಹ್ಯೂಮನ್ ಲೈಫ್ ಇಸ್ ಫಾರ್ ಮೋರ್ ಇಂಟೆಲಿಜೆಂಟ್ ಪೀಪಲ್. ಸೊ ಇಂಟೆಲಿಜೆನ್ಸ್ ಯಾಕೆ ಕೊಟ್ಟಿರುವಂತದ್ದು ದೇವ್ರು, ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗಕ್ಕೆ. ಇಲ್ಲ ನಾನು ತಿನ್ಕೊಂಡು ಇದ್ರಲ್ಲೇ ಇರ್ತೀನಿ ಅಂದ್ರೆ ನಿನಗೆ ಯಾಕೆ ಮನುಷ್ಯ ಜನ್ಮ ಬೇಡ, ಪ್ರಾಣಿ ಜನ್ಮ ಸಾಕು. ಸೊ ಅದರಲ್ಲಿ ನೀನ್ ಎಷ್ಟು ಬೇಕಾದ್ರೂ ತಿನ್ಬೋದು ಓಪನ್ ಆಗಿ, ಲೈಕ್ ಪ್ರಾಣಿಗಳನ್ನ ಅಂದ್ರೆ ಬೇಟೆ ಮಾಡಿ ಹುಲಿ ಹೇಗೆ ಈಗ ಅಂದ್ರೆ ಜಿಂಕೆಯನ್ನ ಬೇಟೆ ಮಾಡಿ ತಿನ್ನುವಂಥದ್ದು, ರಕ್ತ ಡೈರೆಕ್ಟ್ ಕುಡಿಯುತ್ತೆ ಅದು. ಸೊ ಹಾಗೆ ಆತರ ಲೈಫ್ ಕೊಡ್ತಾನೆ. ಅಂದ್ರೆ ಕೃಷ್ಣ ನಮಗೇನ್ ಇಚ್ಛೆ ಇದೆಯೋ ಅದನ್ನೇ ಕೊಡುವಂಥದ್ದು. ನಾವು ಕೃಷ್ಣನ ಬೈಯೋಗಿಲ್ಲ, ನಾನೇ ಇಚ್ಛೆ ಪಟ್ಟಿದ್ದು ಆತರ. ಸೊ ನನ್ನ ಇಚ್ಛೆಗಳ ಮೇಲೆ ನನಗೆ ಹಿಡಿತಾ ಇರ್ಬೇಕು. ಪ್ರಕೃತಿಂ ಪುರುಷಂಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣೈಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಸೊ ಪ್ರಕೃತಿನೂ ಅನಾದಿ, ಅದಕ್ಕೆ ಯಾವಾಗಿಂದ ಇದೆ ಪ್ರಕೃತಿ ಅನ್ನೋದು ನಮಗೆ ಗೊತ್ತಿಲ್ಲ, ಅಂದ್ರೆ ಅನಾದಿ ಕಾಲದಿಂದ ಇದೆ. ಹಾಗೆ ಜೀವಿಗಳು ಅಷ್ಟೇ, ಜೀವಿಗಳು ಅಂತ ಹೇಳಿದ್ರೆ ಆತ್ಮ ಅನಾದಿ, ಸಚ್ಚಿದಾನಂದ ಅದನ್ನು ಅಷ್ಟೇ ಶಾಶ್ವತವಾಗಿರುವಂತದ್ದು. ಆದರೆ ಈ ಭೌತಿಕ ಹೇಗೆ ಅಂತ ಹೇಳಿದ್ರೆ ನಮ್ದು ಮೂರು ಏನಿದೆ ಅಂದ್ರೆ ಈ ಗುಣಗಳೇನಿದೆ, ಆ ಗುಣಗಳು ಈ ಪ್ರಕೃತಿ ಜೊತೆ ಸೇರಿದಾಗ ಬೇರೆ ಬೇರೆ ನಮ್ಮ ಒಂದು ಡಿಸೈರ್ಸ್ ಏನಿದೆ ಅದರಿಂದಾಗಿ ನಾವು ಬೇರೆ ಬೇರೆ ಶರೀರ ತಗೊಳ್ಳುವಂಥದ್ದು. ನಮ್ಮ ಒಂದು ಇಚ್ಛೆ ಏನಿದೆ ಆ ಇಚ್ಛೆ ಪ್ರಕಾರ ನಾವು ಬೇರೆ ಬೇರೆ ಒಂದು ಶರೀರ ತಗೊಳ್ಳುವಂಥದ್ದು. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳು ಜೀವಿಯು ಕಾರಣ. ಸೊ ಎಲ್ಲ ಐಹಿಕ ಕಾರ್ಯ ಅಂದ್ರೆ ಈ ಪ್ರಕೃತಿ ಏನಿದೆ ಅದೇ ಎಲ್ಲ ಆಗುವಂತದ್ದಕ್ಕೆ ಕಾರಣ. ಆದರೆ ನಾವು ಬರೇ ನಾವು ಏನಿದ್ರು ಸುಖ ಮತ್ತೆ ದುಃಖಗಳನ್ನ ಅನುಭವಿಸುವಂತದ್ದು ಮಾತ್ರ ಜೀವಿ. ಯಾಕಂತ ಹೇಳಿದ್ರೆ ನಾನು ಡಿಸೈರ್ ಮಾಡ್ತೀನಿ, ಅದರ ಪ್ರಕಾರ ಕೃಷ್ಣ ಪ್ರಕೃತಿಗೆ ಹೇಳ್ತಾನೆ, ಓಕೆ ಅವನು ಈ ತರ ಒಂದು ಇಚ್ಛೆ ಮಾಡ್ತಾ ಇದ್ದಾನೆ, ಅವನಿಗೆ ಆ ತರ ಒಂದು ಲೈಫ್ ಕೊಡು. ಸೊ ಪ್ರಕೃತಿ ನಮಗೆ ಕೊಡುವಂತದ್ದು. ಓಕೆ ನೆಕ್ಸ್ಟ್ ಲೈಫ್ ನಾವು ಈಗ ಇಲ್ಲಿ ನೋಡ್ತೀವಿ ನಾವು, ಇವನಿಗೆ ಭೇದ ಭಾವ ಇಲ್ದೆ ಅಂದ್ರೆ ಏನ್ ಸಿಕ್ಕಿದ್ರು ತಿಂತಾ ಇದ್ದ ಅವನು, ನೆಕ್ಸ್ಟ್ ಜನ್ಮದಲ್ಲಿ ಅವನು ಮನುಷ್ಯನಿಂದ ಹಂದಿಯಾದ. ಸೊ ಹಾಗಾಗಿ ಇದು ಮಾಡುವಂತದ್ದೆಲ್ಲ ಕಾಸ್ ಅಂಡ್ ಎಫೆಕ್ಟ್ ಬಂದು ಪ್ರಕೃತಿ ಕಡೆಯಿಂದ ಆಗುವಂತದ್ದು ಕಾರ್ಯಕರಣ. ಆದರೆ ಸುಖ ದುಃಖ ಮಾತ್ರ ಅನುಭವಿಸೋದು ಯಾರು, ನಾನು. ಪುರುಷ ಪ್ರಕೃತಿಸ್ಥೋ ಹಿ ಪುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ನೋಡಿ, ನಾವು ನಮ್ಮ ಒಂದು ಏನ ಡಿಸೈರ್ ಏನಿದೆ ನಾನೇ ಕಾರಣ. ಕೃಷ್ಣ ಹೇಳುವಂತದ್ದಿಲ್ಲಿ ತ್ರಿಗುಣಗಳು, ಈ ಸತ್ವ ರಜಸ್ ತಮಸ್, ಇದ್ರಲ್ಲಿ ನಾವು ಯಾವ ಕೆಲಸಗಳಲ್ಲಿ ಅಂದ್ರೆ ನಮ್ಮ ಕರ್ಮಗಳ ಅನುಸಾರ ನಾವು ಯಾವ ಗುಣಗಳಲ್ಲಿರ್ತೀವಿ ಆ ಕರ್ಮಗಳಿಂದಾಗಿ ನಾವು ಬೇರೆ 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 ಲೈಫ್ ಅಲ್ಲಿ ಹೋಗುವಂತದ್ದು. ಸೊ ಮೀನಿರ್ಬೋದು, ಮತ್ತೆ ಗಿಡಗಳು, ಮತ್ತೆ ಅಲ್ಲಿಂದ ನಾಲ್ಕು ಕಾಲಿನ ಪ್ರಾಣಿಗಳು, ಪಕ್ಷಿ, ಮತ್ತೆ ಇಲ್ಲಿ ನಾಲ್ಕು ಕಾಲಿಂದ ಆದ ಮೇಲೆ ನಾವು ಮನುಷ್ಯರು. ಹೀಗೆ ಅಂದ್ರೆ ಈ ಪ್ರಾಣಿಗಳ ಇದ್ರಲ್ಲಿ ಕರ್ಮ ಅಂತಲ್ಲ, ಓಕೆ ಅಂದ್ರೆ ಕರ್ಮ ಅಂತ ಇಲ್ಲ, ಅದು ಮನುಷ್ಯರಲ್ಲಿ ಮಾತ್ರ ಇರುವಂತದ್ದು. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋಹ ದೇಹೇಸ್ಮಿನ್ ಪುರುಷಃ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯಾನುಭವಿ, ಅವನು ಪ್ರಭು ಮತ್ತು ಪರಮಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ, ಅವನಿಗೆ ಪರಮಾತ್ಮ ಎಂದು ಹೆಸರು. ಸೊ ಕೃಷ್ಣ ಹೇಳ್ತಾ ಇರುವಂತದ್ದು ಈಗ ಅಂದ್ರೆ ತುಂಬಾ ಜನಕ್ಕೆ ಆತ್ಮ ಇರುವಂತದ್ದು ಗೊತ್ತು, ನಾನು ದೇಹ ಅಲ್ಲ ನಾನು ಆತ್ಮ ಅಂತ, ಆದ್ರೆ ಪರಮಾತ್ಮನೂ ಇದ್ದಾನೆ ಅಂತ ಹೇಳಿ ಇದು ಇಲ್ಲಿ ಕೃಷ್ಣ ದೃಢಪಡಿಸ್ತಾ ಇರುವಂತದ್ದು. ಇನ್ನೊಬ್ಬನಿದ್ದಾನೆ ಅಂದ್ರೆ ಒಬ್ಬ ಇದ್ದಾನೆ ಆಲ್ರೆಡಿ, ಅದು ಯಾರು ಆತ್ಮ,
ಇನ್ನೊಬ್ಬ ಯಾರು? ಅವನು ದಿವ್ಯಾನುಭವಿ, ಅದು ಕೃಷ್ಣ. ಅವನು ಪ್ರಭು ಮತ್ತು ಪರಮಸ್ವಾಮಿ, ಅದು ಪರಮಾತ್ಮ. ಚತುರ್ ಭುಜ, ಈ ಫಾರ್ಮ್ ನಮ್ಮ ಹೃದಯದಲ್ಲಿ ಇರುವಂತದ್ದು. ಇದು 9 ಇಂಚ್ ಅಂತೆ, ಅಂದ್ರೆ ಆತರ ಶಾಸ್ತ್ರದಲ್ಲಿ ಇರುವಂತದ್ದು. ಅದರ ಇದು ನಮ್ಮ ಹೃದಯದಲ್ಲಿ ಇರುವಂತದ್ದು ಅಷ್ಟು ದೊಡ್ಡ. ಅವನು ಮೇಲ್ವಿಚಾರಕನಾಗಿ ಹಾಗೂ ಅಪ್ಪಣೆ ಕೊಡೋದು, ಅಂದ್ರೆ ನೋಡುವಂಥದ್ದು. ನಾವ್ ಏನೇ ಮಾಡ್ತಾ ಇದ್ರು, ಓಕೆ, ನನ್ನ ಎಲ್ಲಾ ಲೈಫಲ್ಲೂ ನಾನು ಏನೇನ್ ಮಾಡಿದೀನಿ ಎಲ್ಲಾ ಕೃಷ್ಣನಿಗೆ ಗೊತ್ತು. ಅದನ್ನೆಲ್ಲ ಅಕೌಂಟ್ ಇಟ್ಕೊಳ್ತಾನೆ ಕೃಷ್ಣ. ಏನ್ ಮಾಡ್ತಾ ಇದ್ದಾನೆ, ಯಾವ್ದು ಇಷ್ಟ ಇದೆ, ಅಂದ್ರೆ ನಾವು ಜಾಗೃತ ಸ್ಥಿತಿಯಲ್ಲಿ ನೋಡಿದ್ವಿ. ಆಗ ಜಾಗೃತ ಸ್ಥಿತಿಯಲ್ಲಿ ಇವ್ನು ಏನೇನ್ ಮಾಡ್ತಾ ಇದ್ದಾನೆ ಅಂತ ಅದನ್ನೆಲ್ಲ ಅಕೌಂಟ್ ಇಟ್ಕೊಳ್ತಾನೆ ಕೃಷ್ಣ. ಸೊ ಹಾಗೂ ಅಪ್ಪಣೆ ಕೊಡುವಂಥದ್ದು, ನಾನು ಏನೇನು ಆಸೆ ಪಡ್ತೀನಿ ಅದ್ರ ಪ್ರಕಾರ. ಓಕೆ, ಯಾಕೆ ಈ ತರ ಎಲ್ಲ ಮಾಡುವಂಥದ್ದು ಕೃಷ್ಣ ಅಂದ್ರೆ, ನಾವು ಕೃಷ್ಣನಿಗೆ ಕೊಡದೇ ಇರ್ಬೋದು, ಆದ್ರೆ ಕೃಷ್ಣನಿಗೆ ಏನಂದ್ರೆ ನಾವಾಗಿ ಸರೆಂಡರ್ ಆಗಿ ಹೋಗ್ಬೇಕು. ಅಲ್ಲಿವರೆಗೂ ಕೃಷ್ಣ ಒಪ್ಪಲ್ಲ. ನಾವ್ ಅಂದ್ರೆ ಫೋರ್ಸ್ಫುಲ್ಲಿ ನಮ್ನ ತರ್ಬೋದು ಭಯ ಪಡಿಸಿ, ಬಟ್ ಕೃಷ್ಣನಿಗೆ ಅದ್ ಇಷ್ಟ ಇಲ್ಲ. ನಾವೇ ನಮ್ಮ ಮನಸ್ಸು ಪೂರ್ವಕವಾಗಿ ಹೋಗ್ಬೇಕು. ಹಾಗಾಗಿ ನಮಗೆ ಒಂದು ಫ್ರೀ ವಿಲ್ ಅನ್ನೋದು ಕೃಷ್ಣ ಕೊಟ್ಟಿದ್ದಾನೆ. ಸೊ ನಾವ್ ಆ ಫ್ರೀ ವಿಲ್ ಅಂದ್ರೆ ನಮಗೆ ಫ್ರೀಡಮ್ ಕೊಟ್ಟಿದ್ದಾನೆ ಕೃಷ್ಣ. ನಮಗೆ ಇಷ್ಟ ಇರುವಂಗೆ ನಾವು ಮಾಡ್ಬೋದು. ಸೊ ಹಾಗಾಗಿ ಆ ಫ್ರೀ ವಿಲ್ ಇಂದ ನಾವು ಅದನ್ನ ಬಟ್ ಮಿಸ್ಯೂಸ್ ಮಾಡ್ಕೊಳ್ತಾ ಇದೀವಿ ಈಗ ಅಷ್ಟೇ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನು ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ. ಸೊ ಇದು ಕ್ಷೇತ್ರಜ್ಞ ಏನಿದೆ, ಕ್ಷೇತ್ರಜ್ಞ ಹಾಗೂ ಅಲ್ಲಿ ಅಂದ್ರೆ ಪರಮಾತ್ಮ, ಇದನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ, ಈ ತತ್ವಜ್ಞಾನವನ್ನ ಕ್ಲಿಯರ್ ಆಗಿ ಯಾರು ಅರ್ಥ ಮಾಡ್ಕೊಳ್ತಾನೆ ಅವನು ಮುಕ್ತಿ ಪಡೆಯೋದು ನಿಶ್ಚಯ. ಕೃಷ್ಣ ಹೇಳಿದ್ಮೇಲೆ ಅದು ನಿಶ್ಚಯನೇ. ಅವನು ಪ್ರಸ್ತುತ ಸ್ಥಿತಿ ಏನೇ ಇರ್ಲಿ ಅವನು ಮತ್ತೆ ಹುಟ್ಟುವುದಿಲ್ಲ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜ್ಗೆ ಶುಕಮುನಿ ಹೇಳುವಂಥದ್ದು ಎಲ್ಲ ಈ ಜ್ಞಾನದ ಬಗ್ಗೆ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದಿಂದ ಮತ್ತೆ ಕೆಲವರು ಜ್ಞಾನದಿಂದ ಬೆಳೆಸಿಕೊಂಡು ಇದನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗೆ ಇರುವ ಪರಮಾತ್ಮನನ್ನು ಕಾಣುತ್ತಾರೆ. ಸೊ ಧ್ಯಾನ ಮಾಡಿ ಕೆಲವರು ಪಡೆದ್ರೆ, ಅಂದ್ರೆ ಯೋಗಿಗಳು ಅಷ್ಟಾಂಗ ಯೋಗ ಎಲ್ಲ ಮಾಡಿ ಪರಮಾತ್ಮನ ಪಡೀತಾರೆ. ಸೊ ಹಾಗೆ ಇನ್ನು ಕೆಲವರು ವೇದಗಳನ್ನ ಓದಿ ಜ್ಞಾನವನ್ನ ಸಂಪಾದನೆ ಮಾಡಿ ಆ ತರವನ್ನು ಪಡೀತಾರೆ. ಸೊ ಇನ್ನೊಂದು 10 ನಿಮಿಷ ಅಷ್ಟೇ. ಅನ್ಯೇ ತ್ವೇವಮಜಾನಂತಹ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಇನ್ನೂ ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿಲ್ಲ, ಇರುವುದಿಲ್ಲ. ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವರನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿಯುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಸೊ ಇದು ಕಪಿಲ ಮುನಿ ಅವರ ತಾಯಿ ದೇವಹೂತಿ ಬಂದು ಸ್ವಯಂಭೂ ಮನು ಮಗಳು. ಸ್ವಯಂಭೂ ಮನು ಅಂತ ಹೇಳಿದ್ರೆ ಮನುಕುಲದ ತಂದೆ. ಸೊ ಅವನ ಮಗಳು, ಅಂದ್ರೆ ಅವನಾಗ ಇಡೀ ವಿಶ್ವ ಅಂದ್ರೆ ಖಂಡ, ಭಾರತ ಖಂಡ, ಭೂಮಿಗೇನೆ, ಭಾರತಕ್ಕೂ ಅಲ್ಲ ಭೂಮಿನೇ ಆಸ್ ಎ ಖಂಡ ಅಂದ್ರೆ ಭೂಮಿಗೇನೆ ಅವನು ರಾಜ. ಸೊ ಅಂತವನ ಮಗಳು, ಆದ್ರೆ ಅವನು ಕೊಡುವಂತದ್ದು ಒಬ್ಬ ಸನ್ಯಾಸಿಗೆ ಮಗಳನ್ನ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಹೇಳೋ ಪ್ರಕಾರ. ಸೊ ಆಗ ಎಲ್ಲ ಕೃಷ್ಣನಿಗೆ ಏನ್ ಇಚ್ಛೆ ಇತ್ತು ಅದೇ ತರ. ಸೊ ಕೃಷ್ಣ ಹೇಳುವಂತದ್ದು ಕರ್ದಬ ಮುನಿಗೆ ಕೊಟ್ಟು ನೀನು ನಿನ್ನ ಮಗಳನ್ನ ಮದ್ವೆ ಮಾಡು ಅಂತ. ಸೊ ಅವನು ಕೊಟ್ಟು ಮದ್ವೆ ಮಾಡ್ತಾನೆ. ಅವಳು ತುಂಬಾ ಸೇವೆ ಮಾಡ್ತಾಳೆ, ಅಂದ್ರೆ ದಾಸಿಯಾಗೆ ಸೇವೆ ಮಾಡ್ತಾಳೆ. ಅಂದ್ರೆ ಕೃಷ್ಣ ಅವಳು ಗಂಡನಿಗೆ ಆಲ್ಮೋಸ್ಟ್ ಒಂದು 10 ವರ್ಷ ಎಲ್ಲ ಅವ್ರಿಗೆ ಮಕ್ಕಳು ಇರಲ್ಲ. ಅಂದ್ರೆ ಅವಳು ಮರ್ತೇ ಹೋಗ್ಬಿಡ್ತಾಳೆ. ಅವಳದ್ದೇನು ಬೇಡಿಕೆನೂ ಕೇಳಲ್ಲ ಗಂಡನ ಹತ್ರ. ಅವನು ತುಂಬಾ ಮಗ್ನನಾಗಿರ್ತಾನೆ ಪೂಜೆಯಲ್ಲಿ ದೇವರಿಗೆ, ಅವಳು ಸಹಾಯ ಮಾಡುವಂತದ್ದಷ್ಟೇ ಅವಳ ಕೆಲ್ಸ. ಸೊ ಆಮೇಲೆ ತುಂಬಾ ವರ್ಷಗಳು, ಎಷ್ಟೋ ವರ್ಷಗಳಾದ್ಮೇಲೆ ಕೇಳ್ತಾಳಂತೆ, ನಮಗೆ ಈ ತರ ಏನು ಮಕ್ಕಳು ಮಾಡೋ ಇದಿಲ್ವಾ ಅಂತ ಹೇಳಿ. ಆಗ ಅವನು ಸರಿ ಆಯ್ತು ಅಂತ ಹೇಳಿ ಆಗ ಅವಳಿಗೆ ಆಧ್ಯಾತ್ಮಿಕ ಇದನ್ನ ಜ್ಞಾನವನ್ನು ಕೊಟ್ಟು ಆಮೇಲೆ ಹುಟ್ಟುವಂಥದ್ದು ಕಪಿಲ ಮುನಿ. ಅವಳು ಯಾವಾಗ ಅವಳು ಪ್ರೆಗ್ನೆಂಟ್ ಅಂದ್ರೆ ಅವಳಿಗೆ ಫಸ್ಟಿಗೆ 9 ಜನ ಏನೋ ಹೆಣ್ಮಕ್ಳು, ಮತ್ತೆ ಲಾಸ್ಟ್ ಅಲ್ಲಿ ಆಗುವಂಥದ್ದು ಕಪಿಲ ಮುನಿ. ಮತ್ತೆ ಅವನಿಗೆ ಮಗ ಆದ್ಮೇಲೆ ಅವನು ಹೆಂಡತಿಯನ್ನ ಬಿಟ್ಟು ಹೋಗ್ತಾನೆ ಸನ್ಯಾಸ ತಗೊಳಕ್ಕೆ. ಸೊ ಆಮೇಲೆ ಕಪಿಲ ಮುನಿ ದೊಡ್ಡ ಆದ್ಮೇಲೆ ಅವರು ಸಾಂಖ್ಯ ಫಿಲಾಸಫಿ, ತಾಯಿಗೆ
ಹಾಗಾಗಿ ಅವನು ಅದರ ಬಗ್ಗೆ ಹೇಳುವಂಥದ್ದು. ಸೊ ಸಾಂಖ್ಯ ಫಿಲಾಸಫಿ ಅಂದ್ರೆ ಇದರಲ್ಲಿ ಏನ್ ಹೇಳುವಂಥದ್ದು, ಕೆಲವರು ಕೇಳಿ ತಿಳ್ಕೊತಾರೆ, ಅಂದ್ರೆ ಅವರಿಗೆ ಜ್ಞಾನ ಇಲ್ಲ, ಅವಳಿಗೇನು ಗೊತ್ತಿಲ್ಲ ಪಾಪ, ಆದ್ರೆ ಮಗನಿಂದಾಗಿ ಎಲ್ಲ ಜ್ಞಾನವನ್ನ ತಿಳ್ಕೊಂಡು ಅವಳುನು ಹುಟ್ಟು ಸಾವಿಂದ ಹೊರಗಡೆ ದಾಟಬಹುದು ಅಂತ ಹೇಳಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಧಿ ಭರತರ್ಷಭ. ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾದ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಗಳ ಸಂಯೋಗ ಎಂದು ತಿಳಿದುಕೋ. ಅಂದ್ರೆ ಈ ಪ್ರಪಂಚದಲ್ಲಿ ನಾವ್ ಏನೇ ನೋಡ್ಲಿ, ಈಗ ನಾವು ಬೇರೆ ಬೇರೆ ಪ್ರಾಣಿಗಳನ್ನ ನೋಡ್ಬೋದು, ಪಕ್ಷಿ ನೋಡ್ಬೋದು, ಎಲ್ಲ ನಾವಾಗ ಅರ್ಥ ಮಾಡ್ಕೋಬೇಕು. ಓಕೆ, ಇವೆಲ್ಲ ಈ ತರ ಒಂದು ಈ 24 ಎಲಿಮೆಂಟ್ ನಾವೇನ್ ನೋಡಿದ್ವಿ, 24 ಎಲಿಮೆಂಟ್ಸ್ ಅಂದ್ರೆ ಅದರ ಒಂದು ಮಿಕ್ಸ್ಚರ್ ಇಂದ, ಅದರಲ್ಲೇ ಆ ಕಾರಣದಿಂದ ಅವು ಈ ತರ ಒಂದು ಶರೀರವನ್ನ ಪಡೆದಿರುವಂತದ್ದು. ಅಲ್ದಿದ್ರೆ ಎಲ್ಲವೂ ಆತ್ಮ, ನಮ್ ತರನೇ ಅವನು ಆತ್ಮ, ಆದ್ರೆ ಅವರ ಕರ್ಮದಿಂದಾಗಿ ಈ ತರ ಒಂದು ಭೌತಿಕ ಒಂದು ಅದರ ಜೊತೆ ಸೇರಿ ಇದರಿಂದಾಗಿ ಅವ್ರಿಗೆ ಆತರ ಬಂದಿರುವಂತದ್ದು ಅಂತ ಹೇಳಿ ನಾವು ಅರ್ಥ ಮಾಡ್ಕೋ. ಚರಾಚರ ಅಂತ ಹೇಳಿದ್ರೆ ಇವನ್ ಮರಗಳು, ಅದಕ್ಕೂ ಆತ್ಮ ಇದೆ. ಸೊ ಅಂತ ಕೃಷ್ಣ ಹೇಳ್ತಾ ಇರುವಂತದ್ದು. ಸಮಂ ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ ವಿನಶ್ಯಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಈ ಜೀವಾತ್ಮನ ಜೊತೆಗಿರುವ ಪರಮಾತ್ಮನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾಗಿ ನೋಡುತ್ತಾನೆ. ಸೊ ಈಗ ಆತ್ಮ ಆಗಿರುವಂತದ್ದು ನಾವೀಗ ಕೃಷ್ಣನ ಯಾರು ಅಂದ್ರೆ ಇದ್ರುನು ಈ ದೇಹದಲ್ಲಿ ಇದ್ರು ಕೂಡ, ಈಗ ಹೇಗೆ ಅಂದ್ರೆ ಈಗ ದೇಹದಲ್ಲಿ ಮಾಂಸ ರಕ್ತ ಎಲ್ಲ ಇದೆ, ಸೊ ಅದ್ರ ಜೊತೆ ಮಿಕ್ಸ್ ಆಗಲ್ಲ. ದೇಹದಲ್ಲಿ ಇದೆ ಆದ್ರೂನು ಆತ್ಮ ಆಗ್ಲಿ ಪರಮಾತ್ಮ ಆಗ್ಲಿ ಈ ದೇಹಕ್ಕೆ ಮಿಕ್ಸ್ ಆಗಲ್ಲ. ಸೊ ದೇಹದಲ್ಲಿ ಇದ್ಕೊಂಡು ಅದು ದೇಹದ ಜೊತೆ ಸೇರಲ್ಲ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾನೆ ಮತ್ತು ಎಲ್ಲಾ ಜೀವಾತ್ಮನಲ್ಲಿ ಇರುವಂತದ್ದು ಅದೇ ಒಂದು ಆತ್ಮ ಅಂತ ಆ ದೃಷ್ಟಿಯಿಂದ ನೋಡ್ತಾನೆ, ಅವನು ನಿಜವಾಗಿ ನೋಡುವಂತದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮಮಸ್ತಿ ಈಶ್ವರಂ ನಹಿ ನಸ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಬಲ್ಲವನು ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಂದ್ರೆ ನಮ್ಮ ಮನ್ಸನ್ನ ನಾವೇ ಕೀಳು ಮಾಡ್ಕೋಬಾರ್ದು. ಮತ್ತೆ ಈ ದೇಹ ಆಗ್ಲಿ ನಮ್ಮ ದೇಹ ಕೂಡ ಕೃಷ್ಣಂದೇ, ಹಾಗಾಗಿ ನಾವು ದೇಹವನ್ನು ದಂಡಿಸೋ ಹಾಗೆ ನಮಗೆ ಇದಿಲ್ಲ. ಮತ್ತೆ ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮನನ್ನು ನೋಡ್ತಾನೆ. ಸೊ ಒಂದು ಆನೆ ಇರ್ಬೋದು, ಒಂದು ಬ್ರಾಹ್ಮಣ ಇರ್ಬೋದು, ಒಂದು ನಾಯಿ ಮಾಂಸ ತಿನ್ನೋನು, ಎಲ್ಲರನ್ನು ಇವನು ಸಮದೃಷ್ಟಿಯಲ್ಲಿ ನೋಡುವಂತವನು. ಸೊ ಇದನ್ನು ನಾವು ಈ ಶ್ಲೋಕವನ್ನು ಸುಮಾರು ಕಡೆ ನೋಡಿದೀವಿ. ಲೈಕ್ ಬ್ರಹ್ಮಭೂತ ಅಲ್ಲ ಶುನೀಪ್ ಚೈವ ಶ್ವಪಾಕೇಶ ಪಂಡಿತ ಸಮದರ್ಶಿನಃ. ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು ಕೃಷ್ಣ ಅಲ್ಲ, ಸಾರಿ, ಇವನು ಪಂಡಿತ ಅಂತ. ವೀತರಾಗ ಓಕೆ. ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಸೊ ಈಗ ನಾವು ದೇಹದಲ್ಲಿ ಆತ್ಮ ಇದೆ. ಸೊ ಆತ್ಮ ಅಂದ್ರೆ ಆತ್ಮ ಏನು ಮಾಡಲ್ಲ. ಈ ಭೌತಿಕ ದೇಹ ಮತ್ತೆ ಇಂದ್ರಿಯಗಳು ಅಂದ್ರೆ ಎಲ್ಲ ಮಾಡುವಂತದ್ದು ಜಸ್ಟ್ ಇದು ನೋಡ್ತಾ ಇದೆ ಅಷ್ಟೇ. ಆತ್ಮ ಏನು ಮಾಡಲ್ಲ. ಇದು ಜಸ್ಟ್ ಆತ್ಮದ ಕೆಲಸ ಏನ್ ಹಾಗಾದ್ರೆ? ಆತ್ಮ ಬರೇ ಇಚ್ಛೆಗಳಷ್ಟೇ. ನನಗಿದು ಬೇಕು ಅದ್ ಬೇಕು ಅಂತ. ಬಟ್ ಆದ್ರೆ ಮಾಡುವಂತದ್ದೆಲ್ಲ ಯಾವುದು? ಈಗ ನಾನು ಏನೋ ಒಂದು ಆಸೆ ಪಡ್ತೀನಿ, ನಾನು ನನಗೆ ಅಂದ್ರೆ ಏನೋ ಒಂದು ನನಗೆ ಆ ಒಂದು ಮನೆ ಕಟ್ಟಿಸ್ಬೇಕು ಅಥವಾ ನನಗೊಂದು ಮನೆ ಕಟ್ಟಬೇಕು ಅಂತ ಹೇಳಿ ನಾನೊಂದು ಅದೊಂದು ಇಚ್ಛೆ ಬರುತ್ತೆ. ಆತ್ಮ ಅಷ್ಟೇ ಮಾಡುವಂತದ್ದು. ಬಟ್ ಬೇರೆ ಎಲ್ಲ ಕೆಲಸ ಮಾಡುವಂತದ್ದು ಯಾವುದು? ನಮ್ಮ ಬಾಡಿ. ಸೊ ಅದಕ್ಕೆ ಬೇಕಾಗಿರುವಂತದ್ದೆಲ್ಲ ಮಾಡುವಂತದ್ದು. ಬಟ್ ಇವನ್ ನೋಡುವಂತದ್ದು ಅಷ್ಟೇ. ಆತ್ಮ ನೋಡುವಂತದ್ದು ಈ ಭೌತಿಕ ಶರೀರದ ಮುಖಾಂತರ, ಅಂದ್ರೆ ಕಣ್ಣು
ದೇವ್ರು ಕೊಟ್ಟಿರೋ ಕಣ್ಣಿಂದಾಗಿ. ಬಟ್ ಅದಕ್ಕೆ ಜೀವ ಇರುವಂತದ್ದು ಆತ್ಮ ಇರೋದ್ರಿಂದ. ಸೊ ಪ್ರಕೃತಿಯಿಂದ ಆಗಿದೆ. ತಾನು ಎಲ್ಲವನ್ನೂ ಮಾಡುವುದಿಲ್ಲ ಎಂದು ನೋಡಬಲ್ಲರು ಅವರು ನಿಜವಾಗಿ ನೋಡುತ್ತಾರೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತಾವಸ್ಥಿತೋ ದೇಹೇ ತಥಾತ್ಮನೋಪಲಿಪ್ಯತೆ. ಆಕಾಶವು ಎಲ್ಲೆಲ್ಲಿಯೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾರರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿರನಾಗಿರುವ ಆತ್ಮನು ಆ ದೇಹದಲ್ಲಿ ಇದ್ದರೂ ದೇಹದ ಜೊತೆ ಬೆರೆಯುವುದಿಲ್ಲ. ಲೈಕ್ ಈಗ ಆಕಾಶ ಅಂದ್ರೆ ಈಗ ನಮಗೆ ನೋಡುವಾಗ ಅದು ಮುಟ್ಟಿರೋ ಹಾಗೆ ಇರುತ್ತೆ. ಅಂದ್ರೆ ಬೆಟ್ಟಕ್ಕಾಗ್ಲಿ ನದಿಗಾಗ್ಲಿ ಎಲ್ಲ ಕಡೆನೂ ಅದು ಆಕಾಶಕ್ಕೆ ಜಾಯಿನ್ ಆಗಿರೋ ತರ ಕಾಣುತ್ತೆ ನಮಗೆ. ಆದ್ರೆ ಆಕಾಶ ಯಾವುದನ್ನು ಮುಟ್ಟಲ್ಲ. ಅಂದ್ರೆ ಮುಟ್ಟೋದು ಅಂದ್ರೆ ಮಿಕ್ಸ್ ಆಗಲ್ಲ ಆಕಾಶ ಅದರ ಜೊತೆ ಬೆರೆಯಲ್ಲ. ಸೊ ಅದೇ ತರ ಬ್ರಹ್ಮನ್ ನಮ್ಮ ದೇಹದಲ್ಲಿರೋ ಆತ್ಮ ಏನಿದೆ ಅದು ದೇಹದ ಜೊತೆ ಯಾವತ್ತೂ ಬೆರೆಯಲ್ಲ. ಅದು ಸಪರೇಟ್ ಆಗೇ ಇರುತ್ತೆ. ಅದು ಪ್ರತ್ಯೇಕವಾಗಿರುವಂತದ್ದು. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭರತವಂಶನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿನ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಸೊ ಈಗ ಒಂದು ಬದುಕಿರೋ ದೇಹ ಅಂದ್ರೆ ಒಬ್ಬ ಜೀವಿಗೂ ಮತ್ತು ಸತ್ತಿರೋ ದೇಹಕ್ಕೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಪ್ರಜ್ಞೆ. ಅಂದ್ರೆ ಇದು ಸೋಲ್, ಆತ್ಮ ಇಲ್ಲ ಅಂದಿದ ತಕ್ಷಣ ಆ ದೇಹಕ್ಕೆ ಜಡದ ವಸ್ತು. ಇದು ನಮ್ದು ದೇಹ ಏನಿದೆ ಇದು ಜಡ ವಸ್ತು. ಇದರಲ್ಲಿ ಏನು ಲೈಫ್ ಇಲ್ಲ, ಆಕ್ಚುಲಿ ಏನು ಇಲ್ಲ. ಸೊ ಇದು ಆಕ್ಟಿವ್ ಆಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಆ ಒಂದು ಚೇತನ ಇದೆ. ಚೇತನ ಅಂದ್ರೆ ನಮ್ಮ ಸೋಲ್. ಆತ್ಮದಿಂದಾಗಿ ಇದು ಚೇತನ ಇರುವಂತದ್ದು. ಇಲ್ಲ ಅಂದ್ರೆ ಈ ಬಾಡಿ ಏನಿಲ್ಲ ಆಕ್ಚುಲಿ, ಇದು ಜಸ್ಟ್ ಡೆಡ್ ಮೆಟೀರಿಯಲ್. ಇದು ಆತ್ಮದಿಂದಾಗಿ ಇದು ಬೆಳಗುವಂತ. ಹೇಗೆ ಲೈಕ್ ಒಂದು ಸೂರ್ಯ ಹೇಗೆ ಬೆಳಗ್ತಾನೋ ಹಾಗೆ ಆತ್ಮ ಇಡೀ ದೇಹವನ್ನ ಪ್ರಜ್ಞೆ ಇದೆ. ಈಗ ನಮಗೆ ಏನಾದ್ರೂ ತಾಗಿದ ತಕ್ಷಣ ಕೈಗೆ ನೋವಾಗುವಂತದ್ದು ಯಾಕೆ ಅಂತ ಹೇಳಿದ್ರೆ ನನ್ನ ಇಡೀ ಬಾಡಿಯಲ್ಲಿ ಇದೆ ಆ ಕಾನ್ಶಿಯಸ್ನೆಸ್, ಪ್ರಜ್ಞೆ. ಸೊ ಆ ಪ್ರಜ್ಞೆ ಇರೋದ್ರಿಂದ ನನಗೆ ಗೊತ್ತಾಗುತ್ತೆ. ಅದೇ ಈಗ ಸತ್ತಿರೋ ಬಾಡಿಗೆ ಏನಾದ್ರು ಯಾರು ಮಾಡಿದ್ರೆ ಏನಾದ್ರು ಗೊತ್ತಾಗುತ್ತಾ? ಅದು ಏನು ಗೊತ್ತಾಗಲ್ಲ ಅದಕ್ಕೆ. ಸೊ ಹಾಗಾಗಿ ಸೂರ್ಯ ಹೇಗೆ ವ್ಯಾಪಿಸಿದಾನೆ ಹಾಗೆ ವ್ಯಾಪಿಸಿದೆ ಅಂತ. ಕ್ಷೇತ್ರಜ್ಞಯೋರೇವಂ ಆತ್ಮಾನಂ ಜ್ಞಾನ ಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುರ್ಯಾಂತಿ ತೇ ಪರಂ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ನಡುವಿನ ವ್ಯತ್ಯಾಸವನ್ನು ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳುವರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಸೊ ನಮಗೆ ಕ್ಲಾರಿಟಿ ಇರ್ಬೇಕು. ಕ್ಷೇತ್ರ ಬೇರೆ, ಕ್ಷೇತ್ರಜ್ಞ ಬೇರೆ, ಮತ್ತು ಇದೆರಡರ ಬಗ್ಗೆ ವ್ಯತ್ಯಾಸ ಏನಿದೆ. ಹಾಗೂ ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಅವರು ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅಂದ್ರೆ ಹೇಗೆ ನಾವು ಮೋಕ್ಷ ಪಡೆಯುವಂತದ್ದು? ನಾವು ಕೃಷ್ಣನ ಒಂದು ಅಂದ್ರೆ ದೇವರ ಒಂದು ಅಂದ್ರೆ ನಮ್ಮ ಒಂದು ಆಧ್ಯಾತ್ಮಿಕ ಅಂದ್ರೆ ನಾವು 8ನೇ ಅಧ್ಯಾಯದಲ್ಲಿ ನೋಡಿದ್ವಿ ಸೋಲ್ಡ್ ರಿಯಲ್ ನೇಚರ್ ಏನು, ಆತ್ಮದ್ದು ಏನು ಅಂತ ಹೇಳಿದ್ರೆ ಅದು ಇಟರ್ನಲ್ ಸರ್ವೆಂಟ್ ಆಫ್ ದಿ ಗಾಡ್, ಅಂದ್ರೆ ಕೃಷ್ಣನ ಸೇವಕ. ಸೊ ನಮಗದು ಆ ರಿಯಲೈಸೇಷನ್ ನಮಗೆ ಬರೋವರೆಗೂ ಅದು ಅರ್ಥ ಆಗ್ಬೇಕು ನಮಗೆ. ನಮ್ದು ಏನು, ನಮ್ದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನು, ನಮ್ ಸೋಲ್ದು ಆತ್ಮದ್ದು ಅದು. ಹಾಗೂ ದೇಹ ಬೇರೆ, ಕ್ಷೇತ್ರಜ್ಞ ಬೇರೆ, ಈ ವ್ಯತ್ಯಾಸ ನಮಗೆ ಅರ್ಥ ಮಾಡ್ಕೋಬೇಕು. ಆಗ ಅವರು ಪರಮ ಗುರಿಯನ್ನು ಮುಟ್ಟಬಲ್ಲರು. ಸೊ ಆ ಅಧ್ಯಾಯದ ಸಾರಾಂಶ: ಅರ್ಜುನನ 6 ಪ್ರಶ್ನೆ, ಏತದ್ ವೇದಿತು ಇಚ್ಛಾಮಿ ಅದೆಲ್ಲ, ಮತ್ತೆ ಕೃಷ್ಣನ ಉತ್ತರ, ವಿವರಣೆ: ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ ಮಯಿ ಚಾನನ್ಯ ಯೋಗೇನ. ಹೇಗೆ ಅಂದ್ರೆ 20 ಗುಣಗಳು ಬೇಕು, ಹಾಗಿದ್ರೆ ಮಾತ್ರ ನಾವು ಅದು ನಿಜವಾದ ಜ್ಞಾನ ಅಂತ ಕೃಷ್ಣ ಹೇಳುವಂಥದ್ದು. ಜ್ಞೇಯಂ ತಿಳಿಬೇಕಾದವನು, ಜ್ಞಾನದ ವಸ್ತು. ಸರ್ವತಾ ಪಾಣಿಪಾದಂ ತತ್ತು, ಅಂದ್ರೆ ಎಲ್ಲಾ ಕಡೆ ಅವನ ಕೈ ಕಾಲು ಕಾಣ್ತಾ ಇದೆ. ಅಂದ್ರೆ ನಾವು ವಿಶ್ವರೂಪದಲ್ಲಿ ನೋಡಿದ್ವಿ. ಇದು ಆಕ್ಚುಲಿ ಈ ಶ್ಲೋಕ ಇದ್ರಲ್ಲೂ ಬರುತ್ತೆ. ಅಂದ್ರೆ ನಾವು ಸೊ ಅಂದ್ರೆ ಪರಮಾತ್ಮ ಅಂತ. ಜ್ಞೇಯಂ ಉದ್ದೇಶ, ಈ ಜ್ಞಾನದ ಉದ್ದೇಶ ಏನು, ಗೋಲ್ ಪರಮಾತ್ಮ. ಪ್ರಕೃತಿ ಪುರುಷ ಮತ್ತು ಕೂಡುವಿಕೆ. ಕಾರಣಂ ಗುಣ ಸಂಗೋಸ್ಯ, ಅಂದ್ರೆ ಸದಸದ್ಯೋನಿ ಜನ್ಮಸು. ಅಂದ್ರೆ ಪ್ರಕೃತಿ ಮತ್ತೆ ಆ 24
ಎಲಿಮೆಂಟ್ ಏನಿದೆ ಅದ್ರ ಜೊತೆ ಸೇರಿ ನಾವು ಬೇರೆ ಬೇರೆ ಜನ್ಮ ತಗೊಳ್ಳುವಂಥದ್ದು. ಜ್ಞಾನದ ದೃಷ್ಟಿ ಕ್ಷೇತ್ರ ಕ್ಷೇತ್ರಜ್ಞಯೋರ್ ಏವಂ ಅಂತರಂ ಜ್ಞಾನ ಚಕ್ಷುಷ. ಓಕೆ, ಸೊ ಇಲ್ಲಿಗೆ ಅಧ್ಯಾಯ ಮುಗೀತು. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಗೊತ್ತಿಲ್ಲ ಹೇಗಿತ್ತು ಚಾಪ್ಟರ್. ಸ್ವಲ್ಪ ಟಫ್ ಅಂದ್ರೆ ನಿಮಗೆ ಸ್ವಲ್ಪ ಟೈಮ್ ಆಗ್ಬೋದು ಇದು ಅರ್ಥ ಆಗಕ್ಕೆ. ನನ್ಗೂನು ಅಂದ್ರೆ ಇನಿಷಿಯಲಿ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಆಗಕ್ಕೆ. ಫಸ್ಟ್ ಟೈಮ್ ಕೇಳುವಾಗ ಎಲ್ಲ ಟೂ ಮಚ್ ಅಂತ ಅನ್ಸ್ತೇನೋ ಗೊತ್ತಿಲ್ಲ. ಓಕೆ, ಹ್ಯಾಂಡ್ ರೈಸ್ ಮಾಡಿ, ಏನಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿದ್ದೆಲ್ಲ ಅರ್ಥ ಆದಂಗೆ ಇದೆ ಮಾತಾಜಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹರೇ ಕೃಷ್ಣ. ಹೇಳಿದ್ದೆಲ್ಲ ಅರ್ಥ ಆದಂಗೆ ಇದೆ, ಆದ್ರೆ ಅರ್ಥ ಆಗಿಲ್ಲ. ಹಾಗೆ ಆಗೋದದು. ಹೇಳುವಾಗೆಲ್ಲ ಈಸಿ ಈಸಿ ಅನ್ಸುತ್ತೆ, ಆಮೇಲೆ ಮತ್ತೆ ಡೌಟ್ ಬರುತ್ತೆ. ಅದೇ ರೀಕಾಲ್ ಮಾಡ್ತಾ ಇದ್ರೆ ಎಲ್ಲ ಡೌಟ್ ಅಲ್ಲೇ ಇದೆ. ಹೌದೌದು, ಯೂಟ್ಯೂಬ್ ಅಲ್ಲಿ ಕೇಳ್ತೀರಿ, ಒಂಚೂರು ಕ್ಲಾರಿಟಿ ಬರುತ್ತೆ. ಖಂಡಿತ. ಡೌಟ್ ಏನಾದ್ರು ಇದ್ರೆ ಕೇಳಿ, ಮತ್ತೆ ತೊಂದ್ರೆ ಇಲ್ಲ. ಓಕೆ, ಬೇರೆ ಯಾರಿಗಾರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಮಾತಾಜಿ, ಹಾ ಹೇಳಿ. ಆತ್ಮ ಮನಸ್ಸು ಒಂದೇನಾ, ಅದು ಬೇರೆ ಬೇರೆನಾ? ಬೇರೆ ಬೇರೆ, ಅದು ಸೂಕ್ಷ್ಮ ಶರೀರದಲ್ಲಿ. ಈಗ ನೋಡಿ, ಅದು ಬೇರೆ. ಅಂದ್ರೆ ಬುದ್ಧಿ, ಅಹಂಕಾರ ಮತ್ತು ಮನಸ್ಸು, ಈ ಮೂರು ಸೂಕ್ಷ್ಮ ಶರೀರ ಬರುತ್ತೆ. ಆತ್ಮ ಇದು ಯಾವ್ದಕ್ಕೂ ಸಪರೇಟ್, ಅದು ಆತ್ಮ ಬೇರೆ, ಬುದ್ಧಿ ಬೇರೆ. ನಾವು ತುಂಬಾ ಸರ್ತಿ ಏನ್ ಅನ್ಕೊಳ್ತೀವಿ, ನಮ್ಮನ್ನ ನಾವು ಈ ಬುದ್ಧಿ ಅಂತ ಅಸೋಸಿಯೇಟ್ ಮಾಡ್ಕೊಳ್ತೀವಿ. ಆಕ್ಚುಲಿ ಬುದ್ಧಿ ಬೇರೆ, ಆತ್ಮನೇ ಬೇರೆ. ಆಕ್ಚುಲಿ ನಾವು ಆತ್ಮಕ್ಕೆ ಬೇಕಾಗಿದ್ದನ್ನ ಮಾಡುವಾಗ ಮತ್ತೆ ನಮ್ಮ ಮನಸ್ಸು ಬುದ್ಧಿ ಎಲ್ಲ ಆತ್ಮಕ್ಕೆ ಬೇಕಾಗಿದ್ದನ್ನ ಮಾಡ್ಬೇಕು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಆತ್ಮದ ಬಗ್ಗೆ ನೋಡ್ತಾನೆ ಇಲ್ಲ. ನಮಗೆ ಇಂದ್ರಿಯಗಳು ಹಾಗೂ ಮನಸ್ಸು ಬುದ್ಧಿ, ಅದೇ ಮನಸ್ಸು ಏನ್ ಕೇಳ್ತಾ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಆತ್ಮನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಕಂಪ್ಲೀಟ್ ಆಗಿ. ಅದು ಬೇರೆ, ಆತ್ಮನೇ ಬೇರೆ. ಸೊ ನಾವ್ 24 ಎಲಿಮೆಂಟ್ ನೀವು ನೋಡಿದ್ರಲ್ಲ, 24 ಎಲಿಮೆಂಟ್ ಅಲ್ಲಿ ನೋಡಿ, ಅದು ಬೇರೆನೆ ಇತ್ತಲ್ಲ ಆತ್ಮ ಮತ್ತು ತೋರ್ಸ್ಬೇಕಾ ನಿಮಗ್ ಮತ್ತೆ ಅದನ್ನ? ಇರ್ಲಿ ಬಿಡಿ, ಒಂದ್ ನಿಮಿಷ ಇರಿ. ನೋಡಿ ಇಲ್ಲಿದೆ, ಇಲ್ಲಿ ನೀವು ಹೇಳಿದ್ದು ಮನಸ್ಸು ಬುದ್ಧಿ ಅಹಂಕಾರ ಇಲ್ಲಿದೆ, ಹಾಗೂ 3 ಗುಣಗಳು. ಹಾಗೆ ಇಲ್ಲಿ ಪರಮಾತ್ಮ ಮತ್ತು ಇದೆಲ್ಲಾನು ಸೇರಿ ಆಗುವಂತದ್ದು. ನಮಗೇನು ಸುಖ ಸಂತೋಷ ದುಃಖ ಎಲ್ಲ ಬರುತ್ತಲ್ಲ, ಇದೆಲ್ಲ ಇದರ ಒಂದು ಮಿಕ್ಸ್ಚರ್ ಅಲ್ಲಿ ಆಗುವಂತದ್ದು. ಅಂದ್ರೆ ನಾವು ಮಾಡೋ ಕೆಲ್ಸಗಳು ಎಲ್ಲವನ್ನು ಸೇರುತ್ತೆ ಅದಕ್ಕೆ. ಬಟ್ ಇದು ಬೇರೆ, ಆತ್ಮ ಮತ್ತು ಪರಮಾತ್ಮ ಬೇರೆ. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಭಿಷೇಕ್ ಅವರಿಗೆ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹರೇ ಕೃಷ್ಣ. ಏನಿಲ್ವಾ? ಏನಿಲ್ಲ ಮಾತಾಜಿ. ಓಕೆ, ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ಅರ್ಥ ಆಯ್ತಾ ಇವತ್ತಿಂದು ಚಾಪ್ಟರ್? ಮಾತಾಜಿ. ಓಕೆ, ಸರಿ. ಓಕೆ, ಪ್ರಶ್ನೆ ಏನಿಲ್ವಾ? ಬೇರೆ ಯಾರ್ದು ಪ್ರಶ್ನೆ ಇಲ್ವಾ? ಎಲ್ಲರೂ ಕ್ವಿಜ್ ತಗೊಳ್ತಾ ಇದೀರಲ್ಲ? ಓಕೆ ಓಕೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ನನಗೊಂದು ಕ್ವಶನ್ ಇತ್ತು. ಏನಂದ್ರೆ ನನಗೊಂದು ಪ್ರಶ್ನೆ ಇತ್ತು. ಒಂದ್ ಹೇಳ್ಬೇಕಂದ್ರೆ, ನಮ್ಮ ಒಂದು ಕೆಲ್ಸ ನಾವ್ ಮಾಡ್ಬೇಕಂದ್ರೆ ಅದಕ್ಕೆ 100 ಸರಿ ಯೋಚನೆ ಮಾಡ್ತೀವಿ. ಇದು ಮಾಡೋದ ಬೇಡ, ಒಳ್ಳೇದ ಬೇಡ, ಕೆಟ್ಟದ ಅಂದ್ಬಿಟ್ಟು. ಆ ಕೆಲ್ಸ ಮಾಡೋ ಮುಂಚೆ 100 ಸರಿ ಯೋಚನೆ ಮಾಡಿ ಅದೊಂದ್ಸರಿ ಮಾಡ್ಬೋದಂತ ಒಂದು ಗಟ್ಟಿ ಮನ್ಸು ಬಂದ್ರೆ ಅದನ್ನ ನಾವು ಆಕ್ಷನ್ ತಗೊಂತೀವಿ. ಬಟ್ ಅದು ಮನ್ಸಿಗೆ ಇದು ಕನ್ಸಿಡರ್ ಆಗುತ್ತೆ, ಆತ್ಮಕ್ಕ ಅಲ್ಲ. ಅದು ಆತ್ಮಕ್ಕೆ ಅಂತಲ್ಲ, ಅದು ಮನ್ಸಿಗೆ ಮಾಡೋಂಥದ್ದೆಲ್ಲ. ಈಗ ನಮಗೆ ಸದ್ಯಕ್ಕೆ ಈಗ ಆತ್ಮ ಆಕ್ಟಿವ್ ಇಲ್ಲ ಅಲ್ಲ. ಆತ್ಮ ಯಾವಾಗ ನಮ್ಗೆ ಆಕ್ಟಿವ್ ಆಗತ್ತಂದ್ರೆ, ಆತ್ಮಕ್ಕೆ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಈಗ ನಾವೀಗ ಮನ್ಸಿನ ಲೆವೆಲ್ ಅಲ್ಲೇ ಮಾಡ್ತಾ ಇದೀವಿ. ಆತ್ಮಕ್ಕೆ ಗೊತ್ತಾಗ್ಬೇಕಾದ್ರೆ ಅದು ನಾವು ಪ್ಯೂರಿಫೈ, ಅಂದ್ರೆ ಹರೇ ಕೃಷ್ಣ ಮಂತ್ರ ಚಾಂಟಿಂಗ್ ಮಾಡ್ತಾ 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 ಆತ್ಮ ಪ್ಯೂರಿಫೈ ಆದಾಗ ನಾವು ಆಮೇಲೆ ನಮಗೆ ಆತ್ಮದ ವಾಯ್ಸ್ ಕೇಳುತ್ತೆ ಮನ್ಸಿಂದ.
ಈಗ ನಮಗೆ ಏನು ಗೊತ್ತಾಗಲ್ಲ, ಅಂದ್ರೆ ಐ ಮೀನ್ ಆತ್ಮ ಹೇಳೋದ್ ನಮ್ಗೆ ಗೊತ್ತಾಗಲ್ಲ ಈಗ. ಮತ್ತೆ ನಾವ್ ಇದ್ರ ಬಗ್ಗೆ ನೀವು ನಾಳೆ ಚಾಪ್ಟರ್ ಅಲ್ಲಿ ಬರುತ್ತೆ ಮಾತಾಜಿ, ಅಂದ್ರೆ ಯಾವ ಗುಣದಲ್ಲಿ ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ, ಅಂದ್ರೆ ಯೋಚನೆ ಮಾಡೋ ಲೆವೆಲ್ ಇರ್ಬೋದು, ಮತ್ತೆ ಯಾವೊಂದು ಕೆಲ್ಸದಲ್ಲಿ ನಮಗೆ ಕೆಲವರು ಅಂದ್ರೆ ಈಗ ಒಂದು ಒಳ್ಳೆ ಕೆಲ್ಸ ಆದ್ರೆ ಈಗ ಸಾತ್ವಿಕದವರಿಗೆ ಒಂದು ಒಳ್ಳೆ ಥಾಟ್ ಬರುತ್ತೆ, ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದೇ ತಾಮಸಿಕದವರಾದ್ರೆ ಏನ್ ಮಾಡ್ತಾರೆ, ಅವರು ಥಾಟ್ ಬರುತ್ತೆ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ. ಮಾಡ್ಬೇಕು ಒಳ್ಳೇದು ಅಂತ ಗೊತ್ತು ಬಟ್ ಮಾಡಲ್ಲ. ಅದೇ ತರ ಕೆಟ್ಟದನ್ನು ಅಷ್ಟೇ, ಕೆಟ್ಟದನ್ನ ಈಗ ಸತ್ವಗುಣದಲ್ಲಿರೋರು ಕೆಟ್ಟ ಥಾಟ್ ಬಂದಿದ ತಕ್ಷಣ ಥಾಟ್ ಬರುತ್ತೆ ಅವ್ರಿಗೂನು, ಆದ್ರೆ ಮನಸ್ಸಿನ ಲೆವೆಲ್ ವರೆಗೂ ಹೋಗೋದೇ ಇಲ್ಲ ಅದು, ಮತ್ತೆ ಎಕ್ಸಿಕ್ಯೂಷನ್ಗೂ ಹೋಗಲ್ಲ, ಅಂದ್ರೆ ಆಕ್ಷನ್ ಇಲ್ಲ ಅವ್ರದ್ದು. ಹಾಗೆ ಬೇರೆ ಬೇರೆ ಇದೆ ಮಾತಾಜಿ, ಅದನ್ನ ನಾಳೆದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನೀವೀಗ ಹೇಳಿದ್ರಲ್ಲ ಥಾಟ್ ಮತ್ತೆ ಆಕ್ಷನ್ ಅಂತ, ಅದ್ರ ಬಗ್ಗೆ ನಾಳೆ ಗೊತ್ತಾಗುತ್ತೆ ನಿಮ್ಗೆ. ಆಗ ನಮಗೆ ನಾವ್ ಯಾವ ಗುಣದಲ್ಲಿದ್ದೀವಿ ಅದ್ರ ಮೇಲೆ ಅದು ನಮಗೆ ಗೊತ್ತಾಗತ್ತೆ. ಇನ್ನೊಂದು ಪ್ರಶ್ನೆ ಮಾತಾಜಿ, ಇವಾಗ ನಾವು ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಅದು ನಾವು ತಪ್ಪು ಮಾಡಿದ್ವಿ ಅಂದ್ರೆ ಅದ್ 100 ಸತಿ ನಮ್ಮಲ್ಲೇ ಅದು ನಮಗೆ ತಪ್ಪು ಬೇರೆ ತಪ್ಪು ಅಂತ ಕಾಣಿಸಿಲ್ಲ ಅಂದ್ರೆ ಅದ್ ನಮ್ಮೊಳಗಡೆ ಕೊಳ್ತಿರತ್ತೆ, ನೀನ್ ಮಾಡಿದ ತಪ್ಪು ಅಂತ. ಅದೇ ತುಂಬಾ ಆಗಿರತ್ತೆ. ಅದು ಹೌದು, ಪರಮಾತ್ಮನು ಮಾತಾಡ್ತಾನಲ್ಲ ಒಂದೊಂದ್ಸತಿ, ಪರಮಾತ್ಮ ಮಾತಾಡ್ತಾನೆ ಒಂದೊಂದ್ಸತಿ, ಯಾವಾಗ ನಮ್ಗೆ ಗೊತ್ತಾಗತ್ತೆ. ಕೆಲವೊಂದು ಟೈಮ್ ಅಲ್ಲಿ ನಮ್ಗೆ ಗೈಡ್ ಮಾಡ್ತಾನೆ ಪರಮಾತ್ಮ, ಅಂದ್ರೆ ತಪ್ಪು ಮಾಡ್ತಾ ಇದೀಯಾ ಬೇಡ, ನಮಗೆ ಗೊತ್ತಿರುತ್ತೆ ನೋಡಿ ಕೆಲವೊಂದು ವಿಷಯದಲ್ಲಿ ನಮಗೆ ಪರಮಾತ್ಮ ಹೇಳ್ತಾನೆ ಬೇಡ ಮಾಡ್ಬೇಡ ಅಂತ. ಸೊ ಅದು ಪರಮಾತ್ಮ ಹೇಳುವಂತದ್ದು, ಅದು ಟೈಮ್ಸ್ ಗೊತ್ತಾಗತ್ತೆ. ಅಂದ್ರೆ ಆತರ ಅನುಭವನ ತುಂಬಾ ಆಗಿದೆ. ಅಂದ್ರೆ ಏನಂದ್ರೆ ನಾ ಮಾಡಿರೋ ತಪ್ಪು ಬೇರೆ ಯಾರಿಗೂ ಗೊತ್ತಿರಲ್ಲ, ಅದ್ ನನಗ್ ಮಾತ್ರ ಗೊತ್ತಿರುತ್ತೆ. ಬಟ್ ಅದನ್ನ ನನ್ನ ಒಳಗಡೆ ಮನ್ಸ ಹೇಳ್ತಿರುತ್ತೆ, ನೀನ್ ಮಾಡಿದ ತಪ್ಪು ಅಂದ್ಬಿಟ್ಟು 108 ಸಾರಿ ಹೇಳ್ತಿರುತ್ತೆ. ಹೌದು. ಎಸ್, ಆತ್ಮ ಸಾಕ್ಷಿ ಅಂತಾರಲ್ಲ. ಎಸ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇಲ್ಲ ಮಾತಾಜಿ, ಅಷ್ಟೇ. ಹರೇ ಕೃಷ್ಣ. ಇಲ್ಲ ಮಾತಾಜಿ. ಓಕೆ, ಸರಿ, ಕ್ಲೋಸ್ ಮಾಡೋಣ ಹಾಗಿದ್ರೆ. ಬೇರೆ ಯಾರ್ದು ಪ್ರಶ್ನೆ ಇಲ್ವಲ್ಲ? ಮಾತಾಜಿ ಒಂದೊಂದು ಪ್ರಶ್ನೆ. ಹೇಳಿ. ಈಗ ನಾವು ಜಪ ಮಾಡ್ಬೇಕಾದ್ರೆ ಹರೇ ಕೃಷ್ಣ ಅಂತ ಮಂತ್ರ ಹೇಳ್ತೀವಿ, ಜಪ ಮಾಡ್ತೀವಿ. ನಂತರ ನಾವೇನಾದ್ರು ಈಗ ವಾಕಿಂಗ್ ಮಾಡಿದಾಗ ಪ್ಲಸ್ ನಾವೇನಾದ್ರು ವರ್ಕ್ ಮಾಡಿದಾಗ ಅದು ಮಾಮೂಲಿ ಇದೇ ಮಂತ್ರ ಇದೇನೆ ಜಪ ಮಾಡ್ಕೊಂತಿರ್ಬೋದಾ? ಮಾಮೂಲಿ ಓಡಾಡ್ಕೊಂಡು ಹರೇ ಕೃಷ್ಣ ಅಂತ ಹೇಳ್ಬೋದು, ಹೇಳ್ಬೋದು. ಆದ್ರೆ ಲೆಕ್ಕದ ಪ್ರಕಾರ ನೀವು ಮಾಡಿ ಮತ್ತೆ ಅಲ್ಲ ಸುಮ್ನೆ ಹೇಳಿದ್ರೆ ತಪ್ಪೇನಿಲ್ಲ, ಹೇಳ್ಬೋದು. ಆದ್ರೆ ಆಚಾರ್ಯರು ಕೊಟ್ಟಿರೋ ತರ, ಈಗ ಪ್ರಭುಪಾದ್ ಕೊಟ್ಟಿರೋ ತರ 16 ರೌಂಡ್ ಮಾಡಿದ್ರೆ ಒಳ್ಳೇದು ಅಂತ, ಅಂದ್ರೆ ಅದು ಲೆಕ್ಕಕ್ಕೆ ಬರುತ್ತೆ ನಿಮಗೆ. ಹಾಗೆ ಎನಿ ಟೈಮ್ ಹೇಳ್ಬೋದು, ಹೇಳಿದ್ರೆ ಒಳ್ಳೇದೇ, ಅದು ಏನ್ ತೊಂದ್ರೆ ಏನಿಲ್ಲ ಅದ್ರಿಂದ. ವಾಕಿಂಗ್ ಮಾಡ್ತೀವಿ, ಎನಿ ಟೈಮ್ ಹೇಳ್ಬೋದು. ಆದ್ರೆ ಏನಂದ್ರೆ ಏನು ನಿಮ್ದು ನೆಟ್ ಇದಿದೆ ಮಾತಾಜಿ. ಈಗ 16 ರೌಂಡ್ ಮಾಡ್ಬೇಕಲ್ಲ. ಈಗ ಬೆಳಗ್ಗೆ 8 ರೌಂಡ್ ಮತ್ತೆ ಸಂಜೆ 8 ರೌಂಡ್ ಆತರ ಮಾಡ್ಲಿಕ್ಕೆ ಮಾಡ್ಬೋದಪ್ಪ. 2 ರೌಂಡ್ ಮಾಡ್ಬೋದು, ಅಂದ್ರೆ ಎನಿ ಟೈಮ್ ಆತರ ಏನಿಲ್ಲ ಹಿಂಗೆ ಮಾಡ್ಬೇಕಂತ. ನಾನು 6ನೇ ಅಧ್ಯಾಯದಲ್ಲಿ ತೋರಿಸ್ದೆ ಅಲ್ಲ, ಅದು ಅಂದ್ರೆ ಚಾರ್ಟ್, ಲೈಕ್ ಏನೋ ಅಬ್ಜೆಕ್ಷನ್ ಇಲ್ಲ ಹರೇ ಕೃಷ್ಣ ಮಂತ್ರಕ್ಕೆ. ಸ್ನಾನದ ಮೊದ್ಲು ಮತ್ತೆ ಮಾಡ್ಬೋದು, ಮತ್ತೆ ಮಾಡ್ಬೋದು, ವಾಕ್ ಮಾಡ್ಕೊಂಡ್ ಮಾಡ್ಬೋದು, ಎನಿ ಡೈರೆಕ್ಷನ್ ಅಲ್ಲಿ ಕೂತ್ ಮಾಡ್ಬೋದು. ರೆಸ್ಟ್ರಿಕ್ಷನ್ ಅನ್ನೋದೇ ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಅಂಡ್ ಎನಿ ನಂಬರ್. ಓನ್ಲಿ ಥಿಂಗ್ ಏನಂದ್ರೆ ಒಂದು ವಾಯ್ಸ್ ತುಂಬಾ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಮತ್ತೆ ಏನು ಕೇಳಿಸಲ್ಲ. ಅಲ್ಲ, ಕಂಟಿನ್ಯೂಸ್ 16 ರೌಂಡ್ಸ್ ಮಾಡ್ಬೇಕು. ಇಲ್ಲ ಹಾಗೇನಿಲ್ಲ. ಬ್ರೇಕ್ ಅಲ್ಲಿ 1 ರೌಂಡ್ ಪ್ರಾಪರ್. ಅಲ್ಲ, 1 ನಿಮಿಷ. 1 ರೌಂಡ್ ಏನಿದೆ 108, ಅದನ್ನ 1 ರೌಂಡ್ ಕರೆಕ್ಟ್ ಆಗಿ ಮಾಡ್ಬೇಕು. ಅದನ್ನ ಮತ್ತೆ 108 ನೀವು ಯಾವಾಗ ಬೇಕಾದ್ರೆ ಮಾಡ್ಬೋದು. ಈಗ 1 ರೌಂಡ್ ಮಾಡುವಾಗ ಮಾತ್ರ ಪ್ರಾಪರ್ ಆಗಿ 1 ರೌಂಡ್ ಕಂಪ್ಲೀಟ್ ಮಾಡ್ಬೇಕಷ್ಟೇ. ಅಲ್ಲ, 1 ರೌಂಡ್ ಮಾಡ್ತೀವಿ, ಈಗ 16 ಟೈಮ್ಸ್ ಮಾಡ್ಬೇಕಲ್ಲ, 16 ರೌಂಡ್ಸ್. ಅದನ್ನ ಬ್ರೇಕ್ ಮಾಡ್ಕೊಂಡ್ ಮಾಡ್ಬೋದು. ಆದ್ರೆ ನಿಮ್ಗೆ ಏನಂದ್ರೆ ಬ್ರೇಕ್ ಮಾಡ್ಕೊಂಡ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಲೈಕ್ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನಗೆ ಹಾಗಾಗಿದ್ದು, ನಂಗೆ ಏನಿಸ್ತಾ ಅಂದ್ರೆ ನಾನು ಹೋಲ್ ಡೇ ನನಗೆ ಜಪ ಮಾಡ್ತಾ ಇರೋ ತರ ಫೀಲಿಂಗ್ ಅನ್ಸ್ತಾ ಇತ್ತು. ಅಂದ್ರೆ ತುಂಬಾ ಲೈಕ್ ಎವ್ರಿ 1 or 2 hours ನನ್ಗೆ ಒಂದ್ಸತಿ ತುಂಬಾ, ಅಂದ್ರೆ ಹೋಲ್ ಡೇ ನಾನು ಅದ್ರಲ್ಲೇ ಇದೀನೇನೋ ಅನ್ನೋ ತರ ಒಂದ್ ಫೀಲಿಂಗ್. ಬಟ್ ಅದೇ ನೀವು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಅದಕ್ಕೆ ಅಂತ ಟೈಮ್ ಇಟ್ರೆ ನಿಮ್ಗೆ 1.5 ಗಂಟೆ ಅದು ಒಂದು ಅಭ್ಯಾಸ ಆಗ್ಬಿಟ್ರೆ, ಹ್ಯಾಬಿಟ್ ತರ, ಆಗ ಮುಗ್ದೇ ಹೋಗುತ್ತೆ ಜಪ. ಸೊ ಅದು ಬೆಸ್ಟ್. ಅದು ಅಂದ್ರೆ ನಾನು ಹೇಳಿದ್ದೇನೆಂದ್ರೆ,
ಜಪ ಮಾಡಿ ಬಿಟ್ಟು ನಾವು ಬರೀ ಸುಮ್ನೆ ಬಾಯಲ್ಲಿ ಹೇಳ್ಕೊಳ್ಳೋದಕ್ಕೆ ನಾನು ಹೇಳ್ತೀನಿ. ಅದು ತೊಂದ್ರೆ ಇಲ್ಲಪ್ಪ, ಒಳ್ಳೇದೇ. ಯಾಕಂದ್ರೆ ಈಗ ನೋಡಿ, ನಾವು ಅಲ್ಲ ಈಗ ಬೇಡದೇ ಇರೋದ್ ನಾವ್ ಎಷ್ಟೋ ಥಾಟ್ ಎಲ್ಲ ಬೇಡ ಏನೇನೋ ಬರ್ತಾ ಇರುತ್ತೆ, ಅದ್ರ ಬದಲು ಹೇಳಿದ್ರೆ ಒಳ್ಳೇದಲ್ಲ ಜಪ ಮಾಡಿದ್ರೆ. ಹೌದು. ಕೃಷ್ಣನ ನೆನ್ಸ್ಕೊಂಡ್ರೆ ನಾಲ್ಗೆಲೆ ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಎಲ್ಲ ಜರ್ನಿ ಮಾಡ್ತಿರ್ತೀವಿ, ಅಟ್ಲೀಸ್ಟ್ ಎಲ್ಲ ನಾವು ಹೋಗ್ತೀವಿ. ಈಗ ಜಪದ ಮಣಿ ನೀವು ಆ ಟೈಮಲ್ಲಿ ಅಲ್ಲ ಜರ್ನಿ ಹೋಗುವಾಗ್ಲೂ ನೀವ್ ಇಟ್ಕೊಂಡಿರಿ, ಜಪದ್ ಮಾಲೆ ಇಟ್ಕೊಂಡಿರಿ, ಆಗ ನಿಮಗೆ ಮಾಡ್ಬೋದು. ಅಂದ್ರೆ ವಿತ್ ಕೌಂಟೇ ಮಾಡ್ಬೋದು ಪ್ರಾಪರ್ ಜಪನೆ. ನಮಗೆ ಕಷ್ಟ ಆಗುತ್ತೆ, ಮತ್ತೆ ಎಲ್ಲಾನು ತಗೊಂಡು ಹೋಗಕ್ಕೆ ನಮ್ಗೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಓಕೆ ಹಾ, ಅಂದ್ರೆ ನೀವು ಡ್ರೈವ್ ಎಲ್ಲ ಮಾಡ್ತಾ ಇದ್ರೆ ಎಲ್ಲ ಆಗಲ್ಲ, ಕೂತಿದ್ರೆ ಆಗ್ಬೋದು ಅಷ್ಟೇ. ಕೂತಿದ್ರೆ ಮಾತ್ರ ಆಗತ್ತಷ್ಟೇ, ಅದು ಡ್ರೈವ್ ಮಾಡುವಾಗೆಲ್ಲ ಆಗಲ್ಲ. ಆಗ ಕೇಳಿಸ್ಕೋಬಹುದು, ಹೇಳ್ಬೋದು ಬಾಯಲ್ಲಿ ಹೇಳ್ಕೋಬಹುದು, ನೋ ಪ್ರಾಬ್ಲಮ್. ಅದ್ರ ಬಾಯಲ್ಲಿ ಹೇಳ್ಕೊಳ್ಳೋದು ನನ್ಗೆ ಅದು ಜಾಸ್ತಿ ಹೇಳ್ಕೊಳಕ್ ನಂಗೆ ಯಾಕೆ ಜಪದ ಮಣಿ ಎಲ್ಲೂ ತಗೊಂಡು ಹೋಗಕ್ಕಾಗಲ್ಲ ನಾವು. ಹಂಗಾಗಿ ಅಂದ್ರೆ ನಾವು ಔಟ್ಡೋರ್ ಜಾಸ್ತಿ ಕೆಲಸ ಮಾಡ್ತೀವಲ್ಲ, ನಾವು ಆ ಟೈಮ್ ಬಿಡುವಿದ್ದಾಗ ನಾವು ಜಪದ ಮಣಿ ತಗೊಂಡು ಹೋಗಕ್ಕಾಗಲ್ಲ. ಅಟ್ಲೀಸ್ಟ್ ಅವಾಗ ಆಗ ನೀವು ಏನ್ ಮಾಡ್ಬೋದು ಅಂದ್ರೆ, ಜಸ್ಟ್ ಒಂದು 10 ಮಿನಿಟ್ಸ್ ನಿಮ್ಗೆ ಒಂದು ಟೈಮ್ ನೋಡ್ಕೊಳ್ಳಿ, ನೀವ್ ಎಷ್ಟು ತಗೊಳ್ತೀರಾ ಒಂದ್ ರೌಂಡ್ ಜಪಾಗೆ ಅಂತ. ಸೊ 10 ನಿಮಿಷ ಅಂತ ಅಂದ್ರೆ ನೀವು 10 ನಿಮಿಷಕ್ಕೆ ಒಂದ್ ರೌಂಡ್ ಆಯ್ತು ಅಂತ ನೀವು ಅನ್ಕೋಬಹುದು ಅಷ್ಟೇ. ಅಂದ್ರೆ ಇಟ್ಸ್ ನಾಟ್ ಎ ರೈಟ್ ವೇ, ನಾನು ಹೇಳ್ತಾ ಇರೋದು ಕೌಂಟಿಗೆ ಆಗಲ್ಲ, ಬಟ್ ಹೇಳೋದ್ರೇನ್ ತಪ್ಪಿಲ್ಲ, ದೇವ್ರದ್ದು ಎನಿ ಟೈಮ್ ಹೇಳ್ಬೋದು. ಹರೇ ಕೃಷ್ಣ ಅಂತ ಹೇಳ್ಕೊಂಡ್ರು ಸಾಕಾಗತ್ತಾ? ಅಟ್ಲೀಸ್ಟ್ ಹೇಳ್ಬೋದು. ಹರೇ ಕೃಷ್ಣ ಅಂದ್ರೆ ಫುಲ್ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಅದೇ ಹೇಳ್ಬೇಕು, ಬರೀ ಹರೇ ಕೃಷ್ಣ ಅಲ್ಲ. ಹೌದಾ? ಅದು ಅದೇ ತರ ಹೇಳ್ಕೊಬೇಕು. ಬರೀ ಹರೇ ಕೃಷ್ಣ ಹೇಳ್ಬಾರ್ದು, ಫುಲ್ ಹೇಳ್ಬೇಕು. ಆಗ ಅದು ಆ ಮಂತ್ರನೇ ಬೇರೆ ಆಗೋಗುತ್ತಲ್ವಾ. ನಾವು ಬರೀ ಹರೇ ಕೃಷ್ಣ ಹೇಳಿದ್ರೆ ಮಂತ್ರನೇ ಚೇಂಜ್ ಆಯ್ತು. ಫುಲ್ ಹೇಳ್ಬೇಕು. ಈಗ ಯಾರೆಲ್ಲ ಒಂದ್ ರೌಂಡ್ ಮಾಡ್ತಾ ಇದ್ರ ಇಲ್ಲಿರೋರಲ್ಲಿ ಎಲ್ಲರೂ? ಅಟ್ಲೀಸ್ಟ್ ಐ ಥಿಂಕ್ 1 or 2 rounds ನಾವು ಮಾಡ್ತಾ ಇದ್ದೇವೆ ಮಾತಾಜಿ. ಮಾಡ್ತಾ ಇದ್ದೀವಿ. ಎಷ್ಟು ಮಾಡ್ತಾ ಇದ್ದೀರಾ? 1 ರೌಂಡ್ ಮಾತಾಜಿ. ಓಕೆ ಗುಡ್. ಓಕೆ, ನಿಧಾನಕ್ಕೆ ಮಾಡಿ, ತೊಂದ್ರೆ ಇಲ್ಲ. ಅಟ್ಲೀಸ್ಟ್ ಈಗ ನಿಮ್ದು ಫಸ್ಟ್ ಟೈಮ್ ಅಲ್ಲ, ಲೈಕ್ ಯು ಕ್ಯಾನ್ ಇನ್ಕ್ರೀಸ್ ಸ್ಲೋಲಿ. ನಾನು ಸದ್ಯಕ್ಕೆ ಟ್ಯಾಲಿ ಕೌಂಟರ್ ಅಲ್ಲಿ ಎರಡು ಮಾಡ್ತಾ ಇದ್ದೀನಿ. ಓಕೆ ಗುಡ್. ಸೋಮವಾರ ಬರುತ್ತಲ್ಲ. ಗುಡ್. ಓಕೆ, ಜಮುನಾ ಅವರು 1 ರೌಂಡ್. ಓಕೆ, ಶಿಲ್ಪಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮಾತಾಜಿ, ಶಿಲ್ಪಾ ಮಾತಾಜಿ. ಹರೇ ಕೃಷ್ಣ. ಏನಿಲ್ಲ ಮಾತಾಜಿ, ನಾನು ಜಪ ಮಾಡ್ತೀನಿ ಅಂತ ಹೇಳಿದೆ. ಎಷ್ಟು ರೌಂಡ್ ಮಾಡ್ತೀರಾ ನೀವು? ನಾನ್ ಮಿನಿಮಮ್ ಒಂದು 2-3 ರೌಂಡ್ಸ್ ಮಾಡ್ತೀನಿ ನಾನು. ಓಕೆ ಗುಡ್. ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತೀನಿ. ಕೌಂಟಿಂಗ್ ಅಲ್ಲಿ ಈ ತರ. ಓಕೆ ದಟ್ ಈಸ್ ಗುಡ್. ಬಟ್ ಆದ್ರೂ ಕೌಂಟಿಂಗ್ ಮಾಡಿ, ಹೇಗೂ ಮಾಡ್ತೀನಿ ಅಂದಾಗ ಅದಕ್ಕೆ ಅಂತ ಟೈಮ್ ಇಟ್ಬಿಟ್ರೆ ಅಟ್ಲೀಸ್ಟ್. ಅಂದ್ರೆ ಹೇಗಾಗೋಗಿದೆ ಅಂದ್ರೆ ಹೇಳ್ಕೊತಾನೆ ಇರ್ತೀನಿ, ಮರ್ತೋಗ್ಬಿಟ್ಟಿರ್ತೀನಿ ಕೌಂಟ್ ಮಾಡಿ. ಇಲ್ಲ ಅದ್ ಮಾಡ್ಬೇಕು, ಕೌಂಟಿಂಗ್ ಮಾಡ್ಬೇಕು. ಕೂತಿದ್ದಾಗ ಸೊ ದಟ್ ನಾನು ಕೌಂಟ್ ಮಾಡಿರ್ತೀನಿ. ಬೇರೆ ವರ್ಕ್ ಇದ್ದಾಗ ಇಲ್ಲ ಬೇರೆ ಏನಾದ್ರು ಮಾಡ್ತಿದ್ದಾಗ ಚಾಂಟ್ ಮಾಡಿದಾಗ ಅದು ಹೇಳ್ಬೋದು, ಅದು ಎಕ್ಸ್ಟ್ರಾ ಎಷ್ಟು ಬೇಕಾದ್ರೆ ಹೇಳ್ಬೋದು, ಬಟ್ ಕೌಂಟಿಂಗ್ ಪ್ರಕಾರ ಅಷ್ಟು ಹೇಳ್ಬೇಕು ಅಂತ. ಅಂದ್ರೆ ಪ್ರಭುಪಾದ್ ಹೇಳಿದ್ರೆ ಅಂದ್ರೆ ಈಗ ನಮಗಿರೋ ಮೆಟೀರಿಯಲ್ ಡಿಸೀಸ್ ಅಂದ್ರೆ ಕಾಯಿಲೆಗೆ ಅದು ಬೇಕಂತೆ, ಅಷ್ಟು ಹೇಳಿ ಆಮೇಲೆ ಮಾಡ್ಬೋದು ಅಂತ. ಈಗ ಹೇಗೆ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಕೊಟ್ಟಿರ್ತಾರಲ್ಲ, ಇಷ್ಟು ತಗೊಂಡು ಆಮೇಲೆ ಏನಾದ್ರು ಮಾಡ್ಬೋದು, ಬಟ್ ಅದನ್ನ ನಾವು ಬಿಟ್ಟು ಬೇರೆ ಏನೋ ಮಾಡ್ತಾ ಇದ್ರೆ ಅದು ಇದು ಸರಿ ಆಗಲ್ಲ ಅಂತ ಅಷ್ಟೇ. ಬೇರೆ ಆಂಟಿಬಯೋಟಿಕ್ ತರ ಟೈಮ್ ಟು ಟೈಮ್ ಆಂಟಿಬಯೋಟಿಕ್ ತರ ಅದು ತಗೋಬೇಕಂತ. ಹರೇ ಕೃಷ್ಣ. ಕೊರಳಲ್ಲಿ ನೀವು ಹಾಕೊಂಡು ಅಂದ್ರೆ ಕೊರಳಲ್ಲಿ ಹಾಕಬಹುದಾ ಗೊತ್ತಿಲ್ಲ ನನಗೆ. ಐ ಮೀನ್ ಕುತ್ತಿಗೆಗೆ ಐ ಡೋಂಟ್ ನೋ ಅಬೌಟ್ ದಟ್. ಐ ಮೀನ್ ಜಪಮಾಲೆ ಕುತ್ತಿಗೆಗೆ ಹಾಕೋದ್ ಗೊತ್ತಿಲ್ಲ ನಂಗೆ, ಅಷ್ಟು ಐಡಿಯಾ ಇಲ್ಲ. ಬ್ಯಾಗಲ್ಲಿ ಇಟ್ಕೊಳ್ತೀವಿ ನಾವು, ಈ ತರ ಯೂಶಲ್ ಆಗಿ ಬ್ಯಾಗಲ್ಲಿ ಹಾಕ್ಬಿಟ್ಟು ಈ ಬ್ಯಾಗನ್ನ ಕುತ್ತಿಗೆಗೆ ಹಾಕೋಬಹುದು. ಅಂದ್ರೆ ಸರ ಹಾಕಂಗಿಲ್ಲ ಮೋಸ್ಟ್ಲಿ. ಅಂದ್ರೆ ಅದು ಗೊತ್ತಿಲ್ಲ ನಂಗೆ, ಅಷ್ಟು ಐಡಿಯಾ ಇಲ್ಲ, ಕೇಳ್ಬೇಕು. ಸರ ಜಪಮಾಲೆ ಯಾರು ನನಗೂ ಗೊತ್ತಿರೋ ಹಂಗೆ ಕೊರಳಿಗೆ ಹಾಕೊಳ್ಳಲ್ಲ ಮಾತಾಜಿ. ಯಾಕಂದ್ರೆ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ ಅನ್ನೋ ಒಂದಿದ್ರಿಂದ ಹಾಕೊಳ್ಳಲ್ಲ. ಇದು ನಾವೇನು ಪೂಜೆ ಗೀಜೆ ಏನು ಮಾಡಲ್ಲ. ಅಂದ್ರೆ ಜಸ್ಟ್ ಅಂದ್ರೆ ಏನಂದ್ರೆ ಕ್ಲೀನ್ ಆಗಿರೋ ಪ್ಲೇಸ್ ಅಲ್ಲಿ ಇಡ್ಬೇಕು. ಮತ್ತೆ
ಅಲ್ಲಿ ಇಲ್ಲಿ ಇಡಬಾರ್ದು, ಇದನ್ನ ಎಲ್ಲೆಲ್ಲೋ ಇಡಬಾರ್ದು. ಹಾಗಾಗಿ ಅದಕ್ಕೆ ಇದಕ್ಕೆ ಬ್ಯಾಗ್ ಅಂತ ಇರೋದು, ಬ್ಯಾಗ್ ಅಲ್ಲಿ ಇಟ್ಕೊಳ್ಳುವಂಥದ್ದು. ಅದ್ ಜಪ ಹಾಕೊಂಡ್ರೆ ಬ್ಯಾಗ್ ನಾನ್ ವೆಜ್ ಅಲ್ಲ, ಕುತ್ತಿಗೆಗೆ ಹಾಕೊಂಡ್ರ? ನಾನ್ ವೆಜ್ ತಿನ್ನಂಗಿಲ್ಲ ಅಲ್ವರ ಅದನ್ನ ಹಾಕೊಂಡ್ರೆ? ಅಲ್ಲ, ಇದನ್ನ ಹಾಕೊಳ್ಳಂಗಿಲ್ಲ. ಫಸ್ಟ್ ಆಫ್ ಆಲ್ ಕುತ್ತಿಗೆಗೆ ಹಾಕೋಬಹುದಾ ಅನ್ನೋದೇ ಗೊತ್ತಿಲ್ಲ ನನಗೆ, ಆಯ್ತಾ. ಬಟ್ ಜಪ ಓಕೆ ಮಾಡಕ್ ಏನ್ ತೊಂದ್ರೆ ಇಲ್ಲ. ನೀವು ನಾನ್ ವೆಜ್ ತಿಂದ್ರುನು ಜಪ ಏನ್ ಸ್ಟಾಪ್ ಮಾಡ್ಬೇಕಂತಿಲ್ಲ. ಬಟ್ ಏನಂತ ಹೇಳಿದ್ರೆ, ನೀವು ಜಪ ಮಾಡ್ತಾ ಮಾಡ್ತಾ ನೀವು ಸ್ಲೋಲಿ ನೀವೇ ನಾನ್ ವೆಜ್ ಬಿಡ್ತೀರಾ. ಸೊ ಅದು ಇಲ್ಲ ನಾನ್ ಮಂತ್ರ ತಿನ್ನಲ್ಲ. ಮಂತ್ರದ ಪವರ್ ಅದು. ಹರೇ ಕೃಷ್ಣ ಮಂತ್ರ ಪವರ್ ಅಂದ್ರೆ, ಈಗ ಯಾರು 16 ರೌಂಡ್ಸ್ ಎಲ್ಲ ಮಾಡ್ತಾರಲ್ಲ, ಅವ್ರು ಆಟೋಮೆಟಿಕ್ ಆಗಿ ಅವ್ರಿಗೆ ಬಿಡ್ತಾರೆ ಅವ್ರು. ಅದು ಅದು ದೇವ್ರೆ ಕೊಡುವಂಥದ್ದು ಅಷ್ಟೇ ಅದು. ಸೊ ಅದು ನಮ್ಗೆ ಬರುತ್ತದು. ಸೊ ನೀವು ಜಸ್ಟ್ ಚಾಂಟ್ ಮಾಡ್ಬೇಕಷ್ಟೇ ಈಗ. ಓಕೆ, ಓಕೆ ಹರೇ ಕೃಷ್ಣ. ಸೊ ಬೇರೆ ಏನಿಲ್ಲ ಅಲ್ಲ ಪ್ರಶ್ನೆ ಯಾರ್ದು? ಓಕೆ, ಧನ್ಯವಾದ. ಹರೇ ಕೃಷ್ಣ ಎಲ್ಲರಿಗೂ. ವಾಂಛಾಕಲ್ಪದ ರೂಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ.